ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिनीति नामिनि। नमस्ते सरस्वती देवी गौरवाणी प्रचारिणी निर्विशेषाय शून्यवादी पाश्चात्य देशतारिणी। जयो श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांता राधा कांत नमोस्तुते। नमो ब्राह्मण देवाय गो ब्राह्मण हिताय च जगद्हिताय कृष्णाय गोविंदाय ते नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरतिषे नमः। वाञ्छकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णवृंद की जय, नमस्ते की जय, ಶ್ರೀಲ ಪ್ರಭುಪಾದ್ की जय। ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ। ಸೊ ಇವತ್ತಿನ ಅಧ್ಯಾಯ 5 ಕರ್ಮಯೋಗ. ಸೊ ಕರ್ಮಯೋಗ ಅಂತ ಹೇಳಿ ನಾವು ಮೊದಲೇ ಸಹ 3ನೇ ಅಧ್ಯಾಯದಲ್ಲಿನೂ ನೋಡಿದ್ವಿ ಕರ್ಮಯೋಗ. ಸೊ ಕರ್ಮದಿಂದ ಕೃಷ್ಣನೊಟ್ಟಿಗೆ ಹೇಗೆ ನಾವು ಸಂಬಂಧ ಸ್ಥಾಪನೆ ಮಾಡುವಂತದ್ದು ಅಂತ. ಸೊ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಅಂದ್ರೆ ಕೃಷ್ಣನೊಟ್ಟಿಗೆ ಲಿಂಕ್ ಮಾಡಿ ಹೇಗೆ ನಾವು ಯೋಗವನ್ನ ಅಂದ್ರೆ ಕರ್ಮಯೋಗ ಮಾಡುವಂತದ್ದು ಅಂತ ಹೇಳಿ. ಸೊ ಯೋಗ ಅಂತ ಹೇಳಿದ್ರೆ ಮೊದಲಿಗೆ ಅಂದ್ರೆ ದೇವರ ಜೊತೆ ಸಂಬಂಧ ಸ್ಥಾಪನೆ ಮಾಡುವಂತದ್ದು. ಹಾಗೂ ಮೊದಲಿನ 6 ಅಧ್ಯಾಯಗಳು 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯವರೆಗೂ ಕರ್ಮದಿಂದ ಕೃಷ್ಣನ ಜೊತೆ ಹೇಗೆ ನಾವು ಕೃಷ್ಣನೊಟ್ಟಿಗೆ ಹೇಗೆ ನಾವು ಸಂಬಂಧ ಸ್ಥಾಪನೆ ಮಾಡುವಂತದ್ದು ಅಂತ ತಿಳ್ಕೊಳ್ತೀವಿ. ಹಾಗೂ 7ರಿಂದ 18 ಜ್ಞಾನದಿಂದ 7ರಿಂದ ಅಲ್ಲ 13ನೇಯಿಂದ 18 ಜ್ಞಾನದಿಂದ ಕೃಷ್ಣನ ಒಟ್ಟಿಗೆ ಹೇಗೆ ಸಂಬಂಧ ಸ್ಥಾಪನೆ ಮಾಡುವಂತದ್ದು ಅಂತ. ಹಾಗೂ 6ರಿಂದ ಮಧ್ಯದಲ್ಲಿ 6ರಿಂದ 12ನೇ ಚಾಪ್ಟರ್ ಏನಿದೆ ಅದು ಕಂಪ್ಲೀಟ್ ಭಕ್ತಿ ಯೋಗ. ಆಕ್ಚುಲಿ ಎಲ್ಲಾ ಅಧ್ಯಾಯದಲ್ಲೂ ಭಕ್ತಿ ಯೋಗದಿಂದಲೇ ಅಂದ್ರೆ ಭಕ್ತಿ ಯೋಗನೇ ಮೇನ್. ಆದ್ರೂ ಸಹ ಮಧ್ಯದಲ್ಲಿ ಮೇನ್ ಆಗಿ ಜಾಸ್ತಿ ಫೋಕಸ್ ಆಗಿರುವಂತದ್ದು 6ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ಭಕ್ತಿಯಿಂದ ಕೃಷ್ಣನ ಹೇಗೆ ನಾವು ಕೃಷ್ಣನ ಒಟ್ಟಿಗೆ ಹೇಗೆ ನಾವು ಸಂಬಂಧ ಸ್ಥಾಪನೆ ಮಾಡ್ಬೋದು ಅಂತ ಹೇಳಿ. ಸೊ ನಾಳೆ ಕೊನೆಯ ಅಧ್ಯಾಯ ಕರ್ಮಯೋಗದ್ದು. ಅದಾದ ನಂತರ ನಾವು ಭಕ್ತಿ ಯೋಗಕ್ಕೆ ಹೋಗ್ತೇವೆ 7ನೇ ಅಧ್ಯಾಯದಿಂದ. ಸೊ ಅರ್ಜುನನ ಗೊಂದಲ. ಸೊ ಏನ್ ಅರ್ಜುನನ ಗೊಂದಲ ಅಂತ ನೋಡೋಣ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೇ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಸೊ ಅಂತ ಹೇಳಿದ್ರೆ ಅವನಿಗೆ ಕೃಷ್ಣ ಯಾಕೆ ಈ ತರ ಒಂದು ಸಂಶಯ ಬಂತು ಅಂದ್ರೆ, ಕೃಷ್ಣ ಹೇಳಿದಾನೆ 3ನೇ ಅಧ್ಯಾಯದಲ್ಲೇ ಹೇಳಿದಾನೆ ಅಂದ್ರೆ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಉತ್ತಮ ಅಂತ ಹೇಳಿ. ಸೊ ಆದ್ರೂ ಅರ್ಜುನನಿಗೆ ಈ ತರ ಗೊಂದಲ ಬರಕ್ಕೆ 2 ಕಾರಣಗಳೇನು ಅಂತ ನೋಡೋಣ. ಸೊ ಅರ್ಜುನನ ತಪ್ಪು ಗ್ರಹಿಕೆ ಯಾಕೆ ಆಯ್ತು? ಮಾನಸಿಕ ಊಹಾಪೋಹಗಳಿಂದ ಭಕ್ತಿ ಸೇವೆ ಉತ್ತಮವಾಗಿದೆ. ಶುಷ್ಕ ಒಣ ಮಾನಸಿಕ ಊಹಾಪೋಹ ಅಂದ್ರೆ ಮೆಂಟಲ್ ಸ್ಪೆಕ್ಯುಲೇಷನ್, ಡ್ರೈ ಮೆಂಟಲ್ ಸ್ಪೆಕ್ಯುಲೇಷನ್ ಅಂತ ಹೇಳ್ತೀವಿ. ಅದಕ್ಕಿಂತ ಭಕ್ತಿ ಸೇವೆ ಉತ್ತಮವಾಗಿದೆ. 2ನೇ ಅಧ್ಯಾಯದ ಶ್ಲೋಕ 11ರಿಂದ 30ರವರೆಗೆ ಕೃಷ್ಣ ವಿವರಿಸಿದ ಆತ್ಮದ ಜ್ಞಾನ. ಸೊ ಎಲ್ಲೆಲ್ಲಿ ಜ್ಞಾನದ ಬಗ್ಗೆ ಕೃಷ್ಣ ಹೇಳ್ತಾನೆ ಆಗ ಅರ್ಜುನ ಏನ್ ತಿಳ್ಕೊಳ್ಳುವಂಥದ್ದು ಅಂದ್ರೆ ತಪ್ಪು ಗ್ರಹಿಕೆ ಏನಾಗುವಂಥದ್ದು ಅರ್ಜುನನಿಗೆ ಅಂತ ಹೇಳಿದ್ರೆ, ಜ್ಞಾನ ಅಂತ ಹೇಳಿದ್ರೆ ಯುದ್ಧ ಮಾಡದೇ ಇರುವಂತದ್ದೇ ಜ್ಞಾನ. ಸೊ ಅವನು ಅಲ್ಲಿ 2ನೇ ಅಧ್ಯಾಯದಲ್ಲೂ ಅಷ್ಟೇ ಆತ್ಮದ ಜ್ಞಾನ ವಿವರಿಸಿದ ಕೃಷ್ಣ. ಸೊ ಅಲ್ಲಿ ಅವನಿಗೆ ಮತ್ತೆ ಅದೇ ಸಂಶಯ ಬಂತು. 3ನೇ ಅಧ್ಯಾಯ ಶುರುವಾಗುವಾಗ ಅವನು ಏಕಂವದ ಅಂತ ಹೇಳ್ತಾನೆ, ಅಂದ್ರೆ ಯಾವ್ದಾರು ಒಂದೇ ಹೇಳು ಕೃಷ್ಣ, ಈ ದಾರಿಯ ಆ ದಾರಿಯ ಅಂತ ಹೇಳಿ. ಸೊ ಅದೇ ತರ ಮತ್ತೆ 31ರಿಂದ 37 ನಿಗದಿತ ಕರ್ತವ್ಯವನ್ನು ವಿವರಿಸಲಾಗಿದೆ. 42ರಿಂದ 45 ಫಲಪ್ರದ ಚಟುವಟಿಕೆಗಳಿಂದಾಗಿ ಆತ್ಮ ಸಿಕ್ಕಿ ಹಾಕಿಕೊಳ್ಳುವುದು. ನಾವು ಅಂದ್ರೆ ಆ 8 ಸ್ಟೇಜಸ್ ಫಾಲ್ ಡೌನ್ ಅಂತ ಹೇಳ್ತೀವಲ್ಲ, 8 ಹಂತಗಳಲ್ಲಿ ಆತ್ಮ ಹೇಗೆ ಸಿಕ್ಕಾಕೊಳ್ಳುವಂಥದ್ದು ಅಂತ ಹೇಳಿ ನೋಡಿದ್ವಿ. ಮತ್ತೆ 46ರಿಂದ 53 ಭಕ್ತಿ ಸೇವೆಯಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ವಿವರಿಸಿದೆ. 3ನೇ ಅಧ್ಯಾಯದ ಈ ಶ್ಲೋಕನ ಮುಂದೆ ನೋಡೋಣ ಯಾವುದು ಅಂತ ಹೇಳಿ. ಜ್ಞಾನದಲ್ಲಿರುವ ವ್ಯಕ್ತಿಗೆ ಯಾವ ಕರ್ತವ್ಯವಿಲ್ಲ ಎಂದು ವಿವರಿಸಿದೆ.
ಸೊ ಕೃಷ್ಣ ಹೇಳ್ತಾನೆ ಜ್ಞಾನದಲ್ಲಿರೋನಿಗೆ, ಅಂದ್ರೆ ಮತ್ತೆ 4ನೇ ಅಧ್ಯಾಯದಲ್ಲಿ ಮತ್ತೆ ನಾವು ಜ್ಞಾನದ ಬಗ್ಗೆ ನೋಡಿದ್ವಿ. ಸೊ 4ನೇ ಅಧ್ಯಾಯ ಶ್ಲೋಕ 33 ಎಲ್ಲಾ ರೀತಿಯ ಯಜ್ಞದ ಕೆಲಸವು ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ ಎಂದು ವಿವರಿಸಿದೆ. ಮತ್ತು 4ನೇ ಅಧ್ಯಾಯದ ಕೊನೆಯಲ್ಲಿ ಶ್ಲೋಕದಲ್ಲಿ ಕೃಷ್ಣ ಮತ್ತೆ ಅರ್ಜುನನಿಗೆ ಎದ್ದು ಹೋರಾಡಲು ಹೇಳಿದನು. ಹೀಗೆ ಅರ್ಜುನನು ಗೊಂದಲದಲ್ಲಿದ್ದಾಗ ಸನ್ಯಾಸ ಅಥವಾ ಕರ್ಮಯುದ್ಧ. ಸೊ ಯಾವಾಗ ಕೃಷ್ಣ ಜ್ಞಾನದ ಬಗ್ಗೆ ಹೇಳಿದಾಗೆಲ್ಲ ಅರ್ಜುನನ ಗೊಂದಲ, ನಾನು ಹಾಗಾದ್ರೆ ಅವನ ಪ್ರಕಾರ ಕಾರ್ಯ ಮಾಡದೇ ಇರುವಂತದ್ದು ಜ್ಞಾನ ಅಂತ ಹೇಳಿ ಅವನಿಗೆ ಗೊಂದಲ ಆಗುವಂಥದ್ದು. ಸೊ ಇಲ್ಲಿ ನಾವು 3ನೇ ಅಧ್ಯಾಯದ ಶ್ಲೋಕ, ಯಾವ ಮನುಷ್ಯನು ಆತ್ಮದಲ್ಲಿಯೇ ಸಂತೋಷವನ್ನು ಕಂಡುಕೊಳ್ಳುವನೋ, ಯಾರ ಮನುಷ್ಯ ಜನ್ಮವು ಆತ್ಮ ಸಾಕ್ಷಾತ್ಕಾರದ ಬದುಕಾಗಿದೆಯೋ, ಯಾರು ಆತ್ಮನಲ್ಲಿಯೇ ಸಂತುಷ್ಟನಾಗಿರುವನೋ ಅವನಿಗೆ ಯಾವ ಕರ್ತವ್ಯವೂ ಇಲ್ಲ. ಸೊ ಆತ್ಮದಲ್ಲಿ ಯಾರು ಸೆಲ್ಫ್ ಸ್ಯಾಟಿಸ್ಫೈಡ್ ಅಂತಿದೆ, ಹಾಗೆ ಇರೋರಿಗೆ ಯಾವ ಕರ್ತವ್ಯ ಇಲ್ಲ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ ಒಂದ್ ಕಡೆ. ಸೊ ಅದಾದ ನಂತರ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿದವನಿಗೆ ನಿಯಮಿತ ಕರ್ಮಗಳ ಅನುಷ್ಠಾನದಲ್ಲಿ ಯಾವ ಉದ್ದೇಶವೂ ಇರುವುದಿಲ್ಲ. ಅಂತಹ ಕರ್ಮವನ್ನು ಮಾಡದೇ ಇರಲು ಅವನಿಗೆ ಯಾವುದೇ ಕಾರಣವಿರುವುದಿಲ್ಲ. ಆತನು ಬೇರೊಬ್ಬ ಜೀವಿಯನ್ನು ಅವಲಂಬಿಸಲು ಕಾರಣವೂ ಇರುವುದಿಲ್ಲ. ಹಾಗೂ ಇದರಲ್ಲಿ ಶತ್ರುಗಳನ್ನು ದಂಡಿಸುವ ಅರ್ಜುನನೇ, ದ್ರವ್ಯಮಯ ಯಜ್ಞ ಮಾಡುವುದಕ್ಕಿಂತ ಜ್ಞಾನ ಯಜ್ಞವು ಉತ್ತಮವಾದರೂ ಪಾರ್ಥ, ಎಲ್ಲ ಯಜ್ಞ ಕರ್ಮವು ದಿವ್ಯ ಜ್ಞಾನದಲ್ಲಿ ಪರಿಸಮಾಪ್ತಿಯಾಗುತ್ತದೆ. ಸೊ ದಿವ್ಯ ಜ್ಞಾನ ಬಂದ್ರೆ ಯಾವ ಕರ್ತವ್ಯವೂ ಮಾಡುವಾಗಿಲ್ಲ ಅಂತ ಅನ್ಕೊಳ್ಳೋದು ಈ ಶ್ಲೋಕ ನೋಡಿದಾಗ ಅರ್ಜುನ. ಆದ್ದರಿಂದ ಅಜ್ಞಾನದಿಂದ ನಿನ್ನ ಹೃದಯದಲ್ಲಿ ಉದ್ಭವವಾಗಿರುವ ಸಂದೇಹಗಳನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸು. ಅರ್ಜುನ ಯೋಗದಿಂದ ಸನ್ನದ್ಧನಾಗಿ ಎದ್ದೇಳು, ಯುದ್ಧಕ್ಕೆ ಏಳು. ಮತ್ತೆ ಕೊನೆಯಲ್ಲಿ ಮುಕ್ತಾಯ ಮಾಡುವಾಗ ಜ್ಞಾನದಿಂದ ಅಜ್ಞಾನವನ್ನ ಕತ್ತರಿಸಿ ಯುದ್ಧ ಮಾಡು ಅಂತ ಹೇಳುವಂಥದ್ದು. ಸೊ ಈ ಒಂದು ಶ್ಲೋಕ ಕೃಷ್ಣ ಅರ್ಜುನನ ಎಲ್ಲಾ ಅನುಮಾನವನ್ನ ತೆರವುಗೊಳಿಸ್ತಾನೆ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಣ ಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮ ಯೋಗೋ ವಿಶಿಷ್ಯತೆ. ದೇವೋತ್ತಮ ಪರಮಪುರುಷ ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಸೊ ಇಲ್ಲಿ ಮೊದಲಿಗೆ ನಾವು ನೋಡ್ಬೋದು ಶ್ರೀ ಭಗವಾನ್ ಉವಾಚ ಅಂತ ಹೇಳ್ತಾನೆ. ಯಾಕೆ ಎಲ್ಲ ಕಡೆ ವೇದವ್ಯಾಸರು ಹೇಳುವಂಥದ್ದು ಭಗವಾನ್, ಯಾಕೆ ಅಂತ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ಮಾತ್ರ ನಾವು ಭಗವಾನ್ ಅಂತ ಹೇಳುವಂಥದ್ದು. ಸೊ ಭಗವಾನ್ ಒಬ್ನೇ, ಮತ್ತೆ ಬೇರೆ ಎಲ್ಲರೂ ದೇವತೆಗಳು. ಸೊ ಭಗವಾನ್ ಉವಾಚ ಅಂತ ಎಲ್ಲ ಕಡೆ ಎಲ್ಲಿ ಶ್ರೀಕೃಷ್ಣ ಉವಾಚ ಅಂತ ಹೇಳಲ್ಲ ನಾವು, ಎಲ್ಲ ಅರ್ಜುನ ಉವಾಚ ಸಂಜಯ ಉವಾಚ ಅಂತ ನೋಡಿದೀವಿ. ಆದ್ರೆ ಕೃಷ್ಣನ ಹೇಳುವಾಗ ಮಾತ್ರ ಶ್ರೀ ಭಗವಾನ್ ಉವಾಚ ಅಂತ ಹೇಳುವಂಥದ್ದು. ಸೊ ಹಾಗೂ ಇಲ್ಲಿ ಕೃಷ್ಣ ಏನ್ ಹೇಳುವಂಥದ್ದು ಅಂತ ಹೇಳಿದ್ರೆ ಕರ್ಮ ಸನ್ಯಾಸ ಅಂತ ಹೇಳಿದ್ರೆ ಎಲ್ಲವನ್ನು ಬಿಟ್ಟು ಸನ್ಯಾಸ ತಗೊಳ್ಳುವಂಥದ್ದು, ಎಲ್ಲಾ ಕರ್ಮಗಳನ್ನು ಬಿಟ್ಟು ಸನ್ಯಾಸ ತಗೊಳ್ಳೋದಕ್ಕಿಂತ ಭಕ್ತಿ ಸೇವಾ ಕರ್ಮ ಈ ಎರಡೂ ಸಹ ಮುಕ್ತಿಗೆ ದಾರಿ. ಆದ್ರೆ ಇವೆರಡರಲ್ಲಿ ಯಾವುದು ಉತ್ತಮ ಅಂತ ಹೇಳುವಂಥದ್ದು ಭಕ್ತಿ ಸೇವಾ ಕರ್ಮನೇ ಉತ್ತಮ. ಸೊ ಈಗ ಎಲ್ಲರೂ ಹೆಚ್ಚಾಗಿ ಈಗ ಕೃಷ್ಣ ಪ್ರಜ್ಞೆ ಅಂತ ಅಂದ್ರೆ ಈ ತಿಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ರೆ ಎಲ್ಲ ಸಂಸಾರ ಎಲ್ಲ ಬಿಡ್ಬೇಕಾ? ಸೊ ಈ ಪ್ರಶ್ನೆಗಳು ಬರುವಂತದ್ದು. ಅಂದ್ರೆ ನಾವೀಗ ಆಧ್ಯಾತ್ಮಿಕತೆಯಲ್ಲಿ ಮುಂದೆ ಹೋಗ್ಬೇಕಿದ್ರೆ ನಾವು ಎಲ್ಲವನ್ನು ಬಿಡ್ಬೇಕು ಅಂತ. ಸೊ ಇಲ್ಲಿ ಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ, ಇಲ್ಲ ಆಕ್ಚುಲಿ ಏನಂತ ಹೇಳಿದ್ರೆ ನಾವು ಇನ್ನೂ ಹೆಚ್ಚು ಕೆಲಸ ಮಾಡುವಂಥದ್ದು. ಯಾಕೆಂತ ಹೇಳಿದ್ರೆ ಈ ದೇಹ ನಮಗೆ ಕೊಟ್ಟಿರುವಂತದ್ದು ಭಗವಂತ. ಸೊ ಹಾಗಾಗಿ ನಾವು ಭಗವಂತನ ಸೇವೆಯಲ್ಲಿ ಇನ್ನೂ ನಮ್ಮನ್ನ ತೊಡಗಿಸ್ಕೋಬೇಕು. ಸೊ ಹಾಗಾಗಿ ನಮ್ಮದೇನು ಅಂತ ಇಲ್ಲ, ನಮ್ದು ಯಾವುದೂ ಇಲ್ಲ. ಹಾಗೆ ನೋಡಿದ್ರೆ ದೇಹವು ನಮ್ದಲ್ಲ. ಹಾಗಾಗಿ ನಾವು ಎಲ್ಲವನ್ನು ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಕೃಷ್ಣ ಹೇಳುವಂತದ್ದು ಭಕ್ತಿ ಸೇವೆಯೇ ಉತ್ತಮ, ಕರ್ಮ ಸನ್ಯಾಸಕ್ಕಿಂತ ಭಕ್ತಿ ಸೇವೆ ಇನ್ನು ಉತ್ತಮ ಅಂತ ಹೇಳಿ. ಸೊ ಇಲ್ಲಿ ನೃಗ ಅಂತ ಹೇಳಿ ಇದನ್ನ ನಾವ್ ಹೇಗೆ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಒಂದು ಲೈಕ್ ಹೆಚ್ಚಾಗಿ ಎಲ್ಲ ನಾವು ತಿಳ್ಕೊಳ್ಳೋದು, ಈಗ ನಾವು ಸಮಾಜದಲ್ಲಿ ಯಾವ ತರ ಒಂದು ನಂಬಿಕೆ ಇದೆ ಅಂತ ಹೇಳಿದ್ರೆ, ನಾವು ಬಡವರಿಗೆ ಸಹಾಯ ಮಾಡ್ಬೇಕು, ಅಂದ್ರೆ ದಾನ ಧರ್ಮ ಮಾಡ್ಬೇಕು. ಸೊ ಅಂದ್ರೆ ಒಳ್ಳೆ ಜೀವನ ಅಂತ ಹೇಳಿದ್ರೆ ಅದೇ ನಾವು ಅಂದ್ರೆ ಸಂಪಾದನೆ ಮಾಡಿರೋದ್ರಲ್ಲಿ ಬಡವರಿಗೆ ಮಾಡ್ಬೇಕು. ಮತ್ತೆ ಈಗ ತುಂಬಾ ಆರ್ಫನೇಜಸ್ ಮಾಡ್ತಾರೆ, ಅಂದ್ರೆ ಓಲ್ಡ್ ಏಜ್ ಹೋಮ್ಸ್ ಇದೆಲ್ಲ ನೋಡ್ತೀವಿ ನಾವು. ಎಲ್ಲರೂ ಜನ ತುಂಬಾ ಕಟ್ಟುವಂತದ್ದು, ಅಂದ್ರೆ ಇದೆಲ್ಲ ಪುಣ್ಯದ ಕೆಲಸ ಆಗತ್ತೆ ಅದು. ಸೊ ಈ ಪುಣ್ಯಗಳ ಕೆಲಸ ಮಾಡೋದ್ರಿಂದ ಏನು ಲಾಭ? ಸೊ ಇಲ್ಲಿ ಇದರಿಂದ ಒಂದು ರಾಜ ನೃಗ ಅಂತ ಹೇಳಿ ತುಂಬಾ ಅಂದ್ರೆ ದಾನ ಧರ್ಮಗಳು ಅಂತ ಹೇಳಿದ್ರೆ ಅವನು ಎತ್ತಿದ ಕೈ, ಅಷ್ಟು ಅಂದ್ರೆ ಒಳ್ಳೆ ರಾಜ. ಅವನದ್ದು ಒಂದು ಕತೆ ಇಂದ ನಾವು ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳೋಣ.
ಸೊ ರಾಜ ನೃಗ ಫಲಪ್ರದ ಚಟುವಟಿಕೆಗಳು ಮಾಡಲು ಇಷ್ಟಪಡುತ್ತಾನೆ. ಸೊ ಏನಂತ ಹೇಳಿದ್ರೆ ಅವನು ಒಂದ್ಸರ್ತಿ ಏನಾಗತ್ತೆ, ಇವನು ನೃಗ ಅವನು ದನಗಳನ್ನ ಹಸುಗಳನ್ನ ದಾನ ಮಾಡ್ತಾನೆ. ಅಂದ್ರೆ ಯಾಗದಲ್ಲಿ ತುಂಬಾ ದೊಡ್ಡ ಯಾಗ ಮಾಡ್ತಾನೆ, ಹಾಗೂ ಲಕ್ಷಾಂತರ ದನಗಳನ್ನ ಅವನು ದಾನದಲ್ಲಿ ಕೊಡುವಂಥದ್ದು. ಸೊ ಹಾಗೆ ಮಾಡುವಾಗ ಏನಾಗುತ್ತೆ, ಒಬ್ಬ ಬ್ರಾಹ್ಮಣನಿಗೆ ಅವನು ಒಂದು ದನವನ್ನ ದಾನ ಮಾಡ್ತಾನೆ. ಸೊ ಆ ದಾನ ಮಾಡಿ ಆ ದನ ಮತ್ತೆ ಅವನ ಒಂದು ಅಂದ್ರೆ ಅವನ ಒಂದು ಬೇರೆ ದನಗಳ ಜೊತೆಗೆ, ಅಂದ್ರೆ ಮಾರದೇ ಇರುವಂತ ಬೇರೆ ದನಗಳ ಜೊತೆಗೆ ಬಂದು ಸೇರ್ಕೊಳ್ಳುತ್ತೆ ಆ ದನ. ಸೊ ಅದನ್ನ ಅವನು ಗೊತ್ತಿಲ್ಲದೆ ಇನ್ನೊಂದು ಬ್ರಾಹ್ಮಣನಿಗೆ ಅದನ್ನೇ ಮಾರ್ತಾನೆ. ಸೊ ಅದು ಆ ಬ್ರಾಹ್ಮಣನಿಗೆ ಗೊತ್ತಾಗುತ್ತೆ. ಅಂದ್ರೆ ಮೊದ್ಲಿನ ಬ್ರಾಹ್ಮಣನಿಗೆ ಆ ವಿಷಯ ಗೊತ್ತಾಗಿ ಅವನು ಕೋಪಗೊಳ್ತಾನೆ. ಅವನು ಕೋಪಗೊಂಡು ಬರ್ತಾನೆ, ನೀನ್ ಹೇಗೆ ಅದನ್ನ ದಾನ ಮಾಡಿದೆ, ಅಂದ್ರೆ ಬ್ರಾಹ್ಮಣರಿಗೆ ದಾನ ಮಾಡಿದ್ದನ್ನ ಮತ್ತೆ ಮಾಡೋ ಹಾಗಿಲ್ಲ, ಅದು ದೊಡ್ಡ ಅಪರಾಧ ಅಂತ. ಅಂದ್ರೆ ಶಾಸ್ತ್ರಗಳ ಪ್ರಕಾರ ಅದು ಮಾಡೋ ಹಾಗಿಲ್ಲ. ಒಂದ್ ಸರ್ತಿ ಒಬ್ಬರಿಗೆ ಅದನ್ನ ಕೊಟ್ಟಿದಾದ್ಮೇಲೆ ಅದನ್ನ ಮತ್ತೆ ನಾವು ತಗೊಳ್ಳೋ ಹಾಗಿಲ್ಲ, ಅದು ದೊಡ್ಡ ಅಪರಾಧ ಆಗುವಂಥದ್ದು. ಸೊ ಹಾಗಾಗಿ ಅವನು ಇಲ್ಲ, ನನಗೆ ಆ ದನ ಕೊಡು ಅಂತ. ಇವನು ಹೇಳ್ತಾನೆ, ಇಲ್ಲ, ಅದರ ಬದ್ಲಿಗೆ ನನ್ನಿಂದ ತಪ್ಪಾಗಿದೆ, ನಾನು ಅದರ ಬದ್ಲಿಗೆ ನಿಮಗೆ 1,00,000 ತನ ಕೊಡ್ತೇನೆ ಅಂತ ಹೇಳ್ತಾನೆ ಅವನು. ಅಂದ್ರೆ ಎಕ್ಸ್ಚೇಂಜ್ ಆಗಿ ಬದಲಾಯಿಸಿ ಕೊಡ್ತೇನೆ, ಅದರ ಬದಲು ನಾನು ನಿಮಗೆ 1,00,000 ಕೊಡ್ತೀನಿ ಅಂತ. ಅವನು ಇಲ್ಲ, ಅವನು ಕೇಳಲ್ಲ. ಅವನು ಅಂದ್ರೆ ಆಗಿನ ಕಾಲದಲ್ಲಿ ಅವರು ದುಡ್ಡಿಗೋಸ್ಕರ ಕೆಲಸ ಮಾಡ್ತಿರ್ಲಿಲ್ಲ. ಬ್ರಾಹ್ಮಣರು ಕೂಡ ತುಂಬಾ ಶ್ರೇಷ್ಠ. ಅಂದ್ರೆ ಅವರು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಏನಿದೆಯೋ ಅದ್ರ ತರ ಪಾಲಿಸ್ಬೇಕು. ಇಲ್ಲ, ನಮಗೆ ಅವರು ಒಪ್ಕೊಳಕ್ಕೆ ತಯಾರಿರಲ್ಲ, ನಮಗೆ ಅದೇ ಬೇಕು ಅಂತ. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಅವ್ರು ಅವನಿಗೆ ಶಾಪ ಕೊಡ್ತಾರೆ, ನೀನು ಮುಂದಿನ ಜನ್ಮದಲ್ಲಿ ಹಲ್ಲಿಯಾಗಿ ಹುಟ್ಟು ಅಂತ ಹೇಳಿ ಕೊಡ್ತಾರೆ. ಸೊ ಅದಾದ ನಂತರ ಅವನ ಜೀವನ ಕಾಲ ಮುಗಿದ ಮೇಲೆ ಅವನು ಯಮನ ಹತ್ರ ಹೋಗ್ತಾನೆ. ಸೊ ಯಮನ ಹತ್ರ ಹೋದಾಗ ಯಮ ಹೇಳ್ತಾನೆ ಅವನಿಗೆ, ನಿನಗೆ ಎರಡು ಅಂದ್ರೆ ಒಂದು ಕೆಟ್ಟ ವಿಷಯ ಒಂದಿದೆ, ನಿನಗೆ ಒಳ್ಳೆ ವಿಷಯ ಇದೆ, ಯಾವ್ದು ಮೊದ್ಲೇ ಹೇಳಿ ಅಂತ. ಅಂದ್ರೆ ಅವನು ಹೇಳ್ತಾನೆ, ಕೆಟ್ಟದ ಹೇಳಿ ಏನು ಅಂತ. ಸೊ ನೀನು ಹೀಗೆ ಒಂದು ಬ್ರಾಹ್ಮಣರಿಗೆ ನಿನ್ನ ಜೀವನದಲ್ಲಿ, ಅಂದ್ರೆ ಅದಾದ್ಮೇಲೆ ಅವನು ಸುಮಾರು ಮಾಡಿರ್ತಾನೆ ಪುಣ್ಯದ ಕೆಲಸಗಳು, ಆದ್ರೂ ಅವನು ಹೇಳ್ತಾನೆ ಲೈಕ್ ನೀನು ಒಂದು ತಪ್ಪು ಮಾಡಿದ್ಯಾ. ಅದೇನು ಅಂತ ಹೇಳಿದ್ರೆ, ಒಬ್ರಿಗೆ ಮಾರಿದ ಒಂದು ದನವನ್ನ ಇನ್ನೊಂದು ಬ್ರಾಹ್ಮಣನಿಗೆ ಅದನ್ನ ಕೊಟ್ಟಿದ್ಯಾ, ದಾನವಾಗಿ ಕೊಟ್ಟಿದ್ಯಾ, ಹಾಗಾಗಿ ನೀನು ಹಲ್ಲಿಯಾಗಿ ಹುಟ್ತೀಯಾ. ಅವನು ಹೇಳ್ತಾನೆ, ಅದಾದ ನಂತರ ನೀನು ಮತ್ತೆ ಒಳ್ಳೆ ಕೆಲಸಗಳು ತುಂಬಾ ಮಾಡಿರೋದ್ರಿಂದ ಮತ್ತೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ. ಸೊ ಎರಡರಲ್ಲಿ ಯಾವ್ದು? ಸೊ ಅವನು ಹೇಳ್ತಾನೆ, ನಾನು ಕೆಟ್ಟದೇನಿದೆ ಅಲ್ಲ ಅದನ್ನೇ ಮೊದ್ಲಿಗೆ ನಾನು ಮಾಡ್ತೇನೆ, ತಗೊಳ್ತೇನೆ ಶಿಕ್ಷೆಯನ್ನ ಅಂತ ಹೇಳಿ ಅವನು ಹಲ್ಲಿಯಾಗಿ. ಸೊ ಸುಮಾರು ಸಾವಿರಾರು ವರ್ಷ ಅವನು ಅದರಲ್ಲಿ ಇರ್ತಾನಂತೆ. ಮತ್ತೆ ಅವನ ಬಿಡುಗಡೆ ಹೇಗೆ ಅಂತ ಕೇಳುವಾಗ ಅವನು ಹೇಳ್ತಾನೆ, ಕೃಷ್ಣ ದ್ವಾಪರ ಯುಗದಲ್ಲಿ ಬಂದಾಗ ನಿನಗೆ ಮೋಕ್ಷ ಸಿಗುತ್ತೆ, ಆ ಒಂದು ದೇಹದಿಂದ ನಿನಗೆ ಮೋಕ್ಷ ಸಿಗುವಂತದ್ದು ಅಂತ ಹೇಳ್ತಾನಂತೆ. ಸೊ ಅದಾದ ನಂತರ ಒಂದ್ಸರ್ತಿ ಕೃಷ್ಣ ದ್ವಾಪರ ಯುಗದಲ್ಲಿರುವಾಗ ಕೃಷ್ಣನಿಗೆ ಮದುವೆ ಆಗಿರುತ್ತೆ, ಅವನದ್ದೇ ಒಂದು ಸಂಸಾರ ಇರುತ್ತೆ, ಅವನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರೆ. ಸೊ ಅವರೆಲ್ಲ ಒಂದ್ಸರ್ತಿ ಒಂದು ಪಾರ್ಕಿಗೆ ಬರುವಂತದ್ದು, ಒಂದು ಅಂದ್ರೆ ಅಲ್ಲಿ ವಿರಾಮಕ್ಕೆ ಅಂತ ಬರ್ತಾರಂತೆ. ಸೊ ಅಲ್ಲಿ ಬಂದಾಗ ಅಲ್ಲಿ ಏನ್ ಮಾಡ್ತಾರೆ, ಆ ಮಕ್ಕಳೆಲ್ಲ ಒಂದು ಬಾವಿ ಹತ್ರ ಓಡಿ ಬರ್ತಾರೆ. ಬಾವಿ ಹತ್ರ ಬರುವಾಗ ಅವ್ರು ನೋಡ್ತಾರೆ, ಒಂದು ದೊಡ್ಡ ಅಂದ್ರೆ ತುಂಬಾ ದೈತ್ಯಾಕಾರದಲ್ಲಿ ಇರುತ್ತೆ ಆ ಹಲ್ಲಿ. ಸೊ ಆ ತರದೊಂದು ಹಲ್ಲಿ ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅಂದ್ರೆ ತುಂಬಾ ಜನ ಇದನ್ನ ಹೊರಗಡೆ ತೆಗಿಯಕ್ಕೆ ಪ್ರಯತ್ನ ಪಟ್ಟಿರ್ತಾರೆ, ಯಾರಿಗೂ ಆಗಿರಲ್ಲ. ಸೊ ಅದಾದ ನಂತರ ಅವರು ಆ ಮಕ್ಕಳೆಲ್ಲ ಪ್ರಯತ್ನ ಪಡ್ತಾರೆ, ಅವ್ರಿಗೆ ಆಗಲ್ಲ. ಮತ್ತೆ ಅವ್ರು ಹೋಗಿ ಕೃಷ್ಣನಿಗೆ ಹೇಳ್ತಾರೆ, ಈ ತರ ಒಂದು ಹಲ್ಲಿ ಬಿದ್ದಿದೆ ಅಂತ. ಆಮೇಲೆ ಕೃಷ್ಣ ಬಂದು ಅದನ್ನ ಎಡಗೈಯಲ್ಲೇ ತೆಗಿಯಕ್ಕೆ ಸಾಧ್ಯ ಆಯ್ತಂತ. ಅಂದ್ರೆ ಕೃಷ್ಣ ಬಂದು ಆಗ ಅವನಿಗೆ ಮೋಕ್ಷ ಸಿಗುವಂತದ್ದು. ಸೊ ಇದರಿಂದ ನಾವು ಏನ್ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಸೊ ರಾಜನೃಗ ಕಾಮ್ಯ ಕರ್ಮ ಚಟುವಟಿಕೆಗಳನ್ನ ಮಾಡಲು ಅಂದ್ರೆ ಕಾಮ್ಯ ಕರ್ಮ ಅದಲ್ಲಿ ಫಲಾಫಲ ಅಪೇಕ್ಷ, ಅಂದ್ರೆ ಈ ತರ ಒಂದು ಯಾವುದೇ ಒಂದು ಯಾಗ ಮಾಡೋದು, ಅದರಿಂದ ಪುಣ್ಯ ಗಳಿಸುವಂತದ್ದು. ಸೊ ಇಂಥ ಪುಣ್ಯ ಗಳಿಸಿ ಏನು ಪ್ರಯೋಜನ ಇಲ್ಲ ಅಂತ ನಮಗೆ ಇದ್ರಲ್ಲಿ ಅರ್ಥ ಆಗುತ್ತೆ. ಅಂದ್ರೆ ಎಷ್ಟೇ ಪುಣ್ಯ ನಾವು ಅಂದ್ರೆ ನಾವಂದ್ರೆ ತುಂಬಾ ಪುಣ್ಯ ಮಾಡಿ ಯಾವುದೋ ಒಂದು ತಪ್ಪಿಂದ ಏನಾಗ್ಬೋದು, ಅದರಿಂದ ನಮಗೆ ಪಾಪಕರ್ಮ ಬರ್ಬೋದು. ಸೊ ಎಷ್ಟು ಅಂದ್ರೆ ಈಗ ನಾವು ಎಷ್ಟೋ ತಪ್ಪುಗಳು ನಮ್ಮಿಂದ ಆಗ್ಬೋದು. ಈಗ ನಾವು ದಾರಿಲಿ ನಡ್ಕೊಂಡು ಹೋಗ್ತಾ ಇರುವಾಗ ಯಾವುದೋ ಒಂದು ಸಣ್ಣ ಕ್ರಿಮಿ ಕೀಟ ಇರ್ಬೋದು, ಅದನ್ನ ಮೆಟ್ಟಿಗೆ ಅದು ಸಾಯ್ಬೋದು, ಅದು ಸಹ ಪಾಪ ಆಗುತ್ತೆ. ಎಲ್ಲವೂ ಪಾಪವೇ. ನಾವು ಆದ್ರೆ ಕೃಷ್ಣನ ಕೆಲಸಗಳಲ್ಲಿ ಅಂದ್ರೆ ಕೃಷ್ಣನಿಗೋಸ್ಕರ ಅಂತ ಮಾಡುವಾಗ ಅದರಲ್ಲಿ ಯಾವುದೇ ಪಾಪ ಅಂತ ಬರಲ್ಲ ಅಂತ ಹೇಳಿ. ಸೊ ನಾವ್ ಯಾವಾಗ್ಲೂ ಅದನ್ನ ಅಂದ್ರೆ ಈಗ ನಾವು ಯಾವುದೇ ಒಂದು ಈ ತರ ಒಂದು ದಾನ ಮಾಡುವಾಗ, ಈಗ ಬಡವರಿಗೆ ನಾವು ಮಾಡ್ತೀವಿ, ಅದು ಎಷ್ಟು ದಿನ ಉಳಿಬಹುದು ಅವ್ರ ಹತ್ರ? ಅಂದ್ರೆ ಅವ್ರಿಗೆ ಅದಕ್ಕಿಂತ ಹೆಚ್ಚಿನ ಜ್ಞಾನ ನಾವು ಕೊಟ್ರೆ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಉತ್ತಮವಾಗಿರುವಂತದ್ದು.
ಸೊ ಈ ಬೆಳಕು ಕೊಟ್ರೆ ಅಟ್ಲೀಸ್ಟ್ ನಾವು ಒಂದು ಹರೇ ಕೃಷ್ಣ ಮಂತ್ರ ಒಂದು ಹೇಳಕ್ಕೆ ದಿನ ಅವರಿಗೆ ಪಡ್ಸಕ್ ಹೇಳ್ಬೋದು, ಅಥವಾ ನಾವು ಮಾಡಿರುವಂತ ಪ್ರಸಾದ ಕೊಡ್ಬೋದು. ಅದರಿಂದ ಅವರಿಗೆ ಜೀವನದಲ್ಲಿ ಒಳ್ಳೇದಾಗುವಂಥದ್ದು. ಬಟ್ ನಾವು ಜಸ್ಟ್ ಒಂದು ಬಟ್ಟೆ ಕೊಡೋದ್ರಿಂದ ಏನು ಬಟ್ಟೆ ಅಥವಾ ಊಟ ಒಂದು ದಿನಕ್ಕಾಗ್ಬೋದಷ್ಟೇ. ಈಗ ಯಾರೇ ಒಬ್ರು ಭಿಕ್ಷೆಗೆ ಅಂತ ಬಂದ್ರು ಸಹ 1 ದಿನ 2 ದಿನ, ಈಗ ದಿನಾ ಒಬ್ರು ಬಂದ್ರೆ ನಾವು ಅವರಿಗೂ ಸಹ ನಮ್ ಕೈಲಿ ಕೊಡಕ್ಕಾಗಲ್ಲ. ಸೊ ಇದ್ರಿಂದ ಏನು ಪ್ರಯೋಜನ? ಸೊ ಇದರಿಂದ ಇದಕ್ಕಿಂತ ಹೆಚ್ಚು ಆಧ್ಯಾತ್ಮಿಕ ಜ್ಞಾನ ಉತ್ತಮ. ಸೊ ಭಕ್ತಿ ಸೇವೆಯು ಆತ್ಮಕ್ಕೆ ಮಂಗಳಕರವಾದ ಚಟುವಟಿಕೆಯಾಗಿದೆ ಅಂತ ಇದ್ರಲ್ಲಿ ತಿಳ್ಕೋಬಹುದು. ಸೊ ತ್ಯಜಿಸುವಿಕೆ ಸರಿಯಾದ ತಿಳುವಳಿಕೆ. ತ್ಯಜಿಸುವಿಕೆ ಅಂದ್ರೆ ರಿನೌನ್ಸ್ ಮಾಡುವಂಥದ್ದು, ಎಲ್ಲವನ್ನು ತ್ಯಾಗ ಮಾಡುವಂಥದ್ದು. ಇದನ್ನ ಸರಿಯಾಗಿ ಹೇಗೆ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ರೂಪ ಗೋಸ್ವಾಮಿ ಅಂತ ಹೇಳಿ ನಮ್ಮ ಆಚಾರ್ಯರು ಅವರು ಹೇಳಿರುವಂತದ್ದು ಭಕ್ತಿ ರಸಾಮೃತ ಸಿಂಧು 1.2.258 ಈ ಶ್ಲೋಕದಲ್ಲಿ, ಪ್ರಾಪಂಚಿಕತೆಯ ಬುದ್ಧಿಯ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರು ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಅಂದ್ರೆ ಈಗ ಈ ವ್ಯಕ್ತಿಗೆ ಯಾವುದೇ ಒಂದು ವಸ್ತುವನ್ನ ನಾವು ಸುಮ್ಮನೆ ಅದನ್ನ ತ್ಯಾಗ ಮಾಡುವಂಥದ್ದು, ಅದು ಫಲ್ಗು ವೈರಾಗ್ಯ. ಅಂದ್ರೆ ವೈರಾಗ್ಯ ಅಂದ್ರೆ ಒಂದು ಯುಕ್ತ ವೈರಾಗ್ಯ, ಫಲ್ಗು ವೈರಾಗ್ಯ. ಫಲ್ಗು ವೈರಾಗ್ಯ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ವಸ್ತುವನ್ನ ರಿಜೆಕ್ಟ್ ಮಾಡುವಂಥದ್ದು, ಇಲ್ಲ ಇದು ಮಾಯೆ ಅಂತ ಹೇಳಿ ಅಯ್ಯೋ ಇದನ್ನ ನಾನು ಯೂಸ್ ಮಾಡಲ್ಲಪ್ಪ, ಇದು ಮಾಯೆ ಅಂತ ಹೇಳಿ. ಹಾಗೂ ಈಗ ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ಅಥವಾ ಎಲ್ಲವನ್ನು ತ್ಯಜಿಸುವಂಥದ್ದು. ನನಗೆ ಇದನ್ನ ನಾನು ಮುಟ್ಟಿದ್ರೆ ಮಾಯೆ ಅಂಟ್ಕೊಳ್ಬಹುದು ನನಗೆ ಅಂತ ಹೇಳಿ, ಅದು ಅಪರಿಪೂರ್ಣ. ಸೊ ಇಲ್ಲಿ ಇವರು ರೂಪ ಗೋಸ್ವಾಮಿ ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಅವರು ಎಲ್ಲವನ್ನ ನಾವು ಎಲ್ಲ ವಸ್ತುವನ್ನ ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದಲ್ಲಿ ತಪ್ಪಿಲ್ಲ ಅಂತ ಹೇಳಿ. ಈಗ ನಾವು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀವಿ, ಇಲ್ಲ ನಾನು ಇದನ್ನ ಯೂಸ್ ಮಾಡಲ್ಲ, ಇಂಟರ್ನೆಟ್ ನಾನು ಯೂಸ್ ಮಾಡಲ್ಲ, ಇದು ಒಳ್ಳೇದಲ್ಲ ಅಂತ ಹೇಳಿ, ಇಲ್ಲ ಒಳ್ಳೆ ರೀತಿಗೆ ನಾವು ಉಪಯೋಗ ಮಾಡೋದಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿ. ಸೊ ಅವರ ಜೀವನದಲ್ಲೂ ಹಾಗೆ ಮಾಡಿರುವಂತದ್ದು. ಅವರು ಒಬ್ಬ ಅಂದ್ರೆ ಮುಸ್ಲಿಂ ರಾಜನ ಆಸ್ಥಾನದಲ್ಲಿ ದೊಡ್ಡ ಒಂದು ಹುದ್ದೆಯಲ್ಲಿರ್ತಾರೆ, ರಾಜರಾಗಿ ಮಿನಿಸ್ಟರ್ ಆಗಿರ್ತಾರೆ ರೂಪ ಗೋಸ್ವಾಮಿ. ಸೊ ಅದಾದ ನಂತರ ಅವರು ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಆದ ನಂತರ ಪ್ರಯಾಗ್ ಅಂತ ಹೇಳಿ ಅಲ್ಲಿ ಅಲಹಾಬಾದ್ ಅಲ್ಲಿ ಅವರು ಮೊದ್ಲಿಗೆ ಚೈತನ್ಯ ಮಹಾಪ್ರಭುಗಳನ್ನ ಮೀಟ್ ಆದ್ಮೇಲೆ ಅವ್ರು ಎಲ್ಲವನ್ನು ಬಿಟ್ಟು ಅವರ ವೃತ್ತಿಗೆ ರಾಜೀನಾಮೆ ಕೊಟ್ಟು ಬರ್ತಾರೆ. ಆಗ ಅವರಿಗೆ ಎಷ್ಟು ಚಿನ್ನ ಸಿಕ್ಕಿತ್ತು ಅಂತ ಹೇಳಿದ್ರೆ, ಒಂದು ಬೋಟ್ ಅಲ್ಲಿ ಫುಲ್ಲು ನಾವಂದ್ರೆ ದೋಣಿಯಲ್ಲಿ ಒಂದು ಫುಲ್ ಆಗಿರೋಷ್ಟು ಅಂದ್ರೆ ಅದರಷ್ಟು ಚಿನ್ನದ ನಾಣ್ಯಗಳು ಸಿಕ್ಕಿತ್ತಂತೆ. ಸೊ ಅಂದ್ರೆ ಆಗಿನ ಕಾಲದಲ್ಲಿ ಅಷ್ಟು ಅಂತ ಹೇಳಿದ್ರೆ, ಈಗ ಅದು ಕೋಟಿ ಎಷ್ಟೋ ಬೆಲೆ ಬಾಳುವಂತದ್ದು. ಸೊ ಅದನ್ನ ಅವ್ರು ಏನ್ ಮಾಡಿದ್ರು, ಅದನ್ನ ಅವರು 50% ಕೃಷ್ಣ ಪ್ರಜ್ಞೆ ಕಾರ್ಯಗಳಲ್ಲಿ ತೋರಿಸಿದ್ರು. ಇನ್ನು 25% ಅವರು ಅವರ ಬಂಧು ಮಿತ್ರರು ಅವರಲ್ಲಿ ಹಂಚಿದ್ರು. ಹಾಗೂ ಇನ್ನು 25% ಏನಿದ್ರು ಅದು ಅವರ ಅಂದ್ರೆ ಆತ್ಮರಕ್ಷಣೆ ಅಥವಾ ಏನೋ ಒಂದು ಸೆಲ್ಫ್ ಎಮರ್ಜೆನ್ಸಿ ಬರುವಂತದ್ದು, ಅಥವಾ ಕಾಯಿಲೆ ಬಂದಾಗ ಬೇಕಾಗುವಂತದ್ದು. ಸೊ ಇಂಥ ಕಾರ್ಯಗಳಲ್ಲಿ ಅವರು ತೊಡಗಿಸಿದ್ರು. ಸೊ ಹಾಗೆ ಅವರು ನಮಗೆ ಒಂದು ಎಕ್ಸಾಂಪಲ್ ಆಗಿ ತೋರಿಸಿದ್ದಾರೆ. ಯಾವುದೇ ಅಂತಂದ್ರೆ ಅವರು ದುಡ್ಡು ಬಂದಿದ ತಕ್ಷಣ ಇಲ್ಲ ನಂಗೆ ದುಡ್ಡು ಬೇಡ ಅಂತ ಹೇಳಿ ಅವರು ತ್ಯಜಿಸಿಲ್ಲ. ಅದನ್ನ ತ್ಯಜಿಸಿ ಅಥವಾ ಅದನ್ನೆಲ್ಲ ದಾನ ಧರ್ಮ ಮಾಡಿ ಬಡವರಿಗೆ ಅಥವಾ ಹಾಗೆ ಕೊಡ್ಲಿಲ್ಲ. ಅದನ್ನ ಸರಿಯಾದ ರೀತಿಯ ಒಂದು ಬಳಕೆ ಮಾಡಿದ್ರು. ಸೊ ಏನಂತ ಹೇಳಿದ್ರೆ, ಮೊದಲಿಗೆ ನಾವು ಯಾವ್ದನ್ನ ತ್ಯಜಿಸೋಕೆ ನಮ್ಮದು ಏನು ಅಂತ ಇಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ಈಗ ನಾವೊಂದು ಯಾವ್ದೋ ಒಂದು ಬ್ಯಾಂಕಿನ ಮುಂದೆ ಬ್ಯಾಂಕ್ ಮುಂದೆ ನಿಂತ್ಕೊಂಡು ನಾನ್ ನಿನ್ನನ್ನ ತ್ಯಜಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮಗೆ ನಗು ಬರ್ಬೋದು. ಅಂದ್ರೆ ಆ ಬ್ಯಾಂಕ್ ನಮ್ದು ಅಲ್ವೇ ಅಲ್ಲ. ಸೊ ನಾವು ಆಗ ಅದನ್ನ ನಾನು ತ್ಯಜಿಸೋದೇನು, ಹಾಗೆ ನಮ್ಮದು ಅಂತ ಏನಿಲ್ಲ. ಅಂದ್ರೆ ನಾವೀಗ ಬಂದಿದ್ದು ಸಹ ಅಂದ್ರೆ ಈ ಭೌತಿಕ ದೇಹ ಏನಿದೆ ಅದನ್ನ ಪಡೆದಿರುವಂತದ್ದು ಕೃಷ್ಣನಿಂದಾನೆ. ಸೊ ಹಾಗಾಗಿ ನಮ್ಮದು ಅಂತ ಏನು ಇಲ್ತಾ ಇದ್ದಾಗ ನಾನು ಏನನ್ನ ತ್ಯಜಿಸುವಂತದ್ದು? ಈಗ ನಾನು ಬರುವಾಗ ಏನು ತರ್ಲಿಲ್ಲ ಅಲ್ವಾ, ನಾನು ಈ ಒಂದು ಜನ್ಮ ಅಂತ ತಗೊಂಡು ಬಂದ್ಮೇಲೆ ನನಗೆ ಹುಟ್ಟುವಾಗ ನನಗೆ ಯಾರು ನನ್ನ ತಂದೆ ತಾಯಿ ಅನ್ನೋದು ಸಹ ಗೊತ್ತಿಲ್ಲ. ಸೊ ಎಲ್ಲವನ್ನು ಏನು ತರ್ಲಿಲ್ಲ, ನಾನು ಎಲ್ಲವನ್ನು ಕೃಷ್ಣನಿಂದ ಪಡೆದಿರೋದು. ಹಾಗೂ ಕೃಷ್ಣನಿಗೆ ನಾನು ಅಂದ್ರೆ
ಅದನ್ನ ತ್ಯಾಗ ಮಾಡ್ತೇನೆ ಅನ್ನೋದು ಸಹ ತಪ್ಪಾಗುವಂಥದ್ದು. ಯಾಕಂತ ಹೇಳಿದ್ರೆ ನಮ್ಮದು ಅನ್ನೋದು ಏನು ಇಲ್ಲ. ಕರ್ಮಯೋಗ ಅಥವಾ ಕರ್ಮ ಸನ್ಯಾಸ. ಧ್ಯೇಯಸ್ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಧ್ನಾತ್ ಪ್ರಮುಚ್ಯತೆ. ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬಹುದು. ಮಹಾಬಾಹುವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಸೊ ಈಗ ಸನ್ಯಾಸಿಗಳಲ್ಲಿ ಎರಡು ವಿಧ. ಒಬ್ರು ಅಂತ ಹೇಳಿದ್ರೆ ಅವರು ಮಾಯಾವಾದಿ ಸನ್ಯಾಸಿಗಳು. ಅವರು ಹೆಚ್ಚಾಗಿ ಏನಂತ ಹೇಳಿದ್ರೆ ವೇದಗಳನ್ನ ಓದುವಂಥದ್ದು ಹಾಗೂ ಅದರ ಬಗ್ಗೆ ಚಿಂತನೆ ಮಾಡುವಂಥದ್ದು. ಅದ್ರಲ್ಲಿ ಏನಂತ ಹೇಳಿದ್ರೆ ಅವರಿಗೆ ಆ ಸಂತೋಷ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅವರು ಕೃಷ್ಣನ ಭಕ್ತಿ ಸೇವೆ ಆಗ್ಲಿ, ಕೃಷ್ಣನ ಒಂದು ಲೀಲೆಗಳನ್ನ ಕೇಳೋದಾಗ್ಲಿ ಅದೆಲ್ಲ ಇಲ್ಲ. ಅವರಿಗೆ ಜಸ್ಟ್ ಸಾಂಖ್ಯ ಯೋಗದಲ್ಲಿ ತುಂಬಾ ಆಸಕ್ತಿ. ಅದನ್ನ ಬಟ್ ಆದ್ರೆ ಏನಾಗುವಂಥದ್ದು ಅಂತ ಹೇಳಿದ್ರೆ ಅದರಲ್ಲಿ ಅವರಿಗೆ ತುಂಬಾ ಬೇಗ ಒಂದು ಡ್ರೈ ಫಿಲಾಸಫಿ ಅಂತೀವಲ್ಲ, ಅದನ್ನ ಯೋಚನೆ ಮಾಡಿ ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಹೋಗುವಂಥದ್ದು. ಸೊ ಹಾಗಾಗಿ ಅವರು ನಿಧಾನಕ್ಕೆ ಮತ್ತೆ ಅವರು ಸಹ ಭಕ್ತಿ ಯೋಗದ ಕಡೆಗೆ ಬರುವಂತದ್ದು. ಸೊ ಎರಡು ಸನ್ಯಾಸದಲ್ಲಿ, ಒಂದು ಮಾಯಾವಾದಿ ಸನ್ಯಾಸಿಗಳು, ಇನ್ನೊಂದು ವೈಷ್ಣವ ಸನ್ಯಾಸಿಗಳು. ಸೊ ವೈಷ್ಣವ ಸನ್ಯಾಸಿಗಳು ಏನಂತ ಹೇಳಿದ್ರೆ ಅವರು ಕೃಷ್ಣನ ಭಕ್ತಿ ಸೇವೆಯಲ್ಲಿ ಸಂತೋಷ ಪಡುವಂತದ್ದು. ಅವರಿಗೆ ಈ ಊಹಾಪೋಹಗಳಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಯಾಕೆಂತ ಹೇಳಿದ್ರೆ ಅವರು ಶಾಸ್ತ್ರಗಳನ್ನ ಕಂಪ್ಲೀಟ್ ಆಗಿ ಬಿಲೀವ್ ಮಾಡುವಂತದ್ದು. ಅಂದ್ರೆ ಅವರಿಗೆ ತುಂಬಾ ನಂಬಿಕೆ ಶಾಸ್ತ್ರಗಳಲ್ಲಿ. ಸೊ ಶಾಸ್ತ್ರಗಳಲ್ಲಿ ಏನ್ ಹೇಳಿದೆ ಅದನ್ನೇ ಅವರು ಕೃಷ್ಣ ಹೇಳಿರೋ ಎಲ್ಲವನ್ನು ಪಾಲಿಸುವಂತದ್ದು. ಅಂದ್ರೆ ಒಂದು ಪಾರ್ಟ್ ನ ಮಾತ್ರ ನಾನು ತಗೊಳ್ತೇನೆ, ಇನ್ನೊಂದು ಇಲ್ಲ. ಸೊ ಯಾವುದೇ ರೀತಿಯ ದ್ವಂದ್ವ ಇಲ್ಲ ಅವರಿಗೆ. ಸೊ ಕೃಷ್ಣ ಹೇಳಿದ್ದೆಲ್ಲ ಸತ್ಯ. ಸೊ ಅದನ್ನ ಅವರು ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಅವರಿಗೆ ಪರಿಪೂರ್ಣವಾದ ಜ್ಞಾನ ಸಹ ಇರುತ್ತೆ ಅಂತ ಹೇಳಿ. ಸೊ ಅವನಿಗೆ ಯಾವುದೇ ಒಂದು ಅಂದ್ರೆ ಕರ್ಮ ಫಲವನ್ನ ಅವನು ತಿರಸ್ಕಾರ ಮಾಡಬೇಕಾಗಿಲ್ಲ. ಅಂತವನು ಅವನ ಎಲ್ಲಾ ಕರ್ಮವನ್ನು ಕೃಷ್ಣನ ಸಂಬಂಧದಲ್ಲಿ ಮಾಡೋದ್ರಿಂದ ಅವನಿಗೆ ಶಕ್ತಿ ಇಲ್ಲದ ಕರ್ಮಕ್ಕೆ ಅಂದ್ರೆ ಫಲಾಫಲ ಕರ್ಮಗಳಲ್ಲಿ ಯಾವುದೇ ಒಂದು ಆಸಕ್ತಿ ಇರುವುದಿಲ್ಲ. ಹಾಗೂ ಫಲಾಸಕ್ತಿ ಇಲ್ಲದ ಕರ್ಮಕ್ಕೆ ಯಾವುದೇ ಪ್ರತಿಕ್ರಿಯೆ ಕೂಡ ಇರುವುದಿಲ್ಲ. ಅಂದ್ರೆ ಈಗ ಒಳ್ಳೇದು ಮಾಡಿದ್ರೆ ನಾವು ಸ್ವರ್ಗಕ್ಕೆ ಹೋಗುವಂಥದ್ದು ಹಾಗೂ ಕೆಟ್ಟದ್ ಮಾಡಿದ್ರೆ ನರಕಕ್ಕೆ ಹೋಗುವಂಥದ್ದು. ಸೊ ಹೆಚ್ಚಾಗಿ ಜನರಲ್ಲಿ ಇದೇ ತಿಳುವಳಿಕೆ ಇರುವಂತದ್ದು. ಅಂದ್ರೆ ನಾವು ಒಳ್ಳೇದು ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕು ಅಥವಾ ಕೆಟ್ಟದ್ ಮಾಡಬಾರದು, ಇದನ್ನ ಮಾಡಿದ್ರೆ ನಾವು ಶಿಕ್ಷೆ ಅನುಭವಿಸ್ತೇವೆ ಅಥವಾ ನರಕಕ್ಕೆ ಹೋಗ್ಬೋದು ಅಂತ. ಬಟ್ ಆದ್ರೆ ಏನ್ ಹೇಳುವಂಥದ್ದು ಇಲ್ಲಿ ಅಂತ ಹೇಳಿದ್ರೆ ಎರಡೂ ಅಲ್ಲ, ಎರಡೂ ಸಹ ನಮಗೆ ಬಂಧನಕ್ಕೆ ದಾರಿ ಮಾಡುವಂಥದ್ದು. ಸೊ ನಾವು ಅಕರ್ಮ ಮಾಡ್ಬೇಕು, ಕೃಷ್ಣನ ಇದ್ರಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಅವನ ಒಂದು ಭಕ್ತಿ ಸೇವೆಯಲ್ಲಿ. ಸನ್ಯಾಸಸ್ತು ಮಹಾಬಾಹೋ ದುಃಖ ಮಾಪ್ತುಮ ಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮನ ಚಿರೇಣಾಧಿಗಚ್ಚತಿ. ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೆ ಎಲ್ಲಾ ಬಗೆಯ ಕರ್ಮಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಮನುಷ್ಯನು ಸುಖಿಯಾಗಲಾರ. ಆದರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ಶೀಘ್ರವಾಗಿ ಪರಮಪ್ರಭುವನ್ನು ಪಡೆಯುತ್ತಾನೆ. ಸೊ ಇಲ್ಲಿ ಸಹ ಅಂದ್ರೆ ಈಗ ಇಲ್ಲಿ ನೋಡ್ಬೋದು ನಾವು, ಲೈಕ್ ಇದು ನಾಗ ಸನ್ಯಾಸಿಗಳು ಅಂತ ಹೇಳಿ. ಅವರು ಯಾವುದೇ ಕೆಲಸ ಮಾಡಲ್ಲ. ಅಂದ್ರೆ ಅವರು ಬೇಡದ ಚಟಗಳು ಎಲ್ಲ ಇರುತ್ತೆ ಅವರಿಗೆ. ಸೊ ಇಂಥ ಸನ್ಯಾಸಿಗಳು ಅಂದ್ರೆ ಭಿಕ್ಷೆ ಬೇಡಿ ಬಾಳುವಂತದ್ದು. ಸೊ ಇದು ಎಷ್ಟು ಸರಿ? ಇದರಿಂದ ಯಾವುದೇ ಸುಖ ಇಲ್ಲ. ಕೃಷ್ಣ ಇಲ್ಲಿ ಹೇಳುವಂತದ್ದು ಈ ರೀತಿಯ ಒಂದು ತ್ಯಜಿಸುವಿಕೆಯಿಂದ ಯಾವುದೇ ಸುಖ ಇಲ್ಲ. ಸೊ ಅವನು ಆದರೆ ಭಕ್ತಿ ಸೇವೆಯಿಂದ ನಿರತನಾಗಿ ವಿಚಾರವಂತನು ಶೀಘ್ರವಾಗಿ ಕೃಷ್ಣನನ್ನ ಪಡೆಯಬಹುದು. ಸೊ ಇಲ್ಲಿ ಒಂದು ಪುರಾಣ ಅಂದ್ರೆ ಈ 500 ವರ್ಷದ ಹಿಂದೆ ಚೈತನ್ಯ ಮಹಾಪ್ರಭುಗಳು ಬಂದಾಗ ಇವರು ಹರಿದಾಸ್ ಠಾಕೂರ್ ಅಂತ ಹೇಳಿ ಇವರು ತುಂಬಾ ಅಂದ್ರೆ 192 ಹರಿಮಾಲ ಜಪ ಅಂದ್ರೆ ಅವ್ರಿಗೆ ಅದಕ್ಕೆ ನಾವು ಅವ್ರಿಗೆ ಹೇಳೋದು ಅಂದ್ರೆ ನಾಮಾಚಾರ್ಯ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅವರು ಅಷ್ಟು ದೇವರ ಹೆಸರುಗಳನ್ನ ದಿನಕ್ಕೆ 192 ಮಾಲೆ ಅಂದ್ರೆ ಸುಲಭ ಅಲ್ಲ. ನಮಗೆ 16 ಮಾಲೆ ಮಾಡಕ್ಕೆ 1.5-2 ಗಂಟೆ ಬೇಕಾಗುತ್ತೆ. ಸೊ ಅದು ಜಸ್ಟ್ ಇಮ್ಯಾಜಿನ್ ಮಾಡಿ ಅವ್ರಿಗೆ ಎಷ್ಟು ಮಾಡ್ತಿದ್ರು. ಅದು ಅಂದ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ. ಇವ್ರು ಆಕ್ಚುಲಿ
ಬ್ರಹ್ಮನ ಇನ್ಕಾರ್ನೇಷನ್ ಅಂತ ಹೇಳ್ತಾರೆ, ಬ್ರಹ್ಮನ ಒಂದು ಇನ್ಕಾರ್ನೇಷನ್. ಸೊ ಅವರು ಹುಟ್ಟಿರುವಂತದ್ದು ಒಂದು ತುಂಬಾ ಒಂದು ಕೆಳಮಟ್ಟದ ಫ್ಯಾಮಿಲಿಯಲ್ಲಿ ಅವರ ಜನನ ಆಗಿರುತ್ತೆ. ಸೊ ಅವರು ಒಂದು ಮುಸ್ಲಿಂ ಫ್ಯಾಮಿಲಿಯಲ್ಲಿ ಅವರ ಒಂದು ಜನನ ಆಗಿರುತ್ತೆ. ಸೊ ಅದಾದ ನಂತರ ಅವರಿಗೆ ಇದು ಅವರ ಬಗ್ಗೆ ತುಂಬಾ ಒಬ್ಬ ಅವರ ಊರಿನಲ್ಲಿ ಒಬ್ಬ ರಾಮಚಂದ್ರ ಖಾನ್ ಅಂತ ಹೇಳಿ ಒಬ್ಬ ಇರ್ತಾನೆ. ಅವನಿಗೆ ತುಂಬಾ ಅಸೂಯೆ ಇರುತ್ತೆ. ಅಂದ್ರೆ ಇವನಿಗೆ ಯಾಕೆ ಎಲ್ಲರೂ ಇಷ್ಟು ಮರ್ಯಾದೆ ಕೊಡ್ತಾರೆ, ಅಂದ್ರೆ ಎಲ್ಲರೂ ಅವನು ಸಂತ ಅಂತ ಹೇಳಿ ಎಲ್ಲರೂ ಅವನ ಆಶೀರ್ವಾದ ತಗೊಳಕ್ಕೆ ಹೋಗುವಂತದ್ದು, ಅಂದ್ರೆ ಅವನಷ್ಟು ಉತ್ತಮವಾದ ವ್ಯಕ್ತಿ ಅಂತ. ಸೊ ಅವನಿಗೆ ತುಂಬಾ ಅಸೂಯೆ ಇರುತ್ತೆ. ಇವನ ಹೆಸರು ಹಾಳು ಮಾಡ್ಬೇಕು ಅಂತ ಹೇಳಿ ಅವನ್ ಏನ್ ಮಾಡ್ತಾನೆ, ಒಂದು ವೈಶ್ಯ ಹತ್ರ ಹೇಳ್ತಾನೆ, ನೀನ್ ಹೋಗಿ ಅವನ ತಪಸ್ಸನ್ನ ಭಂಗ ಮಾಡ್ಬೇಕು, ಅವನಿಗೆ ಹೆಸರು ನೀನು ಹಾಳು ಮಾಡ್ಬೇಕು, ನೀನು ಹೋಗಿ ಅಲ್ಲಿ ಅವನನ್ನ ನೀನು ಅವನ ಜೊತೆ ಹೋಗಿ ಇರೋ ಅಷ್ಟೊತ್ತಿಗೆ ನಾನು ಅಂದ್ರೆ ಬೇರೆ ಪೊಲೀಸರನ್ನ ಕರ್ಕೊಂಡ್ ಬರ್ತೇನೆ ನೀನು ಅವನ ಜೊತೆ ಇರುವಾಗ. ಸೊ ಆಗ ನಾನು ಅಂದ್ರೆ ಅವನನ್ನ ನಾವು ಜೈಲಿಗೆ ಹಾಕ್ಬೋದು ಅಂತ ಹೇಳಿ, ಅಂದ್ರೆ ಅವನ ಬಗ್ಗೆ ಅವನಿಗೆ ತುಂಬಾ ಅಸೂಯೆ ಇರುತ್ತೆ, ಹಾಗಾಗಿ ಅವನು ಹಾಗೆ ಮಾಡ್ತಾನೆ. ಸೊ ಅವಳು ಹೇಳ್ತಾಳೆ, ಇಲ್ಲ ಇಲ್ಲ, ನಾನು ಮೊದ್ಲಿಗೆ ಅವನ ಜೊತೆ ಸೇರೋದಕ್ಕೆ ಅಂದ್ರೆ ಸಂಭೋಗ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೇನೆ, ಆಗಿ ನಾನು ಸಕ್ಸಸ್ ಆದ್ರೆ ನೆಕ್ಸ್ಟ್ ಡೇ ನೀನು ಬಾ ಅಂತ ಹೇಳಿ. ಸೊ ಇವಳು ಮೊದಲನೇ ದಿನ ಬರ್ತಾಳೆ. ಸೊ ಮೊದಲನೇ ದಿನ ಬರ್ತಾಳೆ, ಸಂಜೆ ಆಗುವಾಗ ಬರ್ತಾಳೆ, ತುಂಬಾ ಸುಂದರವಾಗಿರ್ತಾಳೆ ಅವಳು. ಸೊ ಆಕ್ಚುಲಿ ಇವಳು ಮಾಯಾದೇವಿ ಅಂತ ಹೇಳ್ತಾರೆ. ಸೊ ಮಾಯಾದೇವಿಯೇ ಬರುವಂತದ್ದು ಆ ಒಂದು ವೇಶ್ಯ ಆಗಿ. ಸೊ ಹಾಗಾಗಿ ಅವಳು ಬಂದು ಸಂಜೆ ಬಂದು ನೋಡುವಾಗ ಅವನು ಹೇಳ್ತಾನೆ, ನಾನು ಅವಳು ಕೂತ್ಕೊಳಕ್ ಹೇಳ್ತಾನೆ. ಸೊ ಕೂತ್ಕೊಂಡ್ಮೇಲೆ ಆಮೇಲೆ ನಾನು ಜಪ ಮಾಡ್ತಾ ಇದ್ದೇನೆ, ಆಗ ಹೇಳ್ತಾಳೆ ನನಗೆ ಹೀಗೆ ನಿನ್ನೊಟ್ಟಿಗೆ ಸೇರ್ಬೇಕು ಅಂತ. ಆಗ ಅವನು ಹೇಳ್ತಾನೆ, ಆಯ್ತು, ತೊಂದ್ರೆ ಇಲ್ಲ, ನೀನು ಸ್ವಲ್ಪ ವೇಟ್ ಮಾಡು, ಅಂದ್ರೆ ನಾನು ಜಪ ಮಾಡ್ತಾ ಇದ್ದೀನಿ ಈಗ, ನಾನು ಜಪ ಮುಗಿಸಿಲ್ಲ, ಜಪ ಮುಗಿದ್ಮೇಲೆ ನಾನ್ ನಿನ್ನ ಸೇರ್ತೇನೆ ಖಂಡಿತ ಅಂತ ಹೇಳ್ತಾನೆ. ಸೊ ಅವಳು ಕೂರ್ತಾಳೆ. ಸೊ ರಾತ್ರಿ ಇಡೀ ಆಗತ್ತೆ, ಇವನು ಜಪ ಮುಗಿಯೋದೇ ಇಲ್ಲ, ಮತ್ತೆ ಜಪ ಮಾಡ್ತಾನೆ ಇರ್ತಾನೆ. ಮತ್ತೆ ಬೆಳಿಗ್ಗೆ ಆಗತ್ತೆ, ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಅವಳು ಹೇಳ್ತಾಳೆ, ಆಯ್ತು ಇವತ್ತಿನ ದಿನ ಮುಗ್ದಿದೆ, ನಾನು ನಾಳೆ ದಿನ ಬರ್ತೇನೆ, ಇವತ್ತು ಅಂದ್ರೆ ಸಂಜೆ ಬರ್ತೀನಿ, ಇವತ್ತಿನ ಸಂಜೆ ಬರ್ತೇನೆ ಅಂತ. ಸರಿ ಆಯ್ತು ಅಂತ ಹೇಳ್ತಾನೆ. ಮತ್ತೆ ಸಂಜೆ ಬರ್ತಾಳೆ, ಇವನು ಜಪ ಮಾಡ್ತಾ ಇರ್ತಾನೆ, ಬೆಳಿಗ್ಗೆ ಆಗತ್ತೆ, ಇವಳಿಗೆ ಮಧ್ಯರಾತ್ರಿ ಆಗುತ್ತೆ, ಇವಳು ಕೇಳ್ತಾಳೆ, ಏನು ಇನ್ನೂ ಆಗ್ಲಿಲ್ವಾ ಅಂತ. ಅವ್ನು ಹೇಳ್ತಾನೆ, ಇಲ್ಲ, ನಂದು ನಿನ್ನೆದು ಸಹ ಮುಗ್ದಿಲ್ಲ, ಹಾಗಾಗಿ ನಾನು ತುಂಬಾ ಇದೆ ಜಪ ಮಾಡಕ್ಕೆ, ನನ್ನ ಕ್ಷಮಿಸು, ನಾನು ಖಂಡಿತ ನಾಳೆ ನಾನು ನಿನ್ನ ನಿರಾಸೆಗೊಳಿಸಲ್ಲ, ನಾಳೆ ಬಾ ಅಂತ. ಸೊ ಇವನು ಹಾಗೆ ಜಪ ಮಾಡ್ತಾ ಇರ್ತಾನೆ, ಅವಳಲ್ಲೇ ಕೂತ್ಕೊಂಡಿರ್ತಾಳೆ. ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೂ ಅಲ್ಲೇ ಇರ್ತಾಳೆ, ಮತ್ತೆ ಬರ್ತಾಳೆ ಸಂಜೆ. ಮತ್ತೆ ಬಂದಾಗ ಅವನು ಮತ್ತೆ ಜಪ ಮಾಡ್ತಾ ಇರ್ತಾನೆ. ಅವ್ನು ಹೇಳ್ತಾನೆ, ಇಲ್ಲ, ಇನ್ನು ನಾನು ಮುಗ್ದಿಲ್ಲ, ನಾನು ಮಾಡ್ತೇನೆ, ಮುಗಿಸಿಬಿಟ್ಟು ಇದ್ ಮಾಡ್ತೇನೆ ಅಂತ ಹೇಳಿ. ಅವ್ನು ಮಾಡ್ತಾ 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 ಅವಳಿಗೆ ಏನಾಗುತ್ತೆ, ಹರಿನಾಮ ಕೇಳ್ತಾ ಕೇಳ್ತಾ, ಹರಿನಾಮದಲ್ಲಿ ಎಷ್ಟು ಒಂದು ಅಂದ್ರೆ ಅದ್ರಲ್ಲಿ ಎಷ್ಟು ಪವರ್ ಇದೆ ಅಂತ ಹೇಳಿದ್ರೆ, ಆ ಮಂತ್ರ ಕೇಳ್ತಾ ಕೇಳ್ತಾ ಅವಳು ಹರಿ ಹರಿ ಅಂತ ಅವಳು ಬಾಯಲ್ಲಿ ಹರಿ ಹರಿ ಅಂತ ಬರುತ್ತೆ. ಸೊ ಹರಿ ಹರಿ ಅಂತ ಬಂದು ಆಮೇಲೆ ಅವಳು ಕಾಲಿಗೆ ಅಡ್ಡ ಬೀಳ್ತಾಳೆ. ಅವನಿಗೆ ಕಾಲಿಗೆ ಇಂಥ ಒಬ್ಬ ಅಂದ್ರೆ ಒಳ್ಳೆ ಮನುಷ್ಯ ನಾನು, ಅಂದ್ರೆ ಭಕ್ತನನ್ನ ಹಾಳು ಮಾಡಕ್ಕೆ ಬಂದಿದ್ದೀನಲ್ಲ, ನನಗೆ ಯಾವ ಒಂದು ನರಕ ಸಿಗ್ಬೋದು ಅಂತ ಹೇಳಿ ಅವಳು ದುಃಖ ಪಡ್ತಾಳೆ. ನನ್ನ ಕ್ಷಮಿಸಿ ಬಿಡು, ನಾನ್ ನಿನ್ನ ಈ ತರ ಮೋಸ ಮಾಡಕ್ ಬಂದೆ, ಈ ತರ ರಾಮಚಂದ್ರ ಖಾನ್ ಹೀಗೆ ಹೇಳಿರೋ ಕಾರಣ ನಾನ್ ಬಂದೆ. ಆಗ ಅವನು ಹೇಳ್ತಾನೆ, ನನಗಿದೆಲ್ಲ ಗೊತ್ತಿತ್ತು, ಮೊದಲನೇ ದಿನನೇ ನಾನ್ ನಿನ್ನ ಹೇಳಿ ಕಳಿಸ್ಬೋದಿತ್ತು, ಆದ್ರೆ ನಿನ್ನಲ್ಲಿ ಬದಲಾವಣೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಅವಳಲ್ಲಿ ನೋಡಿ, ಅವ್ರು ಅಂದ್ರೆ ಎಷ್ಟು ಒಂದು ಯಾವ ತರ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲರ ಮೇಲೆ ಒಂದು ಸಹಾನುಭೂತಿ. ಅಂದ್ರೆ ಹಾಗಾಗಿ ಅವಳು ಹೇಳ್ತಾಳೆ, ನನ್ನನ್ನ ನಿನ್ನ ಶಿಷ್ಯೆಯಾಗಿ ಸ್ವೀಕಾರ ಮಾಡು ಅಂತ ಅವಳು ಅಡ್ಡ ಬೀಳ್ತಾಳೆ. ಆಗ ಅವನು ಹೇಳ್ತಾನೆ, ಆಯ್ತು, ನಾನ್ ಮಾಡ್ತೇನೆ, ಮೊದ್ಲಿಗೆ ನೀನು ಈ ಒಂದು ವೈಶ್ಯ ಪ್ರವೃತ್ತಿಯಲ್ಲಿ ಸಂಪಾದನೆ ಮಾಡಿರುವಂತದ್ದನ್ನ ಎಲ್ಲವನ್ನ ಬಡವರಿಗೆ ದಾನ ಧರ್ಮ ಮಾಡಿ ಬಾ, ಎಲ್ಲವನ್ನು ಬಿಟ್ಟು ತ್ಯಜಿಸಿ ಬಾ, ಮತ್ತೆ ನಾನು ನಿನ್ನ ಸ್ವೀಕಾರ ಮಾಡ್ತೇನೆ ಅಂತ. ಸೊ ಅವಳು ಎಲ್ಲಾ ತ್ಯಜಿಸಿ ಬರ್ತಾಳೆ. ಅದಾದ ನಂತರ ಅವಳಿಗೆ ಅವರು ಹರಿನಾಮ ದೀಕ್ಷೆಯನ್ನ ಕೊಟ್ಟು ಅವ್ರು ಅಲ್ಲಿಂದ ಹೋಗ್ತಾರೆ. ಅವ್ರ ನಂತರ ಹೋಗ್ತಾರೆ, ನೀನು ಇಲ್ಲೇ ಮಾಡ್ತಾ ಇರು. ಅದಾದ ನಂತರ ಅವರ ಒಂದು ಮಾರ್ಗದರ್ಶನದಲ್ಲಿ ಅವಳು ಸಹ 192 ಮಾಲೆ ದಿನ ಅಲ್ಲೇ ಮಾಡ್ತಾ ಕೂತಿದ್ಲಂತೆ. ಆಮೇಲೆ ಅವಳು ತುಂಬಾ ದೊಡ್ಡ, ಅಂದ್ರೆ ಅವಳನ್ನು ಎಲ್ಲರೂ ಪೂಜಿಸೋಕೆ ಶುರು ಮಾಡ್ತಾರೆ. ಅಲ್ಲಿ ಎಲ್ಲರೂ ಬಂದು ಅವಳ ಒಂದು ಆಶೀರ್ವಾದ ತಗೊಳ್ಳುವಂಥದ್ದು, ಆತರ ಒಂದು ಬದಲಾವಣೆ ಆ ವೈಶ್ಯ ಇದ್ರಲ್ಲಿ ಆಗತ್ತೆ. ಸೊ ಅಲ್ಲಿಂದ ಹೋಗ್ತಾರೆ. ಸೊ ಅಂದ್ರೆ ಅವರು ಸನ್ಯಾಸ ಅಂತ ಹೇಳಿ, ಅಂದ್ರೆ ಅವರು ಸುಮ್ನೆ ಮೆಡಿಟೇಟ್ ಅಂದ್ರೆ ಮಾಡ್ತಾ ಕೂರ್ಲಿಲ್ಲ, ಅಂದ್ರೆ ಅವರು ಧ್ಯಾನವನ್ನ ಮಾಡ್ತಾ ಇದ್ರು. ಕೃಷ್ಣನ ಒಂದು ಅಂದ್ರೆ ಏನಂತಾರೆ, ಆರಾಧಿಸ್ತಾ ಇದ್ರು, ಅಂದ್ರೆ ಜಪ ಮಾಡ್ತಾ ಇದ್ರು, ಅಂದ್ರೆ ಸೈಲೆಂಟ್ ಆಗಿರ್ಲಿಲ್ಲ, ಅಂದ್ರೆ ಏನು ಕೆಲಸ ಮಾಡದೆ ಇರ್ಲಿಲ್ಲ. ಸೊ
ಬ್ರಹ್ಮಣ್ಯಾಧ್ಯಾಯ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರ ವಿವಾಂಭಸ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರಿ ಎಲೆಯ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಸೊ ಈಗ ನಮಗೆ ಹೇಗೆ ನಾವು ಪಾಪಗಳು ಅಂಟದೆ ಈ ಒಂದು ಭೌತಿಕ ಜಗತ್ತಲ್ಲಿ ಇರ್ಬೋದು ಅಂತ ಹೇಳಿ ಇದ್ರಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಹೇಗೆ ಅಂತ ಹೇಳಿದ್ರೆ ನಾವು ಎಲ್ಲಾ ನಮ್ಮ ಕಾರ್ಯಗಳನ್ನ ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸಿ ಮಾಡೋದ್ರಿಂದ ಅವನು ನಿರ್ಲಿಪ್ತವಾಗಿರ್ತಾನೆ. ಹೇಗೆ ಅಂತ ಹೇಳಿದ್ರೆ ಈ ಒಂದು ಪದ್ಮದ ಎಲೆ ಏನಿದೆ, ಈ ಲೋಟಸ್ ಲೀಫ್, ಸೊ ಇದ್ರ ಮೇಲೆ ನೀರ್ ನಿಂತ್ರೆ ನೀರು ಅಂಟಲ್ಲ, ಇದಕ್ಕೆ ನಾವು ನೋಡಿರ್ಬೋದು ಇದನ್ನ. ಸೊ ನೀರ್ ನಿಲ್ಲಲ್ಲ, ಈ ಎಲೆ ಮೇಲೆ ನೀರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಭೌತಿಕ ಜಗತ್ತಲ್ಲಿ ಇದ್ಕೊಂಡೆ ಯಾವೊಂದು ಎಲ್ಲವನ್ನು ಕರ್ಮ ನಾನು ಮಾಡ್ತಾ ಇರುವಂತದ್ದು ಕೃಷ್ಣನಿಗೋಸ್ಕರ, ಕೃಷ್ಣನ ಒಂದು ಸೇವೆಯಲ್ಲಿ ನಾನು ತೊಡಗಿಸಿದಾಗ ಅವನಿಗೆ ಯಾವುದೇ ಒಂದು ಕರ್ಮದ ಲೇಪ ಇಲ್ಲ. ಸೊ ಇದು ಪ್ರಭುಪಾದ್. ಅಂದ್ರೆ ಮೊದ್ಲಿಗೆ ಅವರು ಅಮೆರಿಕದಲ್ಲಿ ಹೋಗಿದ್ದಾಗ ಓಕೆ, ಇದನ್ನ ನೋಡಿದ್ರೆ ನಿಮ್ಗೆ ಏನು ಹೇಳ್ತೀರಾ, ಏನು ಬರುತ್ತೆ ಮನ್ಸಿಗೆ? ಅನ್ಮ್ಯೂಟ್ ಮಾಡಿದೀನಿ, ಯಾರಾದ್ರೂ ಹೇಳ್ಬೋದು. ಭಕ್ತಿ ಬರುತ್ತೆ ಮಾತಾಜಿ. ಭಕ್ತಿ ಬರುತ್ತೆ. ಹಾಗೂ ಏನ್ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ಅಲ್ಲಿ ಎಲ್ಲರೂ ಅಂದ್ರೆ ಬೇರೆ ಎಲ್ಲರೂ ಫುಲ್ ಇನ್ವಾಲ್ವ್ ಆಗಿ ಡ್ಯಾನ್ಸ್ ಮಾಡ್ತಾ ಇದಾರೆ, ಕೆಲವರು ಅಳ್ತಾ ಇದಾರೆ. ಬಟ್ ಪ್ರಭುಪಾದ ರಿಯಾಕ್ಷನ್ ಹೇಗಿತ್ತು? ಅವರು ಕಂಪ್ಲೀಟ್ ಆಗಿ ಅಂದ್ರೆ ಇನ್ವಾಲ್ವ್ ಆಗಿದ್ರಲ್ಲ, ಕಂಪ್ಲೀಟ್ ಅವರು ತಲ್ಲೀನರಾಗಿದ್ರು. ತಲ್ಲೀನರ. ಹೌದು ಹೌದು. ಅಂದ್ರೆ ಇದು ಹಿಂದಿನ ಒಂದು ನಾವು ನೋಡಿದ್ವಿ, ಅಂದ್ರೆ ಹೇಗೆ ನಾವು ಈ ಭೌತಿಕ ಜಗತ್ತಲ್ಲಿ ಇದ್ಕೊಂಡು ನಾವು ಆ ಎಲೆ ಮೇಲೆ ನೀರಿರೋ ಹಾಗೆ, ಅಂದ್ರೆ ಪ್ರಭುಪಾದ್ ಅದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ನಿಮಿಷ. ಸೊ ಅಂದ್ರೆ ಪ್ರಭುಪಾದ್ ಇಲ್ಲಿ ಭಾರತದಲ್ಲಿ 40 ವರ್ಷ ಪ್ರಯತ್ನ ಪಟ್ಟಿಲ್ಲ ಅಂತಲ್ಲ, 40 ವರ್ಷ ಈ ಕೃಷ್ಣ ಪ್ರಜ್ಞೆಯನ್ನ ಸ್ಥಾಪನೆ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅವರಿಗೆ ಸಾಧ್ಯ ಆಗದೇ ಇಲ್ಲ ಇಲ್ಲಿ. ಅಂದ್ರೆ ಇಲ್ಲಿ ದೇವರನ್ನೇ ಎಲ್ಲ ಜನರಿಗೆ ಎಲ್ಲ ಗೊತ್ತು, ಕೃಷ್ಣ ರಾಮ ಎಲ್ಲ ನಾವು ಮೊದ್ಲಿಂದ ಕೇಳ್ಕೊಂಡ್ ಬಂದಿದೀವಿ. ಆದ್ರೂ ಸಹ ನಾವು ಇಲ್ಲಿ ಯಾರು ಅವರ ಮಾತಿಗೆ ಅಂದ್ರೆ ಬೆಲೆ ಕೊಡೋದಿಲ್ಲ, ಹಾಗೂ ಯಾರು ಕೃಷ್ಣ ಪ್ರಜ್ಞೆನ ತಗೊಳಲ್ಲ. ಅದೇ ಅವರು ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಅಲ್ಲಿ ಅವರಿಗೆ ಅಲ್ಲಿ ಅಂದ್ರೆ ಈಗ ಯೂಶಲ್ ಆಗಿ ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಫಾರಿನ್ ಕಂಟ್ರಿಗೆ ಹೋದವರು ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿದೊಂದು ಆ ದೇಶ ನೋಡಿದಾಗ, ಅಂದ್ರೆ ಅಲ್ಲಿನ ವೈಭವ ಎಲ್ಲ ನೋಡಿದಾಗ ಅವರು ಚೇಂಜ್ ಆಗುವಂತದ್ದು. ತುಂಬಾ ಜನ ಚೇಂಜ್ ಆಗ್ತಾರೆ. ಅಂದ್ರೆ ಅವರ ಜಸ್ಟ್ ಒಂದ್ ಸರ್ತಿ ಯಾರಾದ್ರೂ ಅಮೆರಿಕಕ್ಕೆ ಹೋಗಿ ಬಂದ್ರೆ ನಾವು ನೋಡಿರ್ತೀವಿ ನಮ್ಮ ಫ್ಯಾಮಿಲಿಗಳಲ್ಲಿ ಇರ್ಬೋದು, ಅಂದ್ರೆ ಅವರ ಮಾತಾಡೋ ಶೈಲಿನೇ ಬೇರೆ ಆಗಿರುತ್ತೆ. ಅಂದ್ರೆ ಜಸ್ಟ್ ಒಂದು 4-5 ವರ್ಷ ಇದ್ರು ಸಹ ಅವರು ಅವರ ಮಾತಾಡೋ ಶೈಲಿಯೇ ಅಂದ್ರೆ ಫಾರಿನ್ ಅಲ್ಲಿ ಅಲ್ಲೇ ಹುಟ್ಟಿ ಬೆಳೆದಿರೋ ಹಾಗೆ ಅಷ್ಟು ಒಂದು ವ್ಯತ್ಯಾಸ ಜನರಲ್ಲಿ. ಸೊ ಹಾಗಿರುವಾಗ ಪ್ರಭುಪಾದ್ ಅಲ್ಲಿ ಹೋದ್ರು ಸಹ ಅವ್ರು ಎಷ್ಟು ಅಂದ್ರೆ ಅವರ ಒಂದು ವೇಷಭೂಷಣ ಆಗಲಿ ಯಾವ್ದನ್ನು ಅವರು ಚೇಂಜ್ ಮಾಡ್ಲಿಲ್ಲ. ಅಂದ್ರೆ ಅಲ್ಲಿಗೆ ಹೋಗಿ ಅವರು ಅಲ್ಲಿರೋರ್ನ ಬದಲಾವಣೆ ಮಾಡಿದ್ರು ಹೊರತು ಪ್ರಭುಪಾದ್ ಬದಲಾವಣೆ ಆಗ್ಲಿಲ್ಲ. ಅದು ಪ್ರಭುಪಾದ್ ಗ್ರೇಟ್ನೆಸ್ ಅಂತ ಹೇಳಿದ್ರೆ, ಅವರು ಅಲ್ಲಿ ನೋಡಿ ಎಷ್ಟು ಬೋಲ್ಡ್ ಆಗಿ ಅವ್ರು ಹೇಳ್ತಾರೆ, ಕೃಷ್ಣನೇ ದೇವ್ರು ಭಗವಾನ್. ಅಂದ್ರೆ ಅಲ್ಲಿ ಎಷ್ಟು ಅಂದ್ರೆ
ಕ್ರಿಶ್ಚಿಯಾನಿಟಿ ಮೇನ್ ಇತ್ತು, ಜೀಸಸ್ ಅಂದ್ರೆ ಮೇನ್ ಅಂತ ಇರೋ ಅಂತ ಒಂದ್ ಕಡೆ ಹೋಗಿ ನಮ್ಮ ಶಾಸ್ತ್ರಗಳನ್ನ ಹೇಳೋ ಅಂದ್ರೆ ಎಷ್ಟು ಧೈರ್ಯ ಬೇಕು ಅದಕ್ಕೆ, ಹಾಗೂ ಎಷ್ಟು ಒಂದು ನಂಬಿಕೆ ಬೇಕು ಅವರ ಒಂದು ಬಿಲೀಫ್ ಅಲ್ಲಿ ದೇವರ ಮೇಲೆ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಲೈಕ್ ಹೇಗೆ ನಾವು ಭೌತಿಕ ಜಗತ್ತಲ್ಲಿ ಇದ್ದು ಹೇಗೆ ಸ್ಟ್ರಾಂಗ್ ಆಗಿ ಇರ್ಬೋದು. ಅಂದ್ರೆ ದೇವರ ಮೇಲೆ ಒಂದು ನಂಬಿಕೆ ಇದ್ರೆ ಅದು ಆಟೋಮೆಟಿಕ್ ಆಗಿ ನಮಗೆ ಕೃಷ್ಣ ಒಂದು ಧೈರ್ಯ ಕೊಡ್ತಾನೆ, ಯಾವುದೇ ಒಂದು ಸಮಸ್ಯೆಯನ್ನ ನಾವು ಎದುರಿಸುವಂತ ಧೈರ್ಯ ಪರಮಾತ್ಮನೇ ನಮಗೆ ಕೊಡ್ತಾನೆ ಅಂತ ಅದರಿಂದ ತಿಳ್ಕೊಬಹುದು ನಾವು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು ಒಂದೇ ರೀತಿ ಕಾಣುತ್ತಾನೆ. ಸೊ ಅಂತಹ ಜ್ಞಾನಿ, ಈಗ ಪ್ರಭುಪಾದ್ ಎಲ್ಲರನ್ನು ಒಂದೇ ರೀತಿ ನೋಡ್ತಾ ಇದ್ರು, ಅವರಿಗೆ ಭೇದ ಭಾವ ಅನ್ನೋದೇ ಇರ್ಲಿಲ್ಲ. ಯಾವುದೇ ಒಂದು ಜಾತಿಯ ಮನುಷ್ಯ ಆಗಲಿ, ಯಾಕೆ ಎಲ್ಲರೂ ಅವ್ರನ್ನ ಕೃಷ್ಣ ಪ್ರಜ್ಞೆಯನ್ನ ತಗೊಂಡ್ರು? ಯಾಕಂದ್ರೆ ಆ ಪ್ಯೂರಿಟಿ, ಪ್ರಭುಪಾದೇ ಹೇಳುವ ಹಾಗೆ ಪ್ಯೂರಿಟಿ ಇಸ್ ದ ಫೋರ್ಸ್. ಆ ಒಂದು ಪ್ಯೂರಿಟಿ ಇದ್ದಾಗ ಎಲ್ಲರೂ ಆಕರ್ಷಿತರಾಗ್ತಾರೆ ಅಲ್ಲಿ. ಅಂದ್ರೆ ಎಲ್ಲ ಯಾವುದೇ ಒಂದು ಧರ್ಮದ ಇದಿಲ್ದೆ, ಯಾಕೆ ಅಂತ ಹೇಳಿದ್ರೆ ಪ್ರಭುಪಾದ್ ನೋಡ್ತಾ ಇರುವಂತದ್ದು ಆತ್ಮದ ನೆಲೆಯಲ್ಲಿ. ಸೊ ಆ ಒಂದು ನೆಲೆಯಲ್ಲಿರುವಾಗ ಅವ್ರು ಎಲ್ಲರನ್ನು ಆತ್ಮವಾಗಿ ನೋಡುವಂಥದ್ದು, ಯಾವುದೇ ಒಂದು ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ಅಥವಾ ಎಲ್ಲರನ್ನು ಅವರು ಆತ್ಮದ ದೃಷ್ಟಿಯಿಂದ, ಅವರ ಒಂದು ಹೊರಗಿನ ಒಂದು ದೇಹದ ಭಾವನೆಯಲ್ಲಿ ಅವ್ರು ನೋಡ್ತಾ ಇರ್ಲಿಲ್ಲ. ಇಲ್ಲಾಂದ್ರೆ ಅವ್ರಿಗೆ ಯಾಕೆ ಆ ಕರುಣೆ ಬೇಕು? ಯಾಕೆ ಈಗ ನಮ್ಮವರು ಬೇರೆಯವರು ನಮಗಿರುವಂತದ್ದು ಆ ಭಾವನೆ, ನಾನು ಒಳ್ಳೇದ್ ಮಾಡ್ಬೇಕಿದ್ರೆ ನಾನು, ನನ್ನ ಮಕ್ಕಳು, ನನ್ನ ಪರಿಹಾರ ಹಾಗೂ ನನಗೆ ಸಂಬಂಧ ಇದ್ರೆ ಮಾತ್ರ ನಾನು ಅವರಿಗೆ ಒಳ್ಳೇದ್ ಮಾಡುವಂತದ್ದು, ನನಗೆ ಅವರ ಜೊತೆ ಸಂಬಂಧ ಇಲ್ಲ ಅಂದ್ರೆ ನಾನು ಅವರಿಗೆ ಒಳ್ಳೇದ್ ಮಾಡಲ್ಲ. ಸೊ ಈ ಭಾವನೆ ಯಾಕೆ ಇರುವಂತದ್ದು? ಯಾಕಂತ ಹೇಳಿದ್ರೆ ನಾವು ಆ ದೇಹದ ಭಾವನೆಯಲ್ಲಿದ್ದೀವಿ, ನಮಗೆ ನಾವು ಐಡೆಂಟಿಫೈ ಮಾಡ್ಕೊಳ್ಳುವಂಥದ್ದು ನಮ್ಮನ್ನ ಈ ದೇಹದಿಂದ. ಹಾಗಾಗಿ ನಮಗೆ ಬೇರೆಯವ್ರನ್ನ, ನಮಗೆ ಒಂದು ಬೇರೆ ಒಂದು ಪ್ರಾಣಿ ನೆರಳ್ತಾ ಇದ್ರೆ ನಮಗೇನು ವ್ಯತ್ಯಾಸ ಆಗಲ್ಲ. ಸೊ ಯಾಕೆ ಜನ ಹಾಗೂ ಮಾಂಸಾಹಾರಿಯನ್ನು ತಿನ್ನುವಂಥದ್ದು ಅದೇ ಅಲ್ವಾ? ಅಂದ್ರೆ ಅವರಲ್ಲೂ ಒಂದು ಜೀವ ಇದೆ. ಸೊ ಇಲ್ಲಿ ಏನ್ ಹೇಳುವಂಥದ್ದು, ಆ ಬ್ರಾಹ್ಮಣ ಆಗಿರುವಂತವ್ನು, ಇಲ್ಲಿ ಪಂಡಿತ ನೋಡ್ತೀವಿ ನಾವು. ಸೊ ಎಲ್ಲರಲ್ಲೂ ಪರಮಾತ್ಮನನ್ನ ನೋಡುವಂಥದ್ದು. ಸೊ ಎಲ್ಲರ ದೇಹದಲ್ಲೂ ಪರಮಾತ್ಮ, ಆತ್ಮ ಹಾಗೂ ಪರಮಾತ್ಮ ಇಬ್ರು ಎಲ್ಲರ ದೇಹದಲ್ಲೂ ಇದೆ, ಪ್ರಾಣಿಗಳಲ್ಲೂ ಇದೆ. ಸೊ ಹಾಗಾಗಿ ಆ ಒಂದು ದೃಷ್ಟಿಕೋನದಲ್ಲಿ ನೋಡುವಾಗ ಅವನಿಗೆ ಹಿಂಸೆ ಮಾಡಕ್ ಅವನಿಗೆ ಮನ್ಸ್ ಬರಲ್ಲ. ಯಾಕಂತ ಹೇಳಿದ್ರೆ ಅವನು ದೇಹದ ಭಾವನೆ ಇಲ್ಲ, ಅವನಿಗೆ ಪರಮಾತ್ಮನನ್ನ ನೋಡ್ತಾನೆ. ಸೊ ಒಂದು ಹಸುವನ್ನಾಗ್ಲಿ, ಒಂದು ಆನೆಯನ್ನಾಗ್ಲಿ, ನಾಯಿ ಮಾಂಸ ತಿನ್ನೋರು, ಅಂದ್ರೆ ನಾಯಿ ಮಾಂಸ ತಿನ್ನೋರು ಅಂತ ಇದಾರೆ ನಾರ್ತ್ ಈಸ್ಟ್ ಕಡೆ. ಸೊ ಅಂತವ್ರು, ಸೊ ಎಲ್ಲರನ್ನು, ಒಬ್ಬ ಬ್ರಾಹ್ಮಣನನ್ನ, ಸೊ ತುಂಬಾ ವಿದ್ಯೆ ಕಲ್ತಿರೋನಿರ್ಬೋದು, ಎಲ್ಲರನ್ನು ಒಂದೇ ರೀತಿ ನೋಡುವಂಥದ್ದು, ಯಾರ ಮೇಲೂ ಭೇದ ಭಾವ ಇಲ್ಲ. ಸೊ ಅವನು ಹೇಗೆ ನೋಡ್ತಾನೆ ಅಂತ ಹೇಳಿದ್ರೆ ಅಂದ್ರೆ ಅವನು ಓಕೆ, ಈ ತರ ಒಂದು ಜೀವಿ ಅದರ ಒಂದು ಕರ್ಮಗಳಿಂದ ಹೀಗೆ ಒಂದು ದೇಹ ಪಡೆದಿದೆ. ಸೊ ಆ ರೀತಿ ಒಂದು ಸಹಾನುಭೂತಿ. ಸೊ ಕರ್ಮದಿಂದ ಅವನು ಈ ತರ ಒಂದು ಶಿಕ್ಷೆಗೆ ಅಂದ್ರೆ ಪ್ರಾಣಿಯಾಗಿದ್ದಾನೆ ಅಂತ ಹೇಳಿ ಆ ರೀತಿಯಿಂದ ನೋಡೋದ್ರಿಂದ ಅವನಿಗೆ ಎಲ್ಲರಲ್ಲಿಯೂ ಪರಮಾತ್ಮನನ್ನೇ ನೋಡ್ತಾನೆ. ಸೊ ಇದು ಕೃಷ್ಣ ಹೇಳುವಂಥದ್ದು, ಹೇಗೆ ಒಬ್ಬ ಜ್ಞಾನಿಯಾದವನು ಹೇಗೆ ನೋಡುವಂಥದ್ದು ಎಲ್ಲರನ್ನ ಅಂತ ಹೇಳಿ. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಯೇ ಹಿ ಸಂಸ್ಪರ್ಶಜ ಭೋಗ ದುಃಖಯೋನವ ಏವತೆ ಆದ್ಯಂತವಂತ ಕೌಂತೆಯ ತೇಷು ರಮತೆ ಬುಧಃ. ವಿಷಯೇಂದ್ರಿಗಳ ಸಂಪರ್ಕವು ದುಃಖವನ್ನುಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು, ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಸೊ ಈಗ ಶಾಸ್ತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ, ಈ ಅಂದ್ರೆ ಇಂದ್ರಿಯ ವಸ್ತುಗಳ ಜೊತೆ ಇಂದ್ರಿಯಗಳು ಸೇರಿದಾಗ, ಅಂದ್ರೆ ಇಂದ್ರಿಯ ವಸ್ತು ಜೊತೆ ಇಂದ್ರಿಯ ಸೇರಿದಾಗ ಅದರಿಂದ ಬರುವಂತದ್ದು ದುಃಖ ಮಾತ್ರ. ಸೊ ಆದ್ರೂ ಸಹ ನಾವು ತೊಡಗ್ತೀವಿ ಇಂದ್ರಿಯ ವಸ್ತುಗಳ ಹಾಗೆ. ಅಂದ್ರೆ ನಮಗೆ ದುಃಖವೇ ಅಂತ ಗೊತ್ತಿದ್ರು ಸಹ ನಾವು, ಅಂದ್ರೆ ಶುರುವಲ್ಲಿ ಇದು ಸಂತೋಷ ಕೊಡುವಂತದ್ದು ಇರ್ಬೋದು, ಆದರೆ ಅದು ಕೊನೆಯಲ್ಲಿ ದುಃಖಕ್ಕೆ ಕಾರಣವಾಗುವಂತದ್ದು. ಸೊ ಹಾಗಾಗಿ ಅದರಿಂದ ನಾವು ಹೆಚ್ಚಾಗಿ ದೂರ ಇದ್ದಷ್ಟು ಒಳ್ಳೇದೆ. ಅಂದ್ರೆ ದೂರ ಇದ್ದಷ್ಟು ಅಂತ ಹೇಳಿದ್ರೆ ನಾವು ಇಂದ್ರಿಯಗಳನ್ನ ಆರ್ಟಿಫಿಷಿಯಲಿ ಕಂಟ್ರೋಲ್ ಮಾಡಕ್ ಆಗಲ್ಲ. ಈಗ ನಾವು ಆಗ್ಲೇನೋ ಒಂದು ರೂಪ ಗೋಸ್ವಾಮಿ ಅವ್ರು ಹೇಳಿರೋ ಶ್ಲೋಕ ತರ. ಸೊ ಆದ್ರೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದನ್ನ ಈ ಇಂದ್ರಿಯಗಳನ್ನ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಾವು ಏನ್ ನೋಡ್ಬೋದು, ಸೊ ಇಂದ್ರಿಯಗಳು, ಬೇರೆ ಬೇರೆ ಇಂದ್ರಿಯಗಳು, ಈಗ
ಈ ಒಂದು ಆ, ಮೊದ್ಲಿಗೆ ನಾವು ನೋಡುವಂತದ್ದು ಈ ಹುಳಗಳು, ಇದರ ಕಣ್ಣಿನ ದೃಷ್ಟಿ ತುಂಬಾ ಪ್ರಬಲವಾಗಿರುವಂತದ್ದು. ಸೊ ಹಾಗಾಗಿ ಅದೇನ್ ಮಾಡುತ್ತೆ, ಅದಕ್ಕೆ ತುಂಬಾ ಆಕರ್ಷಣೆ. ಲೈಟ್ ಹತ್ರ ನೋಡ್ತೀವಿ ನಾವು, ಲೈಟ್ಗಳ ಹತ್ರ ಎಲ್ಲಿ ಸ್ಟ್ರೀಟ್ ಲೈಟ್ ಎಲ್ಲ ಇರುವಲ್ಲಿ ಈ ತರ ಹುಳಗಳು ತುಂಬಾ ಇರುತ್ತೆ. ಆದ್ರೆ ಏನಾಗುತ್ತೆ, ಅದ್ರ ಹತ್ರ ಹೋಗುತ್ತೆ ಬೆಳಕಿನ ಆಕರ್ಷಣೆಗೆ, ಆದ್ರೆ ಅದರದ ಒಂದು ಶಾಖಕ್ಕೆ ಅದು ಸುಟ್ಟು ಭಸ್ಮ ಆಗಿ ಹೋಗುತ್ತೆ, ಅದರಿಂದ ಸಾಯುತ್ತೆ ಅದು. ಸೊ ಅದರ ಆಕರ್ಷಣೆಯಿಂದ, ಅದರ ಒಂದು ಆಕರ್ಷಣೆಯಿಂದಾಗಿ ಅದರ ಸಾವಾಗುವಂತದ್ದು. ಸೊ ಇಲ್ಲಿ ಜಿಂಕೆದು ಕಿವಿ ಕೇಳುವುದು ಪ್ರಬಲ, ಹಿಯರಿಂಗ್ ತುಂಬಾ ಪ್ರಬಲವಾಗಿರುವಂತದ್ದು. ಆಗ ಬೇಟೆಗಾರ ಏನ್ ಮಾಡ್ತಾನೆ, ಜಿಂಕೆ ಹಿಡಿಬೇಕಿದ್ರೆ ಒಂದು ಒಳ್ಳೆ ಮ್ಯೂಸಿಕ್ ಏನಾದ್ರು ಹಾಕುವಂತದ್ದು, ಅಥವಾ ಒಂದು ಕೊಳಲಿನ ನಾದ ಕೇಳಿಸುವಂತದ್ದು. ಸೊ ಅದು ಆ ಸೌಂಡಿಗೆ ಏನಾಗುತ್ತೆ, ಅದು ತುಂಬಾ ಆಕರ್ಷಿತವಾಗಿ ಅದು ಓಡ್ಕೊಂಡ್ ಬರುತ್ತೆ. ಓಡಿ ಬರುವಾಗ ಅವನು ಅದನ್ನ ಭೇಟಿ ಮಾಡ್ತಾನೆ. ಸೊ ಈಗ ಇಲ್ಲಿ ಒಂದು ದುಂಬಿ ಜೇನ್ ಹೀರುವಂತದ್ದು ಹೂಗಳಲ್ಲಿ. ಸೊ ಅದು ಹೀರಿ ಏನ್ ಮಾಡುತ್ತೆ, ಅದು ಸಂಜೆ ಆಗೋದು ಗೊತ್ತಾಗಲ್ಲ ಅದಕ್ಕೆ, ಹೀರ್ತಾ ಇರುತ್ತೆ ಹೂವಲ್ಲಿ. ಆಗ ಹೂ ಮುಚ್ಚಿ ಹೋಗುತ್ತೆ, ಸಂಜೆ ಆಗುವಾಗ ಹೂ ಮುಚ್ಚಿ ಹೋಗುವಂತದ್ದು. ಆಗ ಅದು ಅದರ ಒಳಗಡೆ ಸೀಲಿಕ್ಕೆ ಹಾಕೊಂಡು ದುಂಬಿ ಅದರ ಜೀವವನ್ನ ಬಿಡುವಂತದ್ದು. ಹಾಗೂ ಮೀನಿಗೆ ರುಚಿ ಪ್ರಬಲ. ಸೊ ಅದೇನ್ ಮಾಡುತ್ತೆ, ಅದು ಅದನ್ನ ಹಿಡಿಬೇಕಿದ್ರೆ ಅವನೇನ್ ಮಾಡ್ತಾನೆ, ಮೀನುಗಾರ ಅದಕ್ಕೆ ಏನೋ ಒಂದು ಕೊಕ್ಕೆಗೆ ಏನೋ ಒಂದು ತಿಂಡಿಯನ್ನ ಹಾಕ್ತಾನೆ. ಆಗ ಅವನು ಅದಕ್ಕೆ ಅಲ್ಲಿ ಸಮುದ್ರದಲ್ಲಿ ಎಷ್ಟೋ ಸಿಗುತ್ತೆ, ಆದ್ರೂ ಸಹ ಅದು ಒಂದು ಆಸೆಗೆ ಏನ್ ಮಾಡುತ್ತೆ, ಅದನ್ನ ತಿನ್ನೋದಕ್ಕೆ ಅಂತ ಹೋಗಿ ಅದು ಅದರ ಜೀವ ಹೋಗುತ್ತೆ. ಸೊ ಹಾಗೂ ಇಲ್ಲಿಂದ ಆನೆ ಬಂದು ಸ್ಪರ್ಶ. ಸೊ ಆನೆಯನ್ನ ಹೇಗೆ ಹಿಡಿತಾರೆ, ಆನೆಯನ್ನ ಪಳಗಿಸ್ಬೇಕಾದ್ರೆ ಒಂದು ಹೆಣ್ಣ ಆನೆಯನ್ನ ಬಿಡ್ತಾರೆ. ಸೊ ಆನೆಯನ್ನ ಈಗ ಇದ್ರಲ್ಲಿ ಸರ್ಕಸ್ ಅಲ್ಲಿ ಇರ್ಬೋದು, ಅಥವಾ ಸೊ ಅದನ್ನ ಬಂದು ಟ್ರೈನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆನೆಯನ್ನ ಹಿಡಿಬೇಕಿದ್ರೆ ಅವರು ಅದನ್ನ ಅಂದ್ರೆ ಪಳಗಿಸ್ಬೇಕು. ಕಾಡಾನೆಯನ್ನ ಕರ್ಕೊಂಡ್ ಬಂದ್ರೆ ಅದನ್ನ ಟ್ರೈನ್ ಮಾಡಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನ ಪಳಗಿಸ್ಬೇಕಿದ್ರೆ ಏನ್ ಮಾಡ್ತಾರೆ, ಅದನ್ನ ಹಿಡಿಯುವಾಗ ಮೊದ್ಲಿಗೆ ಒಂದು ಹೆಣ್ಣಾನೆಯನ್ನ ಕಳಿಸ್ತಾರೆ. ಸೊ ಕಾಡಾನೆ ಏನ್ ಮಾಡುತ್ತೆ ಅಂದ್ರೆ, ಗಂಡಾನೆ ಹೆಣ್ಣಾನೆಯ ಹಿಂದೆ ಓಡುತ್ತೆ. ಸೊ ಓಡುವಾಗ ಆಗ ಏನ್ ಮಾಡ್ತಾರೆ, ಅಲ್ಲಿ ಒಂದು ಗುಂಡಿ ಮಾಡಿ ಅದಲ್ಲಿ ಹುಲ್ಲು ಹಾಕಿರ್ತಾರೆ, ಅದು ಗೊತ್ತಾಗದೆ ಇರೋ ಹಾಗೆ. ಸೊ ಅದಕ್ಕೆ ಹೆಣ್ಣಾನೆಗೆ ಅದಕ್ಕೆ ಸರಿಯಾದ ಟ್ರೈನಿಂಗ್ ಆಗಿರುತ್ತೆ, ಅದು ಅದರ ಮೇಲೆ ಹೋಗಲ್ಲ. ಸೊ ಅದು ಆಚೆ ಹೋಗುತ್ತೆ, ಇದು ಓಡ್ತಾ ಗಂಡಾನೆ ಏನ್ ಮಾಡುತ್ತೆ, ಅದರೊಳಗೆ ಬೀಳುತ್ತೆ. ಸೊ ಅದು ಬಿದ್ದ ನಂತರ ಅದನ್ನ ತುಂಬಾ ದಿನ ಹಾಗೆ ಬಿಡ್ತಾರೆ. ಅದು ಬಿಟ್ಟಾಗ ಅದು ಸುಸ್ತಾಗಿ ಅದು ಆಗ ಅವನ ಒಂದು ಮಾತು ಕೇಳೋ ಸ್ಥಿತಿಗೆ ಬರುತ್ತೆ. ಆಗ ಪಳಗಿಸ್ತಾರೆ ಅದನ್ನ, ಹೀಗೆ ಆನೆಯನ್ನ ಪಳಗಿಸುವಂತ. ಸೊ ಸ್ಪರ್ಶ. ಸೊ ಎಲ್ಲಾ ಇಂದ್ರಿಯಗಳು ನೋಡಿ, ಇಲ್ಲಿ ಕಣ್ಣಿನಿಂದ, ಇಲ್ಲಿ ಕಿವಿಯಿಂದ, ಹಾಗೂ ಇದು ಟೇಸ್ಟ್ ಅಂದ್ರೆ ಇದರಿಂದ, ಹಾಗೂ ಇಲ್ಲಿ ಸ್ಪರ್ಶದಿಂದ. ಸೊ ಎಲ್ಲಾ ಇಂದ್ರಿಯಗಳು ಇದು ಸುವಾಸನೆಯಿಂದ ಸುವಾಸನೆಗೆ ಹೋಗುವಂತದ್ದು ದುಂಬಿ. ಸೊ ಸುವಾಸನೆ ಅಂದ್ರೆ ಮೂಗು. ಸೊ ಎಲ್ಲಾ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ಹಾಗೂ ಇದು ಸ್ಪರ್ಶ. ಸೊ ಈ ಎಲ್ಲಾ ಇಂದ್ರಿಯಗಳು ನಮ್ಮನ್ನ ದುಃಖಕ್ಕೆ ಕಾರಣವಾಗುವಂತದ್ದು. ಸೊ ಮನುಷ್ಯನಲ್ಲಿ ಏನಂತ ಹೇಳಿದ್ರೆ ಮೋರ್ ಡೇಂಜರಸ್. ಎಲ್ಲಾ ಇಂದ್ರಿಯಗಳು ತುಂಬಾ ಸ್ಟ್ರಾಂಗ್. ಈ ಪ್ರಾಣಿಗಳಲ್ಲಿ ಒಂದೊಂದು ಇಂದ್ರಿಯಗಳು ಮಾತ್ರ ಪ್ರಬಲವಾಗಿದೆ. ಆದ್ರೆ ನಮ್ಮಲ್ಲಿ ಎಲ್ಲಾ ಇಂದ್ರಿಯಗಳು ಸ್ಟ್ರಾಂಗ್ ಆಗಿರೋದ್ರಿಂದ ನಾವು ಇನ್ನೂ ಹೆಚ್ಚು ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿ, ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾವ್ದ್ರಿಂದನೂ ನಮ್ಮ ಪತನ ಆಗ್ಬೋದು, ಯಾವುದೇ ಒಂದು ಹೆಚ್ಚಾದ್ರೂ ಸಹ ಅದರಿಂದ ನಾವು ಪತನ ಆಗ್ಬೋದು. ಹಾಗಾಗಿ ವಿವೇಕಿ ಆದವನು ಇವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಸೊ ಇಂದ್ರಿಯ ಸುಖಗಳಲ್ಲಿ ವಿವೇಕಿ ಆದವನು ಸಂತೋಷ ಪಡಲ್ಲ. ಯಾಕಂತ ಹೇಳಿದ್ರೆ ಅವನಿಗೆ ಗೊತ್ತು, ಯಾವುದೇ ಒಂದು ಇದಕ್ಕೆ ಈ ಇಂದ್ರಿಯ ಸುಖಗಳಲ್ಲಿ ಯಾವಾಗ್ಲೂ ಅಷ್ಟೇ, ಅಂದ್ರೆ ಸ್ಟಾರ್ಟಿಂಗ್ ಸಂತೋಷವೂ ಇದೆ ಮತ್ತು ಹಾಗೂ ದುಃಖನೂ ಇದೆ. ಅಂದ್ರೆ ಒಂದು ಸ್ಟಾರ್ಟ್ ಆಗುವಂತದ್ದು ಹಾಗೂ ಅದು ಎಂಡ್ ಆಗುವಂತದ್ದು. ಅಂದ್ರೆ ಕಂಟಿನ್ಯೂ ಆಗಿ ಇಂಟರ್ನಲ್ ಇಲ್ಲ. ಈಗ ಜ್ಞಾನಿ ಆದವನಿಗೆ ಗೊತ್ತು, ನನಗೆ ಇಟರ್ನಲ್ ಹ್ಯಾಪಿನೆಸ್ ಬೇಕು, ನಮಗೆಲ್ಲರಿಗೂ ಬೇಕದು. ಅಂದ್ರೆ ಶಾಶ್ವತವಾಗಿರುವಂತ ಒಂದು ಸಂತೋಷ ಬೇಕು, ನನಗೆ ಈ ಅಲ್ಪ ಸಂತೋಷ ಬೇಡ. ಸೊ ನಮಗೆ ಅದು ರಿಯಲೈಸ್ ಆಗುತ್ತೆ, ಓಕೆ ಇದ್ರಲ್ಲೆಲ್ಲ ಅಲ್ಪ ಸಂತೋಷ ಇರುವಂತದ್ದು, ಸ್ವಲ್ಪ ದಿನಕ್ಕೆ ಖುಷಿ ಕೊಡುವಂತದ್ದು, ಮತ್ತು ನಾವು ಮತ್ತೆ ದುಃಖ ಲಾಂಗ್ ಟೈಮ್. ಈಗ ಯಾರೋ ಒಬ್ರು ಈಗ ಯಾರನ್ನಾದ್ರೂ ಈಗ ಕಾಲೇಜಲ್ಲಿ ಒಬ್ರನ್ನ ಒಂದು ಹುಡುಗಿಯನ್ನ ಇಷ್ಟಪಟ್ಟಿರ್ತಾನೆ ಹುಡುಗ. ಸೊ ಅದೇನಾಗುವಂತದ್ದು, ಆಗ ಅವನಿಗೆ ಅಂದ್ರೆ ಆಕರ್ಷಣೆ ಆಗೋದು, ಫಸ್ಟಿಗೆ ಮೊದ್ಲಿಗೆ ನೋಡುವಂತದ್ದು ಅಲ್ವಾ, ನೋಡಿ ಆಕರ್ಷಣೆ ಆಗುವಂತದ್ದು, ಹಾಗೂ ಸ್ನೇಹ ಬೆಳೆಯುವಂಥದ್ದು, ಸ್ನೇಹ ಪ್ರೀತಿಗೆ ಬೆಳೆಯುವಂಥದ್ದು. ಸೊ ಮತ್ತೆ ಏನಾದ್ರೂ ಆ ಹುಡುಗಿಯ ಮನೆಯಲ್ಲಿ ಒಪ್ಪುದೆ, ಮದ್ವೆ ಆಗದೆ ಇದ್ರೆ ಅವನು ಖಿನ್ನತೆಗೆ ಒಳಗಾಗ್ತಾನೆ. ಸೊ ಅದೇ ರೀತಿ ಹುಡುಗಿಯರು ಆಗ್ಬೋದು, ಹುಡುಗಿಯರಿಗೂ ಅದೇ ತರ, ಅಂದ್ರೆ ವೈಸ್ ವರ್ಸ, ಅವರು ಇಷ್ಟಪಟ್ಟು ಹಾಗೆ ಬೇಜಾರಾಗುವಂಥದ್ದು. ಸೊ ಹಾಗಾಗಿ ಈ ಒಂದು ಇಂದ್ರಿಯ ಸುಖದಿಂದ ಸಿಗುವಂತದ್ದು ಬರೇ
ದುಃಖ ಮಾತ್ರ. ಸೊ ಅದನ್ನ ವಿವೇಕಿಯಾದವನು ಏನ್ ಮಾಡ್ತಾನೆ, ಅದನ್ನ ಅಂತಹ ಅಲ್ಪ ಸುಖಗಳಲ್ಲಿ ಅವನ ಯಾವುದೇ ಸಂತೋಷ ಇಲ್ಲ. ಅವನಿಗೆ ಅರ್ಥ ಆಗತ್ತೆ ಲೈಕ್ ಓಕೆ, ನಾನು ನನ್ನ ಇಂದ್ರಿಯಗಳನ್ನ ಹಾಗಾದ್ರೆ ಇದು ಹೇಗೆ ಅಂತ ಹೇಳಿದ್ರೆ ಮಾನವ ಜನ್ಮ ತುಂಬಾ ಅಮೂಲ್ಯವಾಗಿರುವಂತದ್ದು. ಸೊ ಇದನ್ನ ನಾವು ಇಂದ್ರಿಯ ತೃಪ್ತಿಗೋಸ್ಕರನೇ ಯಾವಾಗ್ಲೂ ಬರೇ ಸಂಪಾದನೆ ಮಾಡೋದ್ರಲ್ಲಿ, ನನ್ನ ಇನ್ನೂ ನನ್ನ ಧನವನ್ನ ಹೆಚ್ಚಿಸೋದ್ರಲ್ಲಿ ಇಂಥದ್ರಲ್ಲೇ ನಾನು ತೊಡಗಿದ್ರೆ ನಾನು ವೇಸ್ಟ್ ಮಾಡ್ತಾ ಇದ್ದೀನಿ. ನಾನು ಆತ್ಮ ಸಾಕ್ಷಾತ್ಕಾರದ ಕಡೆ ಏನು ಮಾಡ್ತಾ ಇಲ್ಲ. ನನ್ನ ಆತ್ಮ ತೃಪ್ತಿಗೆ, ನಾನು ಆತ್ಮಕ್ಕೆ ತೃಪ್ತಿ ಕೊಟ್ರೆ ಮಾತ್ರ ನನಗೆ ಯಾವಾಗ್ಲೂ ನಾನು ಸಂತೋಷವಾಗಿರ್ಬೇಕಾದ್ರೆ ನಾನು ನನ್ನ ಆತ್ಮವನ್ನ ತೃಪ್ತಿಗೊಳಿಸ್ಬೇಕು. ನನ್ನ ಇಂದ್ರಿಯಗಳನ್ನ ತೃಪ್ತಿಗೊಳಿಸಿದ್ರೆ ಅದು ಬರೇ ಕ್ಷಣಿಕ. ಮನಸ್ಸು ಸಹ ಅಷ್ಟೇ, ಮನಸ್ಸನ್ನು ನಾವು ತೃಪ್ತಿಗೊಳಿಸಕ್ಕಾಗಲ್ಲ. ಹಾಗಾಗಿ ನಾವು ಯಾವ್ದನ್ನು ತೃಪ್ತಿಗೊಳಿಸ್ಬೇಕು, ಆತ್ಮವನ್ನ ತೃಪ್ತಿಗೊಳಿಸ್ಬೇಕು. ಆಗ ಮಾತ್ರ ನಾವು ಸೊ ಆತ್ಮವನ್ನ ತೃಪ್ತಿಗೊಳಿಸೋದು ಹೇಗೆ, ನಾವು ದೇವರ ಜೊತೆ ಸಂಬಂಧ ಹೇಗೆ ಸ್ಥಾಪನೆ ಮಾಡುವಂತದ್ದು, ಅದರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಹಾಗೂ ಅದನ್ನ ಒಂದು ಸರಿಯಾದ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಅದನ್ನ ತಿಳ್ಕೊಳ್ಬೇಕು. ಸೊ ಈಗ ನಾವು ಮನುಷ್ಯ ಜೀವನನ್ನ ಇದನ್ನ ಹೀಗೆ ಹಾಳು ಮಾಡಿದ್ರೆ ಇದನ್ನ ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ಚಿನ್ನದ ಒಂದು ಗಟ್ಟಿ ಅಂದ್ರೆ ಬ್ರಿಕ್ ಅಥವಾ ಇಟ್ಟಿಗೆ. ಸೊ ಈ ಚಿನ್ನದ ಇಟ್ಟಿಗೆಯನ್ನ ನಾವು ಪೇಪರ್ ವೇಟ್ ಆಗಿ ಯೂಸ್ ಮಾಡಿದ್ರೆ ಏನು ಅದರಿಂದ ಯೂಸ್ ಇದೆಯಾ? ಇಲ್ಲ. ಅದು ಅಂದ್ರೆ ವೇಸ್ಟ್ ಆಯ್ತು. ಅದರದ್ದು ಚಿನ್ನದ ಇಟ್ಟಿಗೆಯನ್ನ ಏನು ಮಾಡ್ಬೋದು, ಅದರಿಂದ ಒಳ್ಳೆ ಒಳ್ಳೆ ಆಭರಣ ಮಾಡ್ಬೋದು. ಆದ್ರೆ ಅದನ್ನ ನಾನು ಪೇಪರ್ ವೇಟ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ಸೊ ಅದು ಎಷ್ಟು ವೇಸ್ಟ್. ಹಾಗೆ ಅದೇ ರೀತಿ ನಮ್ಮ ಈ ಮನುಷ್ಯ ಜನ್ಮ ಅಷ್ಟು ಅಮೂಲ್ಯವಾಗಿರುವಂತದ್ದು. ಸೊ ಅದನ್ನ ನಾವು ವೇಸ್ಟ್ ಮಾಡಿದ್ರೆ ನಮ್ಮ ಜೀವನವನ್ನ ನಾವು ಆ ಪೇಪರ್ ವೇಟ್ ಹೇಗೆ ವೇಸ್ಟ್ ಮಾಡಿದ್ವಲ್ಲ ಆ ರೀತಿ ಅಂತ ಹೇಳಿ ಈ ಒಂದು ಶ್ಲೋಕದಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಇದೆಲ್ಲ ಬೇಡದ ಚಟುವಟಿಕೆಗಳಲ್ಲಿ ಮನುಷ್ಯ ತೊಡಗುವಂತದ್ದು, ದುರಾಸೆಗಾಗಿ, ದುಡ್ಡಿನ ಆಸೆ ಇರ್ಬೋದು ಅಥವಾ ಸ್ತ್ರೀ ವ್ಯಾಮೋಹ ಇರ್ಬೋದು, ಬೇರೆ ಬೇರೆ. ಸೊ ಅಂಬರೀಷ್ ಮಹಾರಾಜು ಅಂದ್ರೆ ಶ್ರೀಮದ್ ಭಾಗವತಂ ಅಲ್ಲಿ ಇದು ಬರುವಂತದ್ದು. ಸವೈ ಮನ ಕೃಷ್ಣ ಪಾದಾರವಿಂದಯೋರ್ ವಾಚಾಂಸಿ ವೈಕುಂಠ ಗುಣವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜಿನಾದೀಶು ಶ್ರುತಿಂ ಚಕಾರಚ್ಯುತ ಸತ್ಕಥೋದಯೇ ಮುಕುಂದ ಲಿಂಗಾಲಯ ದರ್ಶನೇ ದರ್ಶೌ ತದ್ಭೃತ್ಯ ಗಾತ್ರ ಸ್ಪರ್ಶೆ ಅಂಗ ಸಂಗಮಂ ಗೃಹಾಂ ಚ ತತ್ ಪಾದ ಸರೋಜ ಸೌರಭೆ ಶ್ರೀಮತ್ ತುಳಸ್ಯ ರಸನಾಂ ತದ್ ಅರ್ಪಿತೆ ಪಾದೌ ಹರೇ ಕ್ಷೇತ್ರೇ ಪಾದಾನುಸರ್ಪಣೆ ಶಿರೌ ಹೃಷಿಕೇಶ ಪದಾಭಿವಂದನೆ ಕಾಮಂ ಚ ದಾಸ್ಯೇ ನತು ಕಾಮ ಕಾಮಾಯ ಯಥೋತ್ತಮ ಶ್ಲೋಕ ಜನಾಶ್ರಯ ರತಿಹಿ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಮಹಾರಾಜ ಅಂಬರೀಷರು ಯಾವಾಗಲೂ ತಮ್ಮ ಅಂದ್ರೆ ಎಲ್ಲಾ ಇಂದ್ರಿಯಗಳನ್ನ ಹೇಗೆ ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಬೋದು ಅಂತ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ಅಂಬರೀಷ್. ಅಂದ್ರೆ ಕಣ್ಣುಗಳಿಂದ ಕೃಷ್ಣ ನೋಡುವಂತಂದ್ರೆ ಮನಸ್ಸನ್ನ ಕೃಷ್ಣನ ಪಾದ ಕಮಲಗಳಲ್ಲಿ ಧ್ಯಾನಿಸುವ, ಮನಸ್ಸನ್ನ ಕೃಷ್ಣನ ಧ್ಯಾನದಲ್ಲಿ ನೆಲೆಸಿದ್ರು. ಅವರ ಮಾತುಗಳು ಭಗವಂತನ ಮಹಿಮೆಗಳನ್ನು ವಿವರಿಸೋದಲ್ಲಿ. ಸೊ ನಾವು ಪ್ರಜಲ್ಪ ಮಾಡ್ತೀವಿ. ಪ್ರಜಲ್ಪ ಅಂದ್ರೆ ನಮ್ಮ ಟೈಮ್ ಎಷ್ಟೋ ವೇಸ್ಟ್ ಮಾಡ್ತೀವಿ. ನಾವು ಬೇಡದಿರೋ ಕೆಲಸ, ಟೈಮ್ ಇಲ್ಲ ಅಂತ ಹೇಳ್ತೀವಿ, ಆದ್ರೆ ನಾವು ಟೈಮ್ ಅನ್ನ ಎಷ್ಟು ವೇಸ್ಟ್ ಮಾಡ್ತೀವಿ. ಬೇರೆಯವ್ರ ಜೊತೆ ಅನ್ನೆಸರಿ ರೂಮರ್ಸ್ ಮಾತಾಡುವಂತದ್ದು ಇರ್ಬೋದು, ಬೇಡದೇ ಇರೋ ಕಾರ್ಯಗಳು, ಅಲ್ಲಿ ಹೀಗಾಯ್ತು ಇಲ್ಲಿ ಅಂದ್ರೆ ಪೇಪರ್ಗಳಲ್ಲಿ ಇರುವಂತದ್ದು ಅದೇ. ಅದರಿಂದ ನಮಗೆ ಜ್ಞಾನ ಏನು ಇಲ್ಲ. ಪ್ರಭುಪಾದ್ ಓದ್ತಾ ಇದ್ದಿದ್ದು ಪೇಪರ್ ಜಸ್ಟ್ 5 minutes ಅಷ್ಟೇ, 5 ನಿಮಿಷ ಮಾತ್ರ ಕಾಲ ಅವರು ಓದ್ತಾ ಇದ್ದಿದ್ದು. ಅದಾದ ನಂತರ ಅವರು ತೆಗ್ದಿಡ್ತಾರೆ. ಅಂದ್ರೆ ಹೆಡ್ಲೈನ್ಸ್ ಅಷ್ಟೇ ಗೊತ್ತಿರ್ಬೇಕು ಏನ್ ಆಗ್ತಾ ಇದೆ ಸಮಾಜದಲ್ಲಿ ಅಷ್ಟೇ. ಹಾಗಂತ ಹೇಳಿ 24 ಗಂಟೆ ನ್ಯೂಸ್ ನೋಡುವಂತದ್ದು ಅದರಲ್ಲೇ ಇರ್ತಾರೆ ಕೆಲವರು. ಅದರಲ್ಲಿ ಏನು ಉಪಯೋಗ ಇಲ್ಲ. ಸೊ ಅದರ ಬದಲಿಗೆ ನಾವೇನ್ ಮಾಡ್ಬೇಕು, ಭಗವಂತನ ನಾಮಸ್ಮರಣೆ ಮಾಡ್ಬೇಕು. ಅದಕ್ಕೆ ನಾವು ಸ್ವಲ್ಪ ಟೈಮ್ ಮಾಡ್ಕೊಳ್ಬೇಕು. ಹಾಗೂ ಅದನ್ನ ಕಥೆಯನ್ನ ಕೇಳ್ಬೇಕು, ದೇವರನ್ನ ಕಥೆಯನ್ನ. ಸೊ ಅವರ ಕೈಗಳು ಭಗವಂತನ ದೇವಾಲಯನ್ನು ಶುದ್ಧೀಕರಿಸುವಲ್ಲಿ ಮತ್ತು ಕಿವಿಗಳು ಕೃಷ್ಣ ಅಥವಾ ಕೃಷ್ಣನ ಬಗ್ಗೆ ಹೇಳಿದ ಮಾತುಗಳನ್ನು ಕೇಳುವುದರಲ್ಲಿ ತೊಡಗಿಸಿಕೊಂಡಿದ್ದರು. ಅವನು ಕೃಷ್ಣನ ದೇವಾಲಯಗಳನ್ನು ಮತ್ತು ಕೃಷ್ಣನ ಸ್ಥಳಗಳಾದ ಮಥುರಾ ಮತ್ತು ಬೃಂದಾವನವನ್ನು ನೋಡುವುದಲ್ಲಿ ತನ್ನ ಕಣ್ಣುಗಳನ್ನು ತೊಡಗಿ. ಸೊ ಕೃಷ್ಣನ ಒಂದು ದೇವರ ಧಾಮಕ್ಕೆ ನಾವು ಹೋಗ್ಬೇಕು. ಅಲ್ಲಿ ತುಂಬಾ ಪುಣ್ಯ ಬರುತ್ತೆ ನಮಗೆ. ಅಂದ್ರೆ ಪುಣ್ಯ ಅಂದ್ರೆ ಅದು ಅಂದ್ರೆ ಆಧ್ಯಾತ್ಮಿಕದಲ್ಲಿ ಬರುವಂತ ಪುಣ್ಯ ಏನಂತ ಇದೆ, ಅದಕ್ಕೆ ಇದಿಲ್ಲ, ಕೊನೆ ಅನ್ನೋದಿಲ್ಲ. ಅಂದ್ರೆ ನಾಶ ಆಗಲ್ಲ ಅದು ಈ ಜನ್ಮ ಅಲ್ದಿದ್ರು ಮುಂದಿನ ಜನ್ಮದಲ್ಲಿ. ಈಗ ನಾವು ಈ ಜನ್ಮದಲ್ಲಿ ನಾನು 20% ಮಾಡಿದೆ ಕೃಷ್ಣ ಪ್ರಜ್ಞೆಯಲ್ಲಿ, ಮತ್ತೆ ನನಗೆ ಮಾಡಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಕೃಷ್ಣ ಅದನ್ನ ನೆನ್ಪುಳಿತಾನೆ. ಅದನ್ನ ನೆಕ್ಸ್ಟ್ ಜನ್ಮದಲ್ಲಿ ನಮಗೆ ಅಲ್ಲಿಂದ ನಾವು ಕಂಟಿನ್ಯೂ ಮಾಡುವಂತದ್ದು. ಇದನ್ನ ನಾವು ಭರತ್ ಮಹಾರಾಜ್ ಅವರ ಒಂದು ಕಥೆಯಲ್ಲಿ ನೋಡಿದ್ವಲ್ವಾ. ಲೈಕ್ ಹೇಗೆ ಅವನು
ಬಂದು ಅಂದ್ರೆ ಎಲ್ಲವನ್ನ ಬಿಟ್ಟು ತ್ಯಜಿಸಿ ಬರ್ತಾನೆ ಸಂಸಾರವನ್ನ. ಆದ್ರೆ ಒಂದು ಜಿಂಕೆ ವ್ಯಾಮೋಹದಲ್ಲಿ ಅವನು ಎಲ್ಲವನ್ನ ಮರ್ತಾನೆ, ಅಂದ್ರೆ ದೇವರ ಧ್ಯಾನವನ್ನ. ಆದ್ರೆ ಅವನು ಸಾಯೋ ಕಾಲದಲ್ಲಿ ಜಿಂಕೆಯನ್ನ ನೆನೆಸಿರೋದ್ರಿಂದ ಜಿಂಕೆಯ ಜನ್ಮ ಬಂದ್ರು ಸಹ ಕೃಷ್ಣ ಅವನಿಗೆ ಆತರ ಒಂದು ಪ್ರಜ್ಞೆ ಕೊಡ್ತಾನೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿರುವಂತದ್ದು ಯಾವುದು ವೇಸ್ಟ್ ಅಲ್ಲ ಅಂತ ಹೇಳಿ. ಸೊ ಹಾಗಾಗಿ ಕೃಷ್ಣನ ಒಂದು ಇದಲ್ಲಿ ಅಂದ್ರೆ ಧಾಮವನ್ನ ನೋಡುದಲ್ಲಿ ಹಾಗೂ ಅವನು ತನ್ನ ಸ್ಪರ್ಶೇಂದ್ರಿಯವನ್ನು ತೊಡಗಿಸಿಕೊಂಡನು ಭಗವಂತನ ಭಕ್ತರ ದೇಹಗಳನ್ನು ಸ್ಪರ್ಶಿಸಿರುವುದು, ಅಂದ್ರೆ ಅವರಿಗೆ ದಂಡವತ್ ಮಾಡುವಂಥದ್ದು, ಕಾಲಿಗೆ ಬೀಳುವಂಥದ್ದು, ಅಂದ್ರೆ ಸೀನಿಯರ್ ಡಿವೋಟೀಸ್ ಯಾರಿರ್ತಾರೆ ಅವರ ಒಂದು ಆಶೀರ್ವಾದ ತಗೊಳ್ಳುವಂಥದ್ದು. ಸೊ ಅವನು ತನ್ನ ವಾಸನೆ ನೀಡುವಂತೆ ಮಾಡಿದನು. ಭಗವಂತ ಮತ್ತು ಅವನು ತನ್ನ ನಾಲಿಗೆಯನ್ನು ಭಗವಂತನ ಪ್ರಸಾದವನ್ನು ಸವಿಯಲು, ಅಂದ್ರೆ ಭಗವಂತನ ನಾವು ಯಾವ ರೀತಿ ನಾಲಿಗೆಯನ್ನು ಯೂಸ್ ಮಾಡ್ಬೋದು, ಭಗವಂತನ ಪ್ರಸಾದ ಸವಿಯಲು ಹಾಗೂ ಭಗವಂತನ ಗುಣಗಾನ ಮಾಡಲು ಹಾಗೂ ಚಾಂಟಿಂಗ್. ಈಗ ಮೊದ್ಲಿಗೆ ನಾವೆಲ್ಲರೂ ಮಾಡ್ಬೇಕಾಗಿರುವಂತದ್ದು ಹರೇ ಕೃಷ್ಣ ಮಹಾಮಂತ್ರ. ನೀವೆಲ್ಲರೂ ಅಷ್ಟೇ ಅಟ್ಲೀಸ್ಟ್ 1 ರೌಂಡ್ ಚಾಂಟಿಂಗ್ ಮಾಡ್ಲೇಬೇಕು. ಅಂದ್ರೆ ನಮಗೆ ಅದರಿಂದ ತುಂಬಾ ಒಳ್ಳೇದಾಗತ್ತೆ ಜೀವನದಲ್ಲಿ. ಹಾಗಾಗಿ ದಯವಿಟ್ಟು 1 ರೌಂಡ್ ಸ್ಟಾರ್ಟ್ ಮಾಡಿ ಎಲ್ಲರೂ. ಸೊ ಅವನು ತನ್ನ ಕಾಲುಗಳನ್ನು ಭಗವಂತನ ಪವಿತ್ರ ಸ್ಥಳಗಳನ್ನು ಮತ್ತು ದೇವಾಲಯಗಳಿಗೆ ನಡೆಯಲು ತೊಡಗಿಸಿದನು. ಅವನ ತಲೆಯನ್ನು ಭಗವಂತನ ಮುಂದೆ ನಮಸ್ಕರಿಸಿದನು ಮತ್ತು ಅವನ ಎಲ್ಲಾ ಆಸೆಗಳನ್ನು ಭಗವಂತನ ಸೇವೆಯಲ್ಲಿ ದಿನದ 24 ಗಂಟೆಗಳ ಕಾಲ ತೊಡಗಿಸಿದನು. ಹೇಗೆ ಅವನೊಬ್ಬ ಮಹಾರಾಜ ಆಗಿ ಅವನು ಮಾಡುವಾಗ ನಮಗೆ ಮಾಡಕ್ಕೆ ಸಾಧ್ಯ ಇಲ್ವಾ ಸ್ವಲ್ಪನು? ವಾಸ್ತವವಾಗಿ ಮಹಾರಾಜ ಅಂಬರೀಷನು ತನ್ನ ಸ್ವಂತ ಇಂದ್ರಿಯ ತೃಪ್ತಿಗಾಗಿ ಏನನ್ನೂ ಬಯಸಲಿಲ್ಲ. ನೋಡಿ ಎಷ್ಟು ಗ್ರೇಟ್ ಅಂತ. ಅವನ ಸ್ವಂತ ಇಂದ್ರಿಯ ತೃಪ್ತಿ ಏನು ಮಾಡಿದ? ಅವನು ತನ್ನ ಎಲ್ಲಾ ಇಂದ್ರಿಯಗಳನ್ನು ಭಕ್ತಿ ಸೇವೆಯಲ್ಲಿ ಭಗವಂತನಿಗೆ ಸಂಬಂಧಿಸಿದ ವಿವಿಧ ತೊಡಗಿಸುವಿಕೆಯಲ್ಲಿ ತೊಡಗಿಕೊಂಡನು. ಇಂಥ ಭಗವಂತನ ಮೇಲೆ ಮೋಹವನ್ನು ಹೆಚ್ಚಿಸುವ ಮತ್ತು ಎಲ್ಲಾ ಭೌತಿಕ ಬಯಕೆಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಲು ಮಾರ್ಗವಾಗಿದೆ. ಸೊ ಇವರ ಒಂದು ಕತೆ ನಾವು ಮುಂದಿನ ಇದರಲ್ಲಿ ನೋಡ್ತೀವಿ. ಭಗವಂತನು ಹೇಗೆ ಅವನಿಗೆ ಕಾಪಾಡ್ತಾನೆ ಅಂತ ಹೇಳಿ. ಅಂದ್ರೆ ಆತರ ಒಂದು ನಂಬಿಕೆ ಭಗವಂತನ ಮೇಲೆ ಇದ್ದಾಗ ಕೃಷ್ಣ ಸಹ ನಮಗೆ ನಮ್ಮ ಜೊತೆ ಯಾವಾಗ್ಲೂ ಇರ್ತಾನೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ನೃಚ್ಯತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೂಕ್ತ ನಾನೇ, ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ ಮತ್ತು ಎಲ್ಲಾ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಸೊ ಇದಕ್ಕೆ ನಾವು ಪೀಸ್ ಫಾರ್ಮುಲಾ ಅಂತ ಹೇಳ್ತಾರೆ ಪ್ರಭುಪಾದ್. ಅಂದ್ರೆ ಈಗ ಅಮೆರಿಕದಲ್ಲಿ ಪೀಸ್ ಫಾರ್ಮುಲಾ ಅಂದ್ರೆ ಪೀಸ್ ಸ್ಥಾಪನೆ ಮಾಡೋದಕ್ಕೋಸ್ಕರ ಅಂತ ಹೇಳಿ ಸಂಸ್ಥೆಯನ್ನ ಮಾಡಿದ್ದಾರೆ. ಆದ್ರೆ ಪ್ರಭುಪಾದ್ ಹೇಳುವಂತದ್ದು ಯುನೆಸ್ಕೋ ಅಂತ ಹೇಳಿ. ಸೊ ಆದ್ರೆ ಅದರಿಂದ ಯಾವ ಪೀಸ್ ಇಲ್ಲ. ಸೊ ನಿಜವಾದ ಪೀಸ್ ಯಾವಾಗ ನಮಗೆ ಸಿಗತ್ತೆ? ಈ ಒಂದು ಶ್ಲೋಕದ ಪರಿಪೂರ್ಣ ಅರ್ಥ ನಾವು ಮಾಡ್ಕೊಳ್ಬೇಕು. ಸೊ ಇಲ್ಲಿ ಕೃಷ್ಣ ಏನ್ ಹೇಳುವಂತದ್ದು 3 ವಿಷಯಗಳನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ನನ್ನ ಯಜ್ಞದ ಭೋಕ್ತಾರ ನಾನೇ. ಸೊ ಅಂದ್ರೆ ನಾವು ಎಲ್ಲಾ ಯಜ್ಞಗಳು, ಈಗ ಹರೇ ಕೃಷ್ಣ ಮಹಾಮಂತ್ರ ಹೇಳುವಂತದ್ದು ಸಹ ಯಜ್ಞ. ಸೊ ಹಾಗಾಗಿ ನಾವು ಈ ಮಂತ್ರ ಹೇಳುವಾಗ ಅದು ಕೃಷ್ಣನಿಗೆ ಒಂದು ಯಜ್ಞ ಮಾಡಿರುವಾಗ, ಯಾಕಂತ ಹೇಳಿದ್ರೆ ಕಲಿಯುಗದ ಎಲ್ಲ ಯುಗ ಧರ್ಮ ಅಂತ ಇದೆ. ಸೊ ಒಂದೊಂದು ಯುಗಕ್ಕೆ ಬೇರೆ ಬೇರೆ ಧರ್ಮ ಇರೋದ್ರಿಂದ, ಸೊ ಸತ್ಯಯುಗದಲ್ಲಿ ಧ್ಯಾನ, ಸೊ ತ್ರೇತಾ ಯುಗದಲ್ಲಿ ಯಾಗ ಮಾಡುವಂಥದ್ದು, ಯಜ್ಞ ಮಾಡುವಂಥದ್ದು, ಹಾಗೂ ದ್ವಾಪರ ಯುಗದಲ್ಲಿ ದೇವರ ಒಂದು ಅಂದ್ರೆ ವಿಗ್ರಹ ಪೂಜೆ ಮಾಡುವಂಥದ್ದು. ಸೊ ಹಾಗೂ ಕಲಿಯುಗದಲ್ಲಿ ಹರೇನಾಮ ಸಂಕೀರ್ತನೆ ಯಜ್ಞ. ಸೊ ಈ ಯಜ್ಞದ ಭೋಕ್ತಾರ ಕೃಷ್ಣನೇ. ಯಜ್ಞಾನಾಂ ಜಪ ಯಜ್ಞೋಸ್ಮಿ. ಹಾಗೂ ಇನ್ನೊಂದ್ ಕಡೆ ಕೃಷ್ಣ ಹೇಳುವಂಥದ್ದು ಯಜ್ಞಾರ್ಥಂ ಕರ್ಮಣೋ ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೆಯ ಯುಕ್ತ ಕರ್ಮ ಸಮಾಚಾರ. ಅಂದ್ರೆ ಯಜ್ಞ ಚಕ್ರ ಅಂತ ನೋಡಿದ್ವಿ ನಾವು. ಸೊ ಯಜ್ಞ ಚಕ್ರದಲ್ಲಿ ಹೇಗೆ ಕೃಷ್ಣನಿಂದ ವೇದಗಳು ಬರುವಂತದ್ದು ಹಾಗೂ ವೇದಗಳಲ್ಲಿ ಹೇಳಿರುವಂತದ್ದು ನಿಗದಿತ ಕರ್ಮಗಳು, ಆ ಕರ್ಮಗಳನ್ನ ಮಾಡಿ ಮಳೆ ಬರುವಂತದ್ದು ಹಾಗೂ ಮಳೆಯಿಂದ ಬೆಳೆ, ಹಾಗೂ ಆ ಬೆಳೆಯಲ್ಲಿ ನಾವು ಸ್ವಾದಿಷ್ಟವಾದ ತಿನಿಸುಗಳನ್ನ ಮಾಡಿ ಅದನ್ನ ಕೃಷ್ಣನಿಗೆ ಅರ್ಪಿಸ್ಬೇಕು. ಆಗ ಒಂದು ಯಜ್ಞ ಚಕ್ರ ಪೂರ್ತಿ ಆಗುವಂಥದ್ದು. ಸೊ ಇಲ್ಲದಿದ್ರೆ ಈ ಸರಿಯಾದ ಯಜ್ಞ ಆಗ್ಲಿಲ್ಲ ಅಂದ್ರೆ ಮಳೆ ಬೆಳೆ ಆಗಲ್ಲ, ಹಾಗೂ ಸಂತೋಷ ಇರಲ್ಲ ಜೀವನದಲ್ಲಿ ಹಾಗೂ ಸಮಾಜದಲ್ಲಿ. ಸೊ ಈಗ ಯಾವ್ದು ಯಜ್ಞ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಕಲಿಯುಗದಲ್ಲಿ ಯಜ್ಞ ಅಂತ ಹೇಳಿದ್ರೆ ಹರಿನಾಮ ಸಂಕೀರ್ತನೆ. ಸೊ ಹರಿನಾಮ ಸಂಕೀರ್ತನೆ ಯಜ್ಞ
ಅದನ್ನ ಮಾಡ್ಬೇಕು. ಸೊ ಅದರ ಭೋಕ್ತಾರ ಯಾರು? ಕೃಷ್ಣ. ಸೊ ನಾವು ಕೃಷ್ಣನ ಸಂತೃಪ್ತಿ ಕೊಡ್ಸಿದ್ರೆ ಎಲ್ಲರೂ ಸಂತೃಪ್ತಿ ಆಗುವಂತದ್ದು. ಸೊ ಯಸ್ಮಿನ್ ತುಷ್ಟೆ ಜಗತ್ತುಷ್ಟೆ. ಕೃಷ್ಣನ ಬುಡಕ್ಕೆ ಅಂದ್ರೆ ಗಿಡದ ಬುಡಕ್ಕೆ ನಾವು ನೀರ್ ಹಾಕಿದ್ರೆ ಹಾಗೂ ಬೇರೆ ಎಲೆ ಮತ್ತು ಕಾಯಿಗಳಿಗೆ ಬೇರೆ ಬೇರೆ ಆಗಿ ನೀರ್ ಹಾಕೋ ಅಗತ್ಯ ಇಲ್ಲ. ಹಾಗಾಗಿ ಕೃಷ್ಣನ ತೃಪ್ತಿ ನಾವು ಗೊಳಿಸಿದ್ರೆ ನಾವು ಆಟೋಮೆಟಿಕ್ ಆಗಿ ನಾವು ಸಹ ಆತ್ಮತೃಪ್ತಿ ಕೊಳ್ತೀವಿ. ಯಾಕಂದ್ರೆ ನಮ್ಮ ಆತ್ಮದೇನು ನಿಜವಾದ ಅಂದ್ರೆ ಸಂಬಂಧ ಅಂತ ಹೇಳಿದ್ರೆ ನಾವು ಜೀವೇರೆ ಸ್ವರೂಪವೇ ಕೃಷ್ಣೇರೆ ನಿತ್ಯದಾಸ್. ಸೊ ನಾವು ಕೃಷ್ಣನ ಒಂದು ಸೇವಕರು ಹಾಗೂ ಕೃಷ್ಣನ ಅಂಗ ಆಗಿರೋದ್ರಿಂದ ನಾವು ಕೃಷ್ಣನ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ನಾವು ಸಂತೋಷವಾಗಿರಕ್ಕೆ ಸಾಧ್ಯ. ಸೊ ಎಲ್ಲಾ ಯಜ್ಞಗಳ ಭೋಕ್ತಾರ ನಾನೇ ಹಾಗೂ ಸರ್ವಲೋಕ ಮಹೇಶ್ವರಂ. ಸರ್ವಲೋಕ ಅಂತ ಹೇಳಿದ್ರೆ ಇಹಲೋಕ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಲೋಕ ಸಹ. ಅಂದ್ರೆ ಎಲ್ಲಾ 3 ಲೋಕ ಇರ್ಬೋದು, ಆ ಎಲ್ಲಾ ಲೋಕಗಳಲ್ಲಿಯೂ ಮಹೇಶ್ವರ ನಾನೇ. ಅಂದ್ರೆ ಕೃಷ್ಣನೇ ಎಲ್ಲದಕ್ಕೂ. ಮತ್ತೆ ಕೃಷ್ಣನು ಸಹ ಹೇಳ್ತಾನೆ 7ನೇ ಚಾಪ್ಟರ್, ಮತ್ತ ಪರತರಂ ನಾನ್ಯತ್ ಕಿಂಚಿತ್ ಅಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಹೇಳಿದ್ರೆ ನನ್ನ ಇಂದ ಬಿಟ್ಟು ಬೇರೆ ಪರಮವಾದದ್ದು ಯಾವುದು ಇಲ್ಲ. ಸೊ ನಾನ್ ಈಗ ಹೇಗೆ ಈ ಪ್ರಪಂಚ ಹೇಗೆ ನಿಂತಿದೆ ಅಂತ ಹೇಳಿದ್ರೆ ಒಂದು ಮುತ್ತಿನ ಹಾರದಲ್ಲಿ ದಾರ ಕಾಣಿಸಲ್ಲ ಅಲ್ವಾ? ದಾರ ಕಾಣಲ್ಲ ಅಂತ ಹೇಳಿ ನಾವು ಮುತ್ತು ಮಾತ್ರ ಇಟ್ರೆ ಅದಕ್ಕೆ ಮುತ್ತು ನಿಂತಿರುವಂತದ್ದು ಹೇಗೆ? ಈ ಜಗತ್ತು ನಿಂತಿರುವಂತದ್ದು ಕೃಷ್ಣನ ಒಂದು ಎನರ್ಜಿಯಿಂದ. ಸೊ ಆ ಕೃಷ್ಣ ಹೇಳ್ತಾನೆ ನನ್ನಿಂದಲೇ ನಿಂತಿರುವಂತದ್ದು ಹೇಗೆ. ಸೊ ಹಾಗಾಗಿ ಎಲ್ಲಾ ಸರ್ವಲೋಕ ಮಹೇಶ್ವರಂ, ಎಲ್ಲಾ ಅಂದ್ರೆ ಬ್ರಹ್ಮಾಂಡಗಳ ನಾಯಕ ನಾನೇ. ಸುಹೃದಂ ಸರ್ವಭೂತಾನ. ಸೊ ಕೃಷ್ಣ ಬಿಟ್ಟು ನಮಗೆ ಬೇರೆ ಯಾರು ಇಲ್ಲ ಹಿತೈಷಿ. ಸೊ ನಾವ್ ಅನ್ಕೊಳ್ಬಹುದು ನಮ್ಮ ಒಂದು ಫ್ಯಾಮಿಲಿಯವ್ರು ಇರ್ಬೋದು ಅಥವಾ ನಮ್ಮ ಮಕ್ಕಳು ನಮಗೆ ಆಗ್ತಾರೆ. ಸೊ ನಮಗೆ ಎಲ್ಲರಿಗೂ ಒಂದಲ್ಲ ಒಂದು ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾರು ಇಲ್ಲ ನಮಗೆ ಅಂತ ಹೇಳಿ. ಅಂದ್ರೆ ಒಂದಲ್ಲ ಒಂದು ಟೈಮಲ್ಲಿ ಎಂತ ಒಂದು ಕ್ಲೋಸ್ ಫ್ರೆಂಡ್ ಇರ್ಬೋದು ಅಥವಾ ನಮಗೆ ನಾವು ಜೀವನದಲ್ಲಿ ನಮ್ಮನ್ನ ಕೈಯೇ ಬಿಡಲ್ಲ ಅಂತ ಹೇಳಿರ್ತಾರೆ. ಬಟ್ ಆದ್ರೆ ಅದು ಕೆಲವೊಂದು ಇನ್ಸಿಡೆಂಟ್ಸ್ ಆದಾಗ ಅವ್ರು ನಮ್ಮನ್ನ ಬಿಟ್ಟು ಹೋಗ್ಬೋದು. ಅಂದ್ರೆ ಆತರ ಎಲ್ಲಾ ಅಂದ್ರೆ ತಂದೆ ತಾಯಿಯೂ ಅಷ್ಟೇ. ತಂದೆ ತಾಯಿ ಎಲ್ಲಿಯವರಿಗೆ ಮಕ್ಕಳನ್ನ ಇಷ್ಟ ಪಡ್ತಾರೆ ಅವ್ರು ಹೇಳುವಂತ ಒಂದು ನಿರ್ದೇಶನ ಪ್ರಕಾರ ಅವ್ರು ಮಕ್ಕಳು ನಡೆಯುವಾಗ ಮಾತ್ರ. ಅವ್ರು ಹೇಳಿದ ಹಾಗೆ ಕೇಳಿಲ್ಲ ಅಂದಾಗ ಅವರಿಗೆ ಮಕ್ಕಳ ಮೇಲೆ ಆ ಒಂದು ಪ್ರೀತಿ ಇಲ್ಲ. ಹಾಗಾದ್ರೆ ಅದರ ಅರ್ಥ ಏನು? ನಮಗೆ ನಿಜವಾದ ಪ್ರೀತಿ ಅನ್ನೋದು ಈ ಭೌತಿಕ ಜಗತ್ತಲ್ಲಿ ಸಿಗಲ್ಲ. ಇಲ್ಲಿ ಇರುವಂತದ್ದೆಲ್ಲ ಪವರ್ಟೆಡ್ ಅಂತ ಹೇಳಿದ್ರೆ ಗೋಲಕದಲ್ಲಿ ಪ್ರೀತಿ ಇರುವಂತದ್ದು, ಇಲ್ಲಿ ಬರುವಾಗ ಅದು ಕಾಮ. ಇಲ್ಲಿ ಕಾಮ ಇರುವಂತದ್ದು ಹಾಗೂ ಎಲ್ಲರೂ ಪ್ರೀತಿ ಅಂತ ಹೇಳಿದ್ರೆ ಏನು? ನಾನು ಇನ್ನೊಬ್ಬನ ಸಂತೋಷಕ್ಕೋಸ್ಕರ ಮಾಡುವಂತದ್ದು, ಅದರಲ್ಲಿ ಯಾವುದೇ ಒಂದು ನನ್ನ ಸ್ವಾರ್ಥ ಇಲ್ಲ, ಅಂತಹದ್ದು ಮಾತ್ರ ಪ್ರೀತಿ. ಆ ಸ್ವಚ್ಛವಾದ ಆ ಒಂದು ಪ್ರೀತಿ ಸಿಗುವಂತದ್ದು ನಮಗೆ ಕೃಷ್ಣ ಪರಮಾತ್ಮನಲ್ಲಿ ಮಾತ್ರ. ಯಾಕೆ ಅಂತ ಹೇಳಿದ್ರೆ ಕೃಷ್ಣನಿಗೆ ಎಷ್ಟು ನಮ್ಮ ಮೇಲೆ ಪ್ರೀತಿ, ಯಾಕೆ ಅವನು ಪರಮಾತ್ಮಾಗಿ ಯಾಕೆ ನಮ್ಮ ಜೊತೆ ಬರುವಂತದ್ದು, ಜನ್ಮ ಜನ್ಮಗಳಲ್ಲೂ ನಮ್ಮ ಜೊತೆ ಕೃಷ್ಣ ನಮ್ಮನ್ನ ಫಾಲೋ ಮಾಡುವಂತದ್ದು, ನಮ್ಮನ್ನ ಬೇರೆ ಯಾರು ಫಾಲೋ ಮಾಡಕ್ಕೆ ಸಾಧ್ಯ ಇಲ್ಲ ತರ. ಸೊ ಕೃಷ್ಣನಿಗೆ ಯಾಕಂತ ಹೇಳಿದ್ರೆ ನಮ್ಮನ್ನ ಒಂದಲ್ಲ ಒಂದು ದಿನ ನನ್ನ ಕಡೆ ಅವನು ತಿರುಗ್ಬೋದು. ಸೊ ನಾನು ಅವನ್ನ ಧಾಮಕ್ಕೆ ಕರ್ಕೊಂಡು ಹೋಗ್ಬೇಕು. ಯಾಕಂತ ಹೇಳಿದ್ರೆ ನಾವಿಲ್ಲಿ ಸುಮ್ನೆ ನರಳ್ತಾ ಇದ್ದೇವೆ, ಇಲ್ಲಿ ನಮ್ಮ ನಿಜವಾದ ಜಾಗ ಅಲ್ಲ. ಸೊ ನಾನು ಹಾಗಾಗಿ ಆ ಒಂದು ದಯೆ ಇದೆ ನಮ್ಮ ಮೇಲೆ. ಹಾಗಾಗಿ ಕೃಷ್ಣ ಹೇಳುವಂತದ್ದು ಹಿತೈಷಿ, ನಾನು ಎಲ್ಲರ ಹಿತೈಷಿ, ಸುಖ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಅಂತವನು. ಈ 3 ಸತ್ಯವನ್ನ ಭೋಕ್ತಾರ ಕೃಷ್ಣ ಹಾಗೂ ಎಲ್ಲಾ ಸರ್ವಲೋಕದ ಈಶ್ವರ ಅಂತ ಹೇಳಿದ್ರೆ ಅವನ್ ಮೇನ್ ಸುಪ್ರೀಂ. ಸರ್ವಲೋಕ ಅಂದ್ರೆ ದೇವೋತ್ತಮ ಪರಮ ಪುರುಷ. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವ ಭಜಂತಿ ಮಾಂ ಬುಧ ಭಾವ ಸಮನ್ವಿತ ಅಂತ ಕೃಷ್ಣ ಹೇಳ್ತಾನೆ 10ನೇ ಚಾಪ್ಟರ್ ಅಲ್ಲಿ. ಸೊ ಕೃಷ್ಣ ತುಂಬಾ ಕಡೆ ಹೇಳ್ಕೊಂಡಿದ್ದಾನೆ ನಾನು ಹೀಗೆ ನಾನೇ ಸರ್ವಲೋಕ ಮಹೇಶ್ವರ. ಸೊ ಒಂದು ಭೋಕ್ತಾರ, ಇನ್ನೊಂದು ಸರ್ವಲೋಕಕ್ಕೆ ಮಹೇಶ್ವರ ಕೃಷ್ಣ ಹಾಗೂ ಸೂರದಂ ಎಲ್ಲಾ ಜೀವಿಗಳ ಹಿತೈಷಿ. ಈ 3 ಪಡೆದ್ರೆ ನಮಗೆ ಏನಾಗುತ್ತೆ? ನಮಗೆ ಶಾಂತಿ ಸಿಗುತ್ತೆ. ಇಲ್ಲ ಅಂದ್ರೆ ನಮಗೆ ಶಾಂತಿ ಸಿಗಕ್ಕೆ ಚಾನ್ಸ್ ಇಲ್ಲ. ನಾವು ಹೇಗೆ ಶಾಂತಿಯನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಶ್ಲೋಕವನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ನೀವು ದಯವಿಟ್ಟು ಇಲ್ಲ ಅಂದ್ರೆ ಇದನ್ನ ಡೀಟೇಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕಿದ್ರೆ ಪ್ರಭುಪಾದ ಅವ್ರದ ಎಲ್ಲಾ ಶ್ಲೋಕವನ್ನು ಅಷ್ಟೇ ಭಾವಾರ್ಥ ಓದಿ, ದಯವಿಟ್ಟು ಭಾವಾರ್ಥ ಓದಿ. ಅದ್ರಲ್ಲಿ ತುಂಬಾ ಡೀಟೇಲ್ ಆಗಿ ನಾವೇನಿದ್ರು ಒಂದು ಸಣ್ಣ ಒಂದು ಇದು ಕೊಡ್ತೀವಿ ಅಷ್ಟೇ ನಿಮಗೆ. ಅದನ್ನ ನಿಮಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕಿದ್ರೆ ಪ್ರಭುಪಾದ ಅವರ ಒಂದು ಭಾವಾರ್ಥವನ್ನ ಓದಿ. ಸೊ ಅಧ್ಯಾಯದ ಸಾರಾಂಶ: ಸನ್ಯಾಸ ಅಥವಾ ಕರ್ಮಯೋಗ ಯಚ್ಛ್ರೇಯ, ಕರ್ಮಯೋಗ ಸನ್ಯಾಸ, ಕರ್ಮಯೋಗೋ ವಿಶಿಷ್ಯತೆ, ನಿಷ್ಕಾಮ ಕರ್ಮಯೋಗ ಬಂಧನದಿಂದ ಮುಕ್ತಿ, ಕುರ್ವನ್ನಪಿ ನ ಲಿಪ್ಯತೆ,
ದೇವೋತ್ತಮ ಪರಮ ಪುರುಷನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದರ ಮೂಲಕ ಮುಕ್ತಿ. ಜ್ಞಾತ್ವಾ ಮಾಂ ಶಾಂತಿಂ ಗಚ್ಚತಿ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಈಗ ಪ್ರಶ್ನೆಗಳೇನಾರು ಇದ್ರೆ ಕೇಳ್ಬೋದು. ಹ್ಯಾಂಡ್ ರೈಸ್ ಮಾಡಿ ಯಾರ್ದಾದ್ರು ಪ್ರಶ್ನೆ ಇದ್ರೆ ನಾನು ಮ್ಯೂಟ್ ಮಾಡ್ತೀನಿ. ಒಂದು ನಿಮಿಷ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಮಾತಾಜಿ. ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದ. ನಾನು ಕನ್ನಡ ಮಾತಾಡುವಾಗ ಸ್ವಲ್ಪ ಕೆಲವೊಂದ್ಸತಿ ಇಂಗ್ಲಿಷ್ ಮಿಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಕೋರ್ಸ್ ಮಾಡಿದ್ದು ಸಹ ಇಂಗ್ಲಿಷ್ ಅಲ್ಲಿ. ಹಾಗೂ ಇದು ಅಂದ್ರೆ ಈಗ ನಾವು ಭಕ್ತಿ ಸೇವೆಯಲ್ಲಿ ಯಾವ್ದು ಸಿಕ್ತು ಅದನ್ನ ಮಾಡ್ಲೇಬೇಕಾಯ್ತು. ಸೊ ಕನ್ನಡದಲ್ಲಿ ಮಾಡ್ಬೇಕು, ಕನ್ನಡದಲ್ಲಿ ಅವಶ್ಯಕತೆ ಇದೆ ಅಂತ ಹೇಳಿದಕ್ಕೆ ನಾನು ಕನ್ನಡದಲ್ಲಿ ಟೀಚ್ ಮಾಡ್ತಾ ಇರೋದಂತೂ. ಹಾಗಾಗಿ ನನ್ನ ಕೆಲವೊಂದ್ಸತಿ ನಾನು ಮಾತಾಡುವಾಗ ಎಷ್ಟೋ ಕಡೆ ನಾನು ನನ್ಗೆ ಗೊತ್ತಾಗುತ್ತದು. ಅಂದ್ರೆ ನನಗೆ ಅಲ್ಲಿ ಸರಿಯಾದ ಪದ ಸಿಗದೆ ಇರೋ ತರ ಆಗುತ್ತೆ. ಕ್ಷಮೆ ಇರ್ಲಿ ದಯವಿಟ್ಟು. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಹೇಳೋದು ಅರ್ಥ ಆಗ್ತಾ ಇದೆಯಾ? ವಿಷಯ ಅರ್ಥ ಆಗ್ತಾ ಇದೆಯಾ? ನಾ ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಅರ್ಥ ಆಗ್ತದೆ ಮಾತಾಜಿ. ಅರ್ಥ ಆಗ್ತಾ ಇದೆ. ಓಕೆ, ಧನ್ಯವಾದ. ಓಕೆ, ನಿಮ್ಮಲ್ಲಿ ಯಾರಾದ್ರು ಪ್ರಶ್ನೆ ಇದ್ರೆ ಹೇಳಿ. ಅದೇ ಆತ್ಮತೃಪ್ತಿ ಒಂದ್ ನಿಮಿಷ. ಎಲ್ಲರೂ ಬೇರೆಯವ್ರನ್ನ ಅನ್ಮ್ಯೂಟ್ ಅಲ್ಲ ಮ್ಯೂಟ್ ಮಾಡ್ತೀನಿ, ಕೇಳ್ತಾ ಇಲ್ಲ. ಯಾರು ಹ್ಯಾಂಡ್ ರೈಸ್ ಮಾಡ್ತೀರಾ? ಯಾರು ಮಾತಾಡ್ತಾ ಇದ್ದೀವಿ? ಓಕೆ, SBS ಅಲ್ವಾ? ಹರೇ ಕೃಷ್ಣ. ನೀವಲ್ವಾ ಸರ್ ಮಾತಾಡಿದ್ದು? SBS ಅಲ್ವಾ? ಓಕೆ ಓಕೆ. ಸುಬ್ರಹ್ಮಣ್ಯ. ಹರೇ ಕೃಷ್ಣ. ನಮಸ್ತೆ, ಹೇಳಿ ಸರ್. ಹರೇ ಕೃಷ್ಣ. ಹಾ, ಹೇಳಿ. ಮಾತಾಜಿ, ಈಗ ಮೊದಲನೇ ದಿನ ಒಂದು ನಾವು ಕ್ವಿಜ್ ತಗೊಂಡು ನಂತರ ದಿನಗಳಲ್ಲೂ ಪ್ರತಿ ದಿನದ ಪಾಠ ನಂತರ ಒಂದು ಕ್ವಿಜ್ ಇರುತ್ತಾ? ಹಾ, ಪ್ರತಿದಿನ ಇದೆ. ಸೇಮ್ ಲಿಂಕ್. ಓಕೆ, ನಾನು ಇವತ್ತು ಪೋಸ್ಟ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಆದ್ರೆ ಏನಾಯ್ತು, ನನಗೆ ಈ ಮೊದಲನೇ ದಿನದ್ದು ತಗೊಂಡ ನಂತರ 2, 3, 4 ತಗೊಳಕ್ಕಾಗ್ಲಿಲ್ಲ. ಅದು ಅಲ್ಲಿಗೆ ತೊಂದ್ರೆ ಇಲ್ಲ, ನೀವು ಒಟ್ಟಿಗೆ ತಗೋಬಹುದು. ಇವಾಗ ಎಲ್ಲ ಒಟ್ಟಿಗೆ ತಗೊಳ್ಬಹುದು. ಹಾ, ಓಕೆ. ಜಸ್ಟ್ ಕಂಟಿನ್ಯೂ ಮಾಡಿ ಅಷ್ಟೇ, ನೋ ಪ್ರಾಬ್ಲಮ್. ನಾ ಇವತ್ತು ಲಿಂಕ್ ಹಾಕ್ತೀನಿ, ಅದು ಸೇಮ್ ಇರುತ್ತೆ ನಿಮಗೆ. ಓಕೆನಾ? ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆದಿತ್ಯ ಅವರೇ ಹೇಳಿ. ಮಾತಾಜಿ, ಅದು ಅರಿಷ್ಟಡ್ ವರ್ಗಗಳು ಮತ್ತೆ ಈ ಪಂಚೇಂದ್ರಿಯಗಳು ಇದೆಯಲ್ಲ, ಅದನ್ನ ತುಂಬಾ ಕಷ್ಟ ಆಗುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ? ಹೌದು ಹೌದು, ಅದಕ್ಕೆ ಹೇಳಿರುವಂತದ್ದು. ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ ನೋಡಿ. ಕಂಟ್ರೋಲ್ ಮಾಡುವಂತದ್ದು ತುಂಬಾ ಕಷ್ಟ. ಈಗ ಹಾಗಾಗಿ ನಾವು ಅದನ್ನ ಕೃಷ್ಣನ ಒಂದು ಕಾರ್ಯಗಳಲ್ಲಿ ತೊಡಗಿಸ್ಬೇಕು. ನಾವು ನಿಧಾನಕ್ಕೆ, ಈಗ ನಾವು ನೋಡಿದ್ವಿ ಅಂದ್ರೆ ಅಂಬರೀಷ್ ಮಹಾರಾಜ್ ಹೇಗ್ ಮಾಡಿದ್ರಲ್ಲ, ಹಾಗೆ ನಾವು ಕಣ್ಣಿನಿಂದ ಕೃಷ್ಣನ ನೋಡುವಂತದ್ದು. ಅಂದ್ರೆ ಅಟ್ಲೀಸ್ಟ್ ಸಮ್ ಟೈಮ್ ನೀವು ಇಡಿ. ಅಂದ್ರೆ ಬೆಳಿಗಿನ ಮಂಗಳಾರತಿಗೆ ಅಟೆಂಡ್ ಮಾಡ್ಬೋದು ಅಲ್ವಾ? ಈಗ ಬೆಳಿಗ್ಗೆ 4:15ಗೆ ಮಂಗಳಾರತಿ ಇದೆ ಎವ್ರಿ ಡೇ. ಮಂಗಳಾರತಿಯಲ್ಲಿ ಅಂದ್ರೆ ಬೇರೆ ಬೇರೆ ಕೀರ್ತನೆಗಳನ್ನ ದೇವಸ್ಥಾನದಲ್ಲಿ ಹಾಡ್ತಾರೆ. ದೇವರನ್ನ ನಾವು ಒಳ್ಳೆಯ ಒಂದು ಇದರಿಂದ ಅಂದ್ರೆ ಸಾತ್ವಿಕವಾಗಿರುತ್ತೆ ಮನ್ಸಾಗ. ಸೊ ತುಂಬಾ ಆ ಟೈಮಲ್ಲಿ ನಾವು ಮಂಗಳಾರತಿ ಕೇಳಿ, ಆಗ ಮನಸ್ಸು ಶಾಂತಿ ಇರುತ್ತೆ. ಆಗ ಇಂದ್ರಿಯಗಳೆಲ್ಲ ಆಟೋಮೆಟಿಕ್ ಆಗಿ ನಮಗೆ ಕಂಟ್ರೋಲ್ ಆಗುತ್ತೆ. ಅಂದ್ರೆ ಮಾರ್ನಿಂಗ್ ನಾವು ಅವ್ರ ಜೊತೆ ಸೇರಿ ಮಾಡ್ಬೇಕಂದ್ರೆ ಆ ಟೈಮಲ್ಲಿ ಜಪ ಮಾಡ್ಬಾರ್ದು. ಆಗ ನಾವು ಕೇಳ್ಬೇಕು, ಕೀರ್ತನೆ ಆಗ್ತಾ ಇರುವಾಗ ಕೇಳ್ಬೇಕು. ಹಾಗೂ ನಾವು ಒಟ್ಟಿಗೆ ಹೇಳ್ಬೇಕು. ರಿಪೀಟ್ ಮಾಡಕ್ಕೆ ಹೇಳ್ತಾರೆ. ಅಂದ್ರೆ ಅವ್ರು ಒಂದ್ಸತಿ ಹೇಳ್ತಾರೆ, ಹಾಗೂ ನೆಕ್ಸ್ಟ್ ನಾವು ರಿಪೀಟ್ ಮಾಡುವಂತದ್ದು. ಸೊ ಆಗ ನಾವು ಅವರ ಜೊತೆ ಆಗ ಏನಾಗುತ್ತೆ, ನಮಗೆ ಮನಸ್ಸು ಕೂಡ ಶಾಂತಿ ಇರುತ್ತೆ. ಇಂದ್ರಿಯಗಳು ಅಷ್ಟೇ. ನಾವು ಬೆಳಿಗ್ಗೆ ಮತ್ತೆ 5:45ಕ್ಕೆ ಆಕ್ಚುಲಿ ಅವರು ಟೆಂಪಲ್ ಪ್ರೆಸಿಡೆಂಟ್ ಎವ್ರಿ ಡೇ ಒಂದು ಭಾಗವತಮಿಂದ ಒಂದು ಶ್ಲೋಕವನ್ನ ಇಂಗ್ಲಿಷ್ ಅಲ್ಲಿ ವಿವರಿಸ್ತಾರೆ ಮಾತ್ರ ಅದರಲ್ಲಿ. ಸೊ ಎವ್ರಿ ಡೇ ಒಂದು ಶ್ಲೋಕ, 1 ಅಥವಾ 2 ಶ್ಲೋಕ ತರ ಅವರು ಹೇಳ್ತಾರೆ. ಅದನ್ನ ಅಟೆಂಡ್ ಮಾಡಿ. ಅಂದ್ರೆ ಈಗ ಅಲ್ಲ, ಈ 18 ದಿನ ಮುಗಿದ ಮೇಲೆ ನೀವ್ ಅದನ್ನ ಅಟೆಂಡ್ ಮಾಡ್ಬೋದು. ಅಂದ್ರೆ ಏನಂತ ಹೇಳಿದ್ರೆ, ನಾವು ಒಂದು ಒಳ್ಳೆ ರೀತಿಯಿಂದ ದಿನವನ್ನ ಶುರು ಮಾಡುವಂತದ್ದು. ಆಗ ನಮಗೆ ಮತ್ತೆ ಚಾಂಟ್ ಮಾಡುವಂತದ್ದು. ನೀವು 16 ಸತಿ ಈಗ ಬಾಯಿಂದ ಇಂದ್ರಿಯಗಳನ್ನ ಹೇಗೆ ಎಲ್ಲ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡುವಂತದ್ದು ಅಂತ ಹೇಳಿದ್ರೆ, ಪ್ರಭುಪಾದು ಇದಕ್ಕೆ ಒಪ್ಪಲ್ಲ. ಅಂದ್ರೆ ಇವನ್ ನಾವು ರೂಪ ಗೋಸ್ವಾಮಿದು ನೋಡಿದ್ವಿ. ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ ಮಾಡದೇ ಇರುವಂತದ್ದಲ್ಲ, ಎಲ್ಲವನ್ನ
ಕೃಷ್ಣನ ಇದರಲ್ಲಿ ಬಳಸುವಂತದ್ದು. ಸೊ ಈಗ ಕೃಷ್ಣ ಕೊಟ್ಟಿರೋದನ್ನ ಇಂದ್ರಿಯಗಳನ್ನ ನಾವು ಕೃಷ್ಣನ ಒಂದು ಕಾರ್ಯಗಳಲ್ಲಿ ಬಳಸ್ಬೇಕು. ಸೊ ಆದಷ್ಟು ಸೇವೆ ಮಾಡುವಂತದ್ದು ಇರ್ಬೋದು, ಅಥವಾ ಬಾಯಿಂದ ಅಂದ್ರೆ ನಾವು ಚಾಂಟಿಂಗ್ ಮಾಡುವಂತದ್ದು. ಸೊ 16 ರೌಂಡ್ ಚಾಂಟಿಂಗ್. ಈಗ ನಾವು ಚಾಂಟಿಂಗ್ ಸ್ಟಾರ್ಟ್ ಮಾಡಿ, ದಯವಿಟ್ಟು ಎಲ್ಲರೂ ಚಾಂಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಅಂದ್ರೆ ಕೃಷ್ಣನಿಗೆ ತುಂಬಾ ಪ್ಲೀಸ್ ಆಗುವಂತದ್ದು ಚಾಂಟಿಂಗ್ ಮಾಡೋದ್ರಿಂದ. ಸೊ ಆಗ ನಮಗೆ ಆಟೋಮೆಟಿಕ್ ಆಗಿ ಇಂದ್ರಿಯಗಳು ಕಂಟ್ರೋಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಅಂದ್ರೆ ಋಷಿಕೇಶ. ಋಷಿಕೇಶ ಅಂದ್ರೆ ಇಂದ್ರಿಯಗಳ ಒಡೆಯ ಕೃಷ್ಣ, ಆಯ್ತಾ. ಸೊ ಹಾಗಾಗಿ ನಾವು ಆರ್ಟಿಫಿಷಿಯಲಿ ಇದನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಇಲ್ಲ, ಇಂದ್ರಿಯಗಳನ್ನ ತುಂಬಾ ಕಷ್ಟ. ಸೊ ಅದನ್ನ ಮಾಡಕ್ಕೆ ಸಾಧ್ಯ, ನಾವು ಇಂದ್ರಿಯಗಳನ್ನ ತೊಡಗಿಸ್ಬೇಕು ಕೃಷ್ಣನ ಒಂದು ಕಾರ್ಯದಲ್ಲಿ, ಆಗ ಮಾತ್ರ ಸಾಧ್ಯ ಅಂತ. ಅರ್ಥ ಆಯ್ತಾ ಪ್ರಭುಜಿ? ಅರ್ಥ ಆಯ್ತು ಮಾತಾಜಿ. ಅದೇ ಒಂದೇ ಒಂದು ಸಂದೇಹ. ಹ್ಮ್. ಈಗ ಒಂದು ಪುಟ್ಟ ಮಗುನ ಒಂದು ರೂಮ್ ಅಲ್ಲಿ ಬಿಟ್ಬಿಟ್ಟು ಎಲ್ಲ ಆಟ ಸಾಮಾನುಗಳು ಅಲ್ಲಿ ಕೊಟ್ಬಿಡ್ತಾರೆ, ಮತ್ತೆ ಅದನ್ನ ಮುಟ್ಬಾರ್ದು ಅಂತ ಹೇಳ್ತಾರೆ. ಅದ್ರ ಇಂದ್ರಿಯಗಳ ಹತ್ರ ಕಂಟ್ರೋಲ್ ಮಾಡಕ್ ಆಗಲ್ಲಲ್ಲ, ಅದೇ ಆತ್ಮತೃಪ್ತಿ. ಅಲ್ಲ, ಅದಕ್ಕೆ ಹೇಳೋದು ಪ್ರಹ್ಲಾದ್ ಮಹಾರಾಜ್ ಕೌಮಾರಂ ಆಚರತು ಪ್ರಜ್ಞಾ ಅಂತ ಹೇಳಿದ್ರೆ ಸಣ್ಣ ಪ್ರಾಯದಿಂದ ಮಾಡ್ಬೇಕಂತ. ಇದು ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನ ನಾವು ದೊಡ್ಡವರ ಅಂದ್ರೆ ಆದಷ್ಟು ಎಷ್ಟು ಬೇಗ ನಾವು ಸಾಧ್ಯನೋ ಅಷ್ಟು ಸಣ್ಣ ವಯಸ್ಸಿಂದ, ಅಥವಾ ನಮಗೆ ಯಾವಾಗ, ಈಗ ನಮಗೆ ಲೇಟ್ ಆಗಿ ಸಿಕ್ಕಿರ್ಬೋದು, ಬಟ್ ಈಗಿಂದ ನಾವು ಮಾಡ್ತಾ ಬಂದ್ರೆ ಅದು ಕಂಟ್ರೋಲ್ ಆಗತ್ತೆ, ಆಗಲ್ಲ ಅಂತಲ್ಲ. ಅಂದ್ರೆ ಇದು ಒಂದು ಪ್ರೋಸೆಸ್ ತರ, ಅಂದ್ರೆ ಆಗೇ ಆಗತ್ತೆ ಅದು. ಆಚಾರ್ಯರು ಕೊಟ್ಟಿರೋದ್ರಿಂದ ಎಲ್ಲರಿಗೂ ಆಗಿದೆ ಅಂದ್ಮೇಲೆ ನಮಗೂ ಆಗ್ಲೇಬೇಕದು, ಅಂದ್ರೆ ವರ್ಕ್ ಆಗ್ಲೇಬೇಕು. ಸೊ ಇಂದ್ರಿಯ ಸುಖಕ್ಕೆ ಅಂದ್ರೆ ಈಗ ನಾವು ಅನ್ಕೊಂಡಿರೋದೇನು, ನಮ್ಮ ಇಂದ್ರಿಯಗಳಿರೋದು ಇಂದ್ರಿಯ ಸುಖ ಮಾಡಕ್ಕೆ. ಅಂದ್ರೆ ಯಾವಾಗ ನಮಗೆ ಆ ಕಂಪ್ಲೀಟ್ ನಾಲೆಜ್ ಇಲ್ಲ, ಆಗ ನಾವು ಅದನ್ನ ಮಾಡಕ್ಕೆ ಇಚ್ಛೆ ಪಡ್ತೀವಿ. ಬಟ್ ನಮಗೆ ಆ ಜ್ಞಾನ ಸಿಕ್ಕಿದಾಗ, ಮನುಷ್ಯ ಅಂದ್ರೆ ಈಗ ಉತ್ತಮ ಜ್ಞಾನ ಕೊಟ್ಟಿರೋಂಥದ್ದು ಏನಕ್ಕೆ ಮನುಷ್ಯನಿಗೆ, ಆ ಒಂದು ಡಿಫರೆನ್ಸಿಯೇಷನ್ ಗೊತ್ತಿರ್ಲಿ ಅಂತ. ಈಗ ಭಗವದ್ಗೀತೆಯಿಂದ ಮಾತ್ರ ನಮಗೆ ತಿಳ್ಕೊಳಕ್ ಸಾಧ್ಯ ಯಾವುದು ಸರಿಯಾದ ದಾರಿ ಅಂತ ಹೇಳಿ ಅಲ್ವಾ. ಅಂದ್ರೆ ಪ್ರಾಪರ್ ಜ್ಞಾನ ನಮಗೆ ಸಿಕ್ಕಿದ್ಮೇಲೆ ನಾವ್ ಯಾಕೆ ಅದರಲ್ಲಿ ಅಟ್ಯಾಚ್ ಆಗ್ಬೇಕು? ಈಗ ನಾವು ಕೃಷ್ಣ ಹೇಳ್ತಾನೆ, ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೋ ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ನಾವು 2ನೇ ಚಾಪ್ಟರ್ ಅಲ್ಲಿ ನೋಡಿದ್ವಿ. ಅಂದ್ರೆ ಯಾವಾಗ ಇಂದ್ರಿಯ ವಸ್ತುಗಳ ಮೇಲೆ ಧ್ಯಾನ ಜಾಸ್ತಿ ಆಗುತ್ತೋ ಹಾಗಾದ್ರಿಂದ ತೊಂದ್ರೆನೆ. ಅಂದ್ರೆ ಮನುಷ್ಯ ಹೇಗೆ ಹಂತಗಳಲ್ಲಿ ಬೀಳ್ತಾನೆ, ಅಂದ್ರೆ ಕೆಳಗೆ ಬೀಳ್ತಾನೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೊಂಡ್ವಿ. ಸೊ ಈಗ ಸಣ್ಣ ಮಕ್ಕಳಿಗೆ ನಾವು ಕಂಪೇರ್ ಮಾಡಿದ್ರೆ ಓಕೆ, ಅವರಿಗೆ ಮಕ್ಕಳಿಗೆ ಅದರ ಜ್ಞಾನ ಇಲ್ಲ. ಆಗ ನಮ್ಮದು ತಂದೆ ತಾಯಿಗೆ ನಮ್ಮ ಜವಾಬ್ದಾರಿ ಏನು? ಮೊದ್ಲಿಗೆ ನಾವು ಆಟ ಸಾಮಾನ್ ತಂದ್ಕೊಡೋದೇ ನಮ್ದು ತಪ್ಪು ಅಲ್ವಾ. ನಾವೀಗ ತಂದೆ ತಾಯಿಯನ್ನ ನಾವು ಆ ರೀತಿ ನಾನು ಹೇಳ್ತಾ ಇದ್ದೀನಿ. ನೀವ್ ಹೇಳಿದ ಎಕ್ಸಾಂಪಲ್ ನಂಗೆ ಅರ್ಥ ಆಯ್ತು. ನಾನು ಇದನ್ನ ಫಸ್ಟ್ ಹೇಳ್ತೀನಿ ನಿಮ್ಗೆ. ಲೈಕ್ ಮಕ್ಕಳಿಗೆ ನಾವು ಸರಿಯಾದ ರೀತಿಯ ವಸ್ತುವನ್ನ ಕೊಡ್ಬೇಕು, ಸರಿಯಾದ ಜ್ಞಾನ ಕೊಟ್ರೆ ಅವರಿಗೆ, ಅಂದ್ರೆ ನೀವು ಪುಸ್ತಕಗಳಲ್ಲಿ ಹಾಗೂ ನಮ್ಮ ಆಧ್ಯಾತ್ಮಿಕ ವಿಷಯಗಳಲ್ಲಿ ಅವರಿಗೆ ಆಸಕ್ತಿ ಬರುವ ಹಾಗೆ ಮಾಡ್ಬೇಕು. ಅವರಿಗೆ ಚಾಂಟಿಂಗ್ ಎಲ್ಲ ಅಂದ್ರೆ ಸಣ್ಣ ಮನೆಯಲ್ಲೇ ಸಂಕೀರ್ತನೆ ಮಾಡ್ಬೇಕು. ಈ ತರ ಒಂದು ವಾತಾವರಣ ಇದ್ದಾಗ, ಈಗ ಪ್ರಭುಪಾದ್ ನೋಡಿದ್ವಿ ನಾವು, ಅವ್ರಿಗೆ ಯಾವುದೇ ಒಂದು ಆಟ ಸಾಮಾನಲ್ಲಿ ಆಸಕ್ತಿ ಇಲ್ಲ. ಅವರು ಸಣ್ಣ ಇರುವಾಗ, 6 ವರ್ಷದ ಮಗು ಇರುವಾಗ ಅವರು ತಂದೆ ತಾಯಿ ಹತ್ರ ಕೇಳುವಂತ ಏನು ಗೊಂಬೆ, ಕೃಷ್ಣ ಹಾಗೂ ರಾಧೆದು ಗೊಂಬೆ ಬೇಕು ಅಂತ ಕೇಳ್ತಾರೆ. ಯಾಕೆ ಸಾಧ್ಯ ಆಯ್ತು? ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿ ಆ ಒಂದು ಎಕ್ಸಾಂಪಲ್ ಆಗಿದ್ರು. ಅವರ ತಂದೆ ಒಬ್ರು ಉತ್ತಮ ವೈಷ್ಣವರಾಗಿದ್ರು ಅಲ್ವಾ. ನಮಗೆ ಹಾಗಾಗಿ ಬರುವಂತದ್ದು ಎಷ್ಟೋ ಇದು ನಾವು ದೊಡ್ಡವ್ರನ್ನ ನೋಡಿ ಕಲಿಯುವಂತದ್ದು. ಸೊ ಹಾಗಾಗಿ ನಾವು ಆತರ ಒಂದು ಎಕ್ಸಾಂಪಲ್ ಆಗಿದ್ರೆ ಅವರು ನಮ್ನ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ನಾವು ಈಗ ಸಣ್ಣ ಮಕ್ಕಳಿಗೆ ನಾವು ಈಗ ನನ್ನ ಮುಂದೆ ಇಂದ್ರಿಯ ವಸ್ತು ಇದೆ, ನಾನು ಯಾಕೆ ಮಾಡ್ಬಾರ್ದು? ಅದು ತಪ್ಪಾಗತ್ತೆ. ಯಾಕಂದ್ರೆ ನನಗೆ ಜ್ಞಾನ ಇದೆ. ದೊಡ್ಡವರಾದಾಗ ನಮಗೆ ಈ ಜ್ಞಾನ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಾವು ಆ ಇಂದ್ರಿಯ ಸುಖದಲ್ಲೇ ಇದ್ರೆ ನಾವು ಮತ್ತೆ ಜನ್ಮ ತಗೊಳ್ತಾ ಇರ್ತೀವಿ. ಇದು ನಮಗೆ ಬೇಕಾ? ನಾವು ಪ್ರಶ್ನೆ ಮಾಡ್ಬೇಕು. ಈಗ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ ಭಗವದ್ಗೀತೆಯಿಂದ. ಓಕೆ, ಮೊದ್ಲು ನಮಗೆ ಗೊತ್ತಿರ್ಲಿಲ್ಲ, ನಾವು ತಪ್ಪು ಮಾಡಿದ್ವಿ. ಆದ್ರೆ ಕೃಷ್ಣ ಹೇಳುವಂತದ್ದು, ಸರ್ವಧರ್ಮಾಂ ಪರಿತ್ಯಜ್ಯ ಮಾಮೇಕಂ ಶರಣಂ ವಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳಿದ್ರೆ, ಎಲ್ಲಾ ಧರ್ಮವನ್ನು ಎಲ್ಲಾ ಪಾಪ ಕರ್ಮವನ್ನ ನಾನ್ ನಿನ್ನ ಬಿಡುಗಡೆ ಮಾಡ್ತೀನಿ ಅಂತ ಕೃಷ್ಣ ಹೇಳಿದಾನೆ. ಸೊ ಮಾಡಿದೀವಿ, ನಮಗೆ ಅರಿವಾಗಿದೆ. ಅದಾದ ನಂತರ ಅದನ್ನ ನಾವು ಕಂಟಿನ್ಯೂ ಮಾಡ್ಬೇಕಂತ ಇಲ್ಲ ಅಲ್ಲ, ಅದನ್ನ ಬಿಡ್ಬೋದು. ಅಂದ್ರೆ ಯಾವಾಗ ಜ್ಞಾನ ಬರುತ್ತೆ. ಈಗ ಅರ್ಜುನನು ಗೊಂದಲದಲ್ಲಿದ್ದ, ಸೊ ಅದನ್ನೆಲ್ಲ ಕ್ಲಿಯರ್ ಮಾಡುವಂತದ್ದು ಕೃಷ್ಣ ಅಲ್ವಾ. ಸೊ ಅರ್ಜುನನ ಒಂದು ಸ್ಥಾನದಲ್ಲಿ ಇದ್ದು ನಾವು ಈ ಒಂದು ಜ್ಞಾನವನ್ನ ಸ್ವೀಕಾರ ಮಾಡಿದ್ರೆ ಖಂಡಿತ ನಮಗೆ ಈ ಗೊಂದಲಗಳಿಂದ ನಾವು ಹೊರಗಡೆ ಬರ್ಬೋದು ಅಂತ ಹೇಳ್ತೀನಿ ನಾನು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಸಂತೋಷ. ಹರೇ ಕೃಷ್ಣ, ಧನ್ಯವಾದ. ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ?
ಹರೇ ಕೃಷ್ಣ ಪ್ರಭುಜಿ ಹೇಳಿ. ಮಧುಸೂದನ್ ಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನನಗೊಂದು ಸಂದೇಹ ಇದೆ. ಏನಂತ ಹೇಳಿದ್ರೆ, ಕೆಲವರು ತುಂಬಾ ಜನರು ನಾನ್ ವೆಜ್ ನ ಸೇವನೆ ಮಾಡ್ತಾರೆ. ಜೊತೆಗೆ ಅಂಡ್ ದೇವಸ್ಥಾನಗಳ ಮುಂದೆ ಪ್ರಾಣಿಗಳನ್ನ ಬಲಿ ಕೊಡೋದು, ಇದೆಲ್ಲ ನಾನು ನೋಡಿದ್ವಿ. ಸೊ ಇದು ಮನಸ್ಸಿಗೆ ಇದು ಆದಷ್ಟು ಇದು ತಪ್ಪು ಅಂತ ನನ್ಗೆ ಅನಿಸಿದಾಗ, ಬೇರೆಯವ್ರಿಗೆ ಹೇಳಿದಾಗ ಇದು ಈ ತರ ಮಾಂಸ ತಿನ್ನೋದಾಗಿರ್ಬೋದು, ಈ ತರ ಬಲಿ ಕೊಡೋದು ಯಾವ್ದು ದೇವ್ರು ಕೇಳಿಲ್ವಲ್ಲ, ಯಾಕೆ ಇದೆಲ್ಲ ಮಾಡ್ಬೇಕು ಅಂತೇಳಿ. ಆಮೇಲೆ ಈಗ ಮಾಂಸ ಸೇವನೆ ಮಾಡ್ತಾರಲ್ಲ, ಇಲ್ಲ ಇದು ಮಾಡ್ಲೇಬೇಕು, ಇದು ಮಾಡೋದ್ರಿಂದ ಇದು ಮಾಡಿಲ್ಲ ಅಂತ ಹೇಳಿದ್ರೆ ಪಾಪ ಕರ್ಮಗಳು ನಮಗೆ ಪಾಪ ಬರುತ್ತೆ. ಯಾಕಂತಂದ್ರೆ ಇವು ಹುಟ್ಟಿರೋದೇ, ಸಪೋಸ್ ಒಂದು ಎಕ್ಸಾಂಪಲ್ ಕೋಳಿ ತಗೊಳಿದ್ರೆ, ಈ ಕೋಳಿ ಹುಟ್ಟಿರೋದೇ ನಮಗೋಸ್ಕರ, ಭಗವಂತ ಕೊಟ್ಟಿರೋದೇ ನಮಗೋಸ್ಕರ. ಸೊ ಇದನ್ನ ನಾವು ತಿನ್ಲೇಬೇಕು ಅಂತ ಕೆಲವರು ಈ ತರ ಎಲ್ಲ ವಾದ ಮಾಡ್ತಾರೆ. ಅದಕ್ಕೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವೆಲ್ಲ ಒಂದು ಸಂದೇಹ, ಇದು ಈ ತರ ಇದೆಯಾ, ಈ ತರ ಒಂದು ಇಲ್ಲಪ್ಪ, ಅದು ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. ಅದೆಲ್ಲ ಜನರು ಅವ್ರವ್ರಿಗೆ ಅನುಕೂಲ ಮಾಡಿರುವಂತದ್ದು. ಈಗ ಪ್ರಾಣಿಗಳೆಲ್ಲ ತಿನ್ನಿ ಅಂತ ನಾವ್ ಎಲ್ಲಿಯಾರು ನೋಡಿದ್ವಾ? ಈಗ ಒಂದು ಶ್ಲೋಕದಲ್ಲಿ ನೋಡಿದ್ವಿ, ಪರಮಾತ್ಮ ಹೇಳುವಂತದ್ದು ಅಂದ್ರೆ ಸಂತನಾದವನು ಎಲ್ಲರಲ್ಲೂ ಆತ್ಮ ನೋಡುವಂತದ್ದು ಅಂತ. ಆಯ್ತಾ? ಎಲ್ಲೂ ಭಗವದ್ಗೀತೆಯಲ್ಲಿ ಈ ತರ ಒಂದು ಮಾಂಸ ಸೇವನೆ ಮಾಡಬಹುದು, ಮಾಂಸ ಸೇವನೆಯನ್ನ ಜಸ್ಟಿಫೈ ಎಲ್ಲೂ ಮಾಡ್ಲಿಲ್ಲ. ಅದು ಜನರು ಅವ್ರವ್ರ ಅನುಕೂಲಕ್ಕೆ ಮಾಡಿರುವಂತದ್ದು ಅಷ್ಟೇ. ಓಕೆ. ಅದನ್ನು ಮಾಡಿಯೂ ಸಹ ಕೆಲವು ಒಳ್ಳೆ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾರೆ, ಮತ್ತೆ ತಿರ್ಗಾ ಮತ್ತೆ ಅದನ್ನೇ ಪ್ರಕಾರ ಅದೇನಾಗುತ್ತೆ ಅಂದ್ರೆ, ಈಗ ನೃಗಂತರ ಆಗತ್ತೆ ಅಷ್ಟೇ. ಅಂದ್ರೆ ಒಂದ್ ಕಡೆ ಪಾಪ ಮಾಡುವಂತದ್ದು, ಒಂದ್ ಕಡೆ ಪುಣ್ಯ. ಇದರಿಂದ ಏನು ಪ್ರಯೋಜನ ಇಲ್ಲ. ಅಂದ್ರೆ ಒಂದು ಕಡೆ ಒಳ್ಳೇದು, ಈಗ ನಾವು ನೀರ್ ಹಾಕ್ತಿವಿ, ಬಟ್ ಆ ಪಾಟ್ ಅಲ್ಲಿ ತೂತಾಗಿದ್ರೆ ಏನಾಗುತ್ತೆ? ನೀರ್ ಹಾಕಿದ್ದೆಲ್ಲ ಕೆಳಗಿಂದ ಹೋಗ್ತಾ ಇರುತ್ತೆ ಅಷ್ಟೇ. ಅದು ಅದರಲ್ಲಿ ಅವ್ರ ಜೀವನದಲ್ಲಿ ಏನು ಪ್ರಯೋಜನ ಇಲ್ಲ. ಅದು ಅಂದ್ರೆ ಒಳ್ಳೇದಕ್ಕೆ ಏನು ಪ್ರಯೋಜನ ಇಲ್ಲ. ಒಳ್ಳೇದೊಂದ್ ಕಡೆ ಮಾಡುವಂತದ್ದು, ಕೆಟ್ಟದೊಂದ್ ಕಡೆ ಮಾಡುವಂತದ್ದು, ಎರಡೂ ಮಾಡ್ತಾ ಇದ್ದಾಗ ಏನು ಪ್ರಯೋಜನ ಇಲ್ಲ. ಅಂದ್ರೆ ಅವನು ಈಗ ಧೃತರಾಷ್ಟ್ರನ ನೋಡಿದ್ರೆ ನಾವು ಕತೆ, ಅವನು ತುಂಬಾ ಒಳ್ಳೆ ಕೆಲ್ಸಗಳು ಮಾಡಿ ಅವನು ಅಂದ್ರೆ ಅವನು ಮಹಾರಾಜ, ಅಂದ್ರೆ ಮಹಾರಾಜ ಆಗಿ ಏನೋ ಆಗ್ತಾನೆ. ಆದ್ರೆ ಹಿಂದಿನ ಜನ್ಮದಲ್ಲಿ ಅವನು ಏನ್ ಮಾಡಿರ್ತಾನೆ ಅಂದ್ರೆ, 50 ಜನ್ಮದ ಹಿಂದೆ ಓಕೆ, ಅವನು ಹಕ್ಕಿಯನ್ನ ಕೊಂದಿರ್ತಾನೆ. ಆ ಹಕ್ಕಿಗೆ ಕಣ್ಣುಗಳೆಲ್ಲ ಹೋಗಿರುತ್ತಂತೆ. ಅಂದ್ರೆ 100 ಹಕ್ಕಿದು ಕಣ್ಣು ತೆಗ್ದಿರ್ತಾನ ಅವನು. ಹಾಗಾಗಿ ಅವನಿಗೆ ಮಕ್ಕಳು 100 ಜನ ಸಾಯುವಂತದ್ದು, ಹಾಗೂ ಅವನು ಕುರುಡಾಗಿ ಹುಟ್ಟುವಂಥದ್ದು. ಸೊ ನೋಡಿ ಪಾಪ ಕರ್ಮ ಯಾವ ತರ ಬರುತ್ತೆ ಅಂತ ಹೇಳಿ. ಆ ಒಳ್ಳೆಯವನು ಮಾಡಿದ್ದಕ್ಕೆ ಅವನಿಗೆ ಒಂದು ಒಳ್ಳೆ ಕುಟುಂಬ ಸಿಕ್ತು, ರಾಜ ಆದ, ಅಂದ್ರೆ ಒಳ್ಳೆ ಹೆಂಡತಿ ಸಿಕ್ಕಿದ್ಲು, ಸುಂದರವಾದ ಹೆಂಡತಿ, ಹಾಗೂ ಅಷ್ಟೊಂದು ಗಂಡನ ಸೇವೆಯಲ್ಲಿ ತೊಡಗಿದ್ಲು. ಸೊ ಅಷ್ಟೆಲ್ಲ ಆಗಿ ಸಹ ಅವನ ಪಾಪ ಕರ್ಮಗಳನ್ನ ಬಿಟ್ಟಿಲ್ಲ. ಅವನು ಕುರುಡಾದ, ಅವನ 100 ಜನ ಮಕ್ಕಳು ಸತ್ರು. ಯಾಕೆಂತ ಹೇಳಿದ್ರೆ ಅವನೊಂದು ಹಕ್ಕಿಯನ್ನ ಕೊಂದಿದ್ದ. ಆ ಹಕ್ಕಿಯ 100 ಮರಿಗಳನ್ನ ಅವನು ಸಾಯಿಸಿದ. ಸೊ ಯಾರನ್ನು ಬಿಡಲ್ಲ. ಈಗ ನಾವು ಅನ್ಕೊಳ್ತೇವೆ ನಾವು ತಪ್ಪಿಸ್ಕೊಳ್ಬಹುದು ಅಂತ ಹೇಳಿ, ಬಟ್ ಆದ್ರೆ ಈಗ ನಾನು ಈ ಜನ್ಮದಲ್ಲಿ ನಾನೇನೋ ಮನುಷ್ಯ ಆಗಿದ್ದೇನೆ, ಓಕೆ, ನಾನೇನೋ ಒಳ್ಳೆ ಪುಣ್ಯ ಕರ್ಮ ಮಾಡಿದ್ದೆ, ಹಾಗಾಗಿ ನಾನು ಮನುಷ್ಯನ ಜನ್ಮ ಸಿಕ್ಕಿದೆ. ಸೊ ನನ್ನ ಕೆಟ್ಟ ಕಾರ್ಯಗಳಿಂದ ನಾನು ನೆಕ್ಸ್ಟ್ ಪ್ರಾಣಿ ಆಗ್ಬೋದು. ಪ್ರಾಣಿ ಆದಾಗ ಇನ್ನೊಬ್ಬ ಮನುಷ್ಯ ನನ್ನನ್ನ ಅದೇ ರೀತಿ ತಿನ್ಬೋದಲ್ವಾ? ಈಗ ನಾನು ಕೋಳಿ ಆಗ್ಬೋದು. ಸೊ ನಾನು ಕೋಳಿ ಆದ್ರೆ ನನ್ನ ಇನ್ಯಾರೋ ಒಬ್ರು ಅದೇ ತರ ತಿನ್ಬೋದು. ಸೊ ಎಲ್ಲೂ ಇಲ್ಲ ಈಗ ನಾನು ಮನುಷ್ಯ ಆಗಿ ಹುಟ್ತೀನಿ ಅನ್ನೋದು ಏನ್ ಗ್ಯಾರಂಟಿ ಇದೆ? ಸೊ ಗ್ಯಾರಂಟಿ ಅಂದ್ರೆ ಈ ಬೇರೆ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲರೂ ಬರಕ್ಕೂ ಸಾಧ್ಯ ಇಲ್ಲ. ಸೊ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಬಂದವರು ಅದನ್ನ ಜ್ಞಾನವನ್ನ ಕಂಪ್ಲೀಟ್ ಆಗಿ ತಗೊಂಡಾಗ ಅವ್ರ ಲೈಫ್ ಅಲ್ಲಿ ಚೇಂಜಸ್ ತಂದ್ಕೊಳ್ತಾರೆ. ಹಾಗೂ ನಾವು ಈ ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ನಾವು ಈಗ ನಾನ್ ವೆಜ್ ತಿಂತಾ ಇದ್ರು ಸಹ, ಎಲ್ಲಿಯಾದ್ರೂ ಒಂದು ಪಕ್ಷ ಯಾರಾದ್ರೂ ಇಲ್ಲಿರೋರೆಲ್ಲೂ ತಿಂತಾ ಇದ್ರು ಸಹ ತೊಂದ್ರೆ ಇಲ್ಲ. ಅಂದ್ರೆ ನೀವು ಹರೇ ಕೃಷ್ಣ ಮಂತ್ರ ಯಾವಾಗ ಹೇಳ್ತಾ ಬರ್ತಿರಲ್ಲ, ಕೃಷ್ಣನೇ ಆ ಜ್ಞಾನ ಕೊಡ್ತಾನೆ. ನಿಮಗೆ ಅನ್ಸುತ್ತೆ ಒಂದಿನ, ಇಲ್ಲ ನಾನ್ ಮಾಡ್ತಾ ಇರೋದು ಸರಿ ಇಲ್ಲ. ಯಾಕಂದ್ರೆ ಕೃಷ್ಣ ಪರಮಾತ್ಮ ಆಗಿ ನಮ್ಮ ಎಲ್ಲರ ಹೃದಯದಲ್ಲಿ ಇರೋದ್ರಿಂದ ನೀವು ಅಂತವ್ರಿಗೆ ಏನ್ ಹೇಳ್ಬೋದು ಅಂದ್ರೆ, ಸಾಧ್ಯ ಆದ್ರೆ ಈ ಮಂತ್ರ ಹೇಳಿ, ಅವ್ರು ಹೇಳ್ತಾ ಬರ್ಲಿ, ಅವರಲ್ಲೇ ಆ ಬದಲಾವಣೆ ಆಗುತ್ತೆ. ನಾವು ಈ ತರ ಹೇಳಿದ್ರೆ ನಮ್ಮ ಮಾತು ಕೇಳಲ್ಲ ಅವ್ರು, ಆಯ್ತಾ? ಸೊ ಅಟ್ಲೀಸ್ಟ್ ಅದನ್ನ ಹೇಳುವಾಗ ಅವರಲ್ಲೇ ಆ ಬದಲಾವಣೆ ಬರುತ್ತೆ, ಖಂಡಿತ ಬರುತ್ತೆ. ತುಂಬಾ ಜನ ಆತರ ಚೇಂಜ್ ಆಗಿದ್ದಾರೆ. ಸೊ ಯಾಕಂತ ಹೇಳಿದ್ರೆ ಅದು ಎಲ್ಲರೂ ಅಂದ್ರೆ ಬೇಸಿಕಲಿ ನಾವೆಲ್ಲರೂ ಸೋಲ್ಸ್ ಅಲ್ವಾ? ಏನು ಇದೆಲ್ಲ ಜಾತಿಗಳು ಮಾಡ್ಕೊಂಡಿರೋದು ನಾವು. ಸೊ ನಾವು ಹುಟ್ಟಿದಾಗ ನಮ್ಮ ಒಂದು ಯಾವುದೇ ಒಂದು ಕರ್ಮದಿಂದಾಗಿ ನಾವಂತ ಒಂದು ಅಂದ್ರೆ ಮಾಂಸಾಹಾರಿ ಏನಂತಾರೆ ಇರುವಂತ ಕುಟುಂಬದಲ್ಲಿ ಹುಟ್ಟಿದ್ದೇವೆ. ಸೊ ಇದ್ರಲ್ಲಿ ಪ್ರೌಡ್ ಆಗಿ ಏನಿಲ್ಲ. ಈಗ ನಾನು ವೆಜಿಟೇರಿಯನ್ ಆಗಿದ್ದೀನಿ ಅಂತ ನಾನೇನ್ ಪ್ರೌಡ್ ಫೀಲಿಂಗ್ ಮಾಡೋಂಗಿಲ್ಲ, ಅಥವಾ ಅವ್ರು ನಾನ್ ವೆಜ್ ಅಂತ ಪ್ರೌಡ್. ಎಲ್ಲರೂ ಒಂದೇ, ಯಾವ್ರವ್ರ ಕರ್ಮದ ಪ್ರಕಾರ ಹುಟ್ಟಿರುವಂತದ್ದು. ಸೊ ಅದನ್ನ ಕರ್ಮವನ್ನ ನಾವು ಚೇಂಜ್ ಮಾಡ್ಬೋದು ನಮ್ಮ ಕೈಯಲ್ಲಿ. ಸೊ ಅದು ಸಾಧ್ಯ. ಅದು ಹರೇ ಕೃಷ್ಣ ಮಹಾಮಂತ್ರದಿಂದ ಮಾತ್ರ ಸಾಧ್ಯ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆ?
ಎಸ್ ಮಾತಾಜಿ. ಲಾವಣ್ಯ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಹೌದು, ವಿಡಿಯೋ ಆನ್ ಮಾತಾಜಿ. ಮಾಡಿ, ತೊಂದ್ರೆ ಇಲ್ಲ. ಮೊನ್ನೆ ಎಲ್ಲರೂ ಒಂದು video- ಅಧ್ಯಾಯದ ಹಾ. question, ಮಾತಾಜಿ ನೀವ್ ಹೇಳಿದ್ರಿ ಮರಗಳು ಅದೇ ಸ್ಟ್ಯಾಂಡಿಂಗ್ ಇರುತ್ತಲ್ಲ ಕರ್ಮ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲಾ ಮರಗಳು ಈಗ ಆಕ್ಚುಲಿ ಅರಳಿ ಮರ ಆಗಿರ್ಬೋದು, ಕೆಲವೊಂದು ದೈವಿಕ ಮರಗಳಿರುತ್ತಲ್ಲ, ಸೊ ಆ ಮರಗಳು ಕೂಡ ಆತರ ಆಗಿ ಹುಟ್ಟಿರತ್ತ? ಆ, ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ನಾನು ಕೇಳಿ ಹೇಳ್ತೀನಿ ಮಾತಾಜಿ. ಗೊತ್ತಿಲ್ಲದೆ ಇರೋದನ್ನ ಹೇಳ್ಬಾರ್ದು, ನಾನು ಕೇಳಿ ಹೇಳ್ತೀನಿ ನಿಮ್ಗೆ. ಓಕೆ ಮಾತಾಜಿ. ಅಂದ್ರೆ Thank you so ಕೆಲವೊಂದು much. ಹರೇ ಕೃಷ್ಣ. ದೇವತೆ ಹೌದು, ಆಲದ ಮರ ಅಂದ್ರೆ ಕೆಲವೊಂದು ಮರಗಳನ್ನ ದೇವರ ಇದಕ್ಕೆ ಹೋಲಿಸ್ತಾರೆ. ಸೊ ನಾನು ಕೇಳಿ ಹೇಳ್ತೀನಿ, ಇದ್ರ ಬಗ್ಗೆ ನಾನು ಕೇಳಿಲ್ಲ. ಧನ್ಯವಾದ. ಹರೇ ಕೃಷ್ಣ. ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಇಲ್ವಾ? ಹಾಗಿದ್ರೆ ಮುಕ್ತಾಯ ಮಾಡೋಣ ಇವತ್ತು. ಓಕೆ, ಎಲ್ಲರೂ ಒಟ್ಟಿಗೆ ಹರೇ ಕೃಷ್ಣ ಹೇಳೋಣ 3 ಸತಿ. ಓಪನ್ ಅನ್ಮ್ಯೂಟ್. ಎಲ್ಲರ ಓಪನ್ ಅನ್ಮ್ಯೂಟ್ ಆಗಿದೆ ಅಲ್ಲ? ಇಲ್ವಾ? ಇಲ್ಲ ಇಲ್ಲ. ಓಕೆ, ಒಟ್ಟಿಗೆ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ ಎಲ್ಲರಿಗೂ. ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋಗಕ್ಕೆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಸಹಕಾರ ಮಾಡ್ಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ನಾಳೆ ಸಿಗೋಣ. ತುಂಬಾ ಹರೇ ಚೆನ್ನಾಗಿ. ಕೃಷ್ಣ. ಧನ್ಯವಾದ. ಧನ್ಯವಾದ. ಹರೇ ಕೃಷ್ಣ. ನಾಳೆ 5:45 ದಯವಿಟ್ಟು ಎಲ್ಲರೂ 5:45 ಬನ್ನಿ ಜಪಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಒಂದ್ ರೌಂಡ್ ಜಪ ಅಟ್ಲೀಸ್ಟ್ ನಿಮ್ಗೆ ಪ್ರಾಕ್ಟೀಸ್ ಆಗ್ಲಿ ಅಂತ ಮಾಡ್ತಾ ಇರುವಂತದ್ದು. ನನಗೆ ಬೆಳಿಗ್ಗೆ ಬೇಗ ಮಾಡ್ಬೋದು ಜಪ, ಆದ್ರೆ ನಾನು ನಿಮ್ಮೆಲ್ಲರಿಗೋಸ್ಕರ ಮಾಡ್ತಾ ಇರುವಂತದ್ದು 5:45. ದಯವಿಟ್ಟು ಬನ್ನಿ ಎಲ್ಲ. ಹರೇ ಕೃಷ್ಣ. ಜಪ ಮಾಡ್ತಿದ್ದೆ ಮಾತಾಜಿ. ಮಾಡೋರು ಓಕೆ. ನಾನೀಗ ಆದ್ರೆ ಹೊಸಬ್ರೆಲ್ಲ ಕೆಲವ್ರಿಗೆ ಅಭ್ಯಾಸ ಇಲ್ಲ ಅಲ್ಲ, ಅವ್ರಿಗೊಂದು ಅಭ್ಯಾಸ ಆಗ್ಲಿ ಅಂತ ನಾವು ಮಾಡ್ತಾ ಇರುವಂತದ್ದು 5:45. ದಯವಿಟ್ಟು ಬನ್ನಿ ಎಲ್ಲರೂ, ಒಂದ್ ರೌಂಡ್ ಮಾಡಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ.